ಎಸ್ ನಮಸ್ಕಾರ. ಸಾಂಕ್ರಾಮಿಕ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಎಸ್, ನಾವೆಲ್ಲವೂ ಕೂಡ ಕೊರೋನಾದ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಅಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೂ ಬಂದ್ರು. ಈಗ ಮತ್ತೆ ಒಂದು ಪಾಸಿಟಿವ್ ಪ್ರಕರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ. ಜೊತೆಗೆ ಜನರಲ್ಲಿರುವಂತಹ ಆತಂಕ, ಭಯ ಎಲ್ಲವೂ ಕೂಡ ಒಂದು ಕಡೆಯಿಂದ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅತ್ತ ಕಡೆಯಿಂದ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಕೂಡ ಆರೋಗ್ಯ ಇಲಾಖೆ ಜೊತೆಗೆ ಜಿಲ್ಲಾಡಳಿತ ಎಲ್ಲರ ವತಿಯಿಂದ ವ್ಯಾಪಕವಾಗಿ ಪ್ರಯತ್ನಗಳು ಕೂಡ ನಡೀತಾ ಇದೆ. ಯಾರು ಕೂಡ ಕೈಕಟ್ಟಿ ಕುಳಿತುಕೊಂಡಿಲ್ಲ. ಎಲ್ಲವೂ ಕೂಡ ನಿರಂತರವಾಗಿ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂದ್ರೆ ನಾವು ಕಳೆದ ಒಂದೆರಡು ತಿಂಗಳಿನಿಂದ ನಿರಂತರವಾಗಿ ಕೇಳ್ತಾ ಇರುವಂತಹ ಒಂದೇ ಒಂದು ಮಾತು ಅಂತ ಹೇಳಿದ್ರೆ ಕೊರೋನಾ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಆಗಿದೆ, ಉಳಿದ ಎಲ್ಲ ಚಟುವಟಿಕೆಗಳು ಕೂಡ ಸ್ಥಗಿತಗೊಂಡಿದೆ, ಎಲ್ಲವೂ ಕೂಡ ಸ್ತಬ್ಧಗೊಂಡಿದೆ ಅನ್ನುವಂಥದ್ದು. ಸೊ ಪ್ರತಿಯೊಂದು ನೋಡುವಂತಹ ವಿಚಾರಗಳು, ಕೇಳುವಂತಹ ಮಾತುಗಳು, ನೋಡುವಂತಹ ವಿಚಾರಗಳೆಲ್ಲವೂ ಕೂಡ ಈ ಒಂದು ಕೊರೋನಾಗೆ ಸಂಬಂಧಪಟ್ಟ ಹಾಗಿದ್ರೆ ಕೇವಲ ಕೊರೋನಾ ಒಂದನ್ನೇ ಕಾನ್ಸಂಟ್ರೇಟ್ ಮಾಡಿದ್ರೆ ಸಾಕ? ಅದರ ಜೊತೆಗೆ ಇನ್ನಿತರ ಅಪಾಯಗಳು ಕೂಡ ಇದೆ, ಮುಖ್ಯವಾಗಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ. ಯಾಕಂತ ಹೇಳಿದ್ರೆ ನಮ್ಮ ಹವಾಗುಣವನ್ನ ನಾವು ಗಣನೆಗೆ ತೆಗೆದುಕೊಂಡ್ರೆ ಇದೀಗ ಬೇಸಿಗೆ ಅಂತ್ಯವಾಗ್ತಾ ಬರ್ತಾ ಇದೆ. ಇನ್ನೇನು ಮೇ ಅರ್ಧ ಭಾಗದ ಬಳಿಕ ಮಳೆಗಾಲ ಅಂತ ಆಲ್ಮೋಸ್ಟ್ ಕರೆಸಿಕೊಳ್ಳುತ್ತೆ. ಮಳೆಗಾಲ ಬಂದ್ರೆ ಮತ್ತಷ್ಟು ಸಮಸ್ಯೆಗಳು, ಆರೋಗ್ಯ ಸಂಬಂಧಿ ಕಾಯಿಲೆಗಳು ಕಾಣಿಸಿಕೊಳ್ಳುತ್ತೆ. ನಾವು ಕಳೆದ ಬಾರಿ ಗಮನಿಸಿದ್ವಿ, ಡೆಂಗ್ಯೂ ಜೊತೆಗೆ ಮಲೇರಿಯಾ ಪ್ರಕರಣಗಳು ಕಾಣಿಸಿಕೊಂಡಿತ್ತು. ವ್ಯಾಪಕವಾಗಿ ಆತಂಕಗಳು ಕೂಡ ಹೆಚ್ಚಾಗಿತ್ತು. ಸೊ ಅದರ ಬಗ್ಗೆ ಕೂಡ ಗಮನವನ್ನ ಹರಿಸಬೇಕಾದಂತಹ ಅಗತ್ಯ ಇದೆ. ಇದೀಗ ಸಮಯ ಬಂದಿದೆ ಎಚ್ಚೆತ್ತುಕೊಂಡು ಈ ನಿಟ್ಟಿನಲ್ಲೂ ಕೂಡ ಕಾರ್ಯಪ್ರವೃತ್ತರಾಗಬೇಕು ಅನ್ನುವಂಥದ್ದು. ಅದರ ಜೊತೆಗೆ ಇವತ್ತಿನ ದಿನದ ಒಂದು ವಿಶೇಷವನ್ನ ನಾವು ಗಮನಿಸೋದಿದ್ರೆ, ಇವತ್ತು ವಿಶ್ವ ಮಲೇರಿಯಾ ದಿನ ಕೂಡ ಹೌದು. ಸೊ ಈ ನಿಟ್ಟಿನಲ್ಲಿ ನಾವು ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮುಖ್ಯವಾಗಿ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು. ಅದರ ಜೊತೆಗೆ ಈಗಾಗಲೇ ಸದ್ದು ಮಾಡ್ತಾ ಇರುವಂತಹ ಕೊರೋನಾ ವೈರಸ್ನ ಬಗ್ಗೆ ಕೂಡ ಕೆಲವೊಂದು ಆತಂಕಗಳು, ತಪ್ಪು ಕಲ್ಪನೆಗಳು, ಗೊಂದಲಗಳು ಜನರಲ್ಲಿ ಇದೆ. ಅದನ್ನ ನಿವಾರಣೆ ಮಾಡುವಂತಹ ಪ್ರಯತ್ನಗಳು ಕೂಡ ಹೌದು. ಸೊ ಒಟ್ಟಾರೆಯಾಗಿ ಸಾಂಕ್ರಾಮಿಕ ಸಂಕಟ ಎನ್ನುವಂತಹ ಹಿನ್ನೆಲೆಯಲ್ಲಿ ಆ ಒಂದು ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡುವಂತಹ ಕಾರ್ಯಕ್ರಮವನ್ನ ನಿಮ್ಮ ಮುಂದೆ ಇವತ್ತು ಮಾಡ್ತಾ ಇದ್ದೇನೆ. ಸೊ ಇಬ್ಬರು ಅತಿಥಿಗಳು ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೆಯದಾಗಿ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರು, ಜಿಲ್ಲಾ ಮಲೇರಿಯಾ ನಿಯಂತ್ರಣ ಅಧಿಕಾರಿ. ಇವರು ಮಲೇರಿಯಾದ ವಿಚಾರದ ಬಗ್ಗೆ ಮಾತನಾಡೋದಿದ್ರೆ, ಇನ್ನು ಕೋವಿಡ್-19 ನ ಬಗ್ಗೆ ಮಾತನಾಡೋದಿದ್ರೆ ಅದರಲ್ಲೂ ಕೂಡ ನೋಡಲ್ ಆಫೀಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒತ್ತಡದ ಮಧ್ಯೆ ಕೂಡ ಜನರಿಗೆ ಮಾಹಿತಿಯನ್ನ ಕೊಡಬೇಕು, ಜನರಿಗೆ ಅರಿವು ಮೂಡಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಸೊ ಮೊದಲಿಗೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನವೀನ್ ಚಂದ್ರ ಕುಲಾಲ್ ಅವರಿಗೆ. ಅದರ ಜೊತೆಗೆ ಈ ಒಂದು ಸಾಂಕ್ರಾಮಿಕ ರೋಗಗಳು ಹರಡುವಂಥದ್ದು ಹೇಗೆ, ಮುಖ್ಯವಾಗಿ ತೆಗೆದುಕೊಳ್ಬೇಕಾದಂಥ ಎಚ್ಚರಿಕೆಗಳೇನು? ಎಷ್ಟೇ ಎಚ್ಚರಿಕೆಗಳನ್ನು ತೆಗೆದುಕೊಂಡ್ರೂ ಕೂಡ ಕೆಲವೊಂದು ಸಾಂಕ್ರಾಮಿಕ ರೋಗಗಳು ನಿಯಂತ್ರಣಕ್ಕೆ ಬರ್ತಾ ಇಲ್ಲ. ಹಾಗಿದ್ದಾಗ ಸಾರ್ವಜನಿಕರ ಪಾತ್ರ ಇಲ್ಲಿ ಬಹಳ ಮುಖ್ಯದ್ದಾಗಿರುತ್ತೆ. ಸೊ ಆ ನಿಟ್ಟಿನಲ್ಲಿ ನಮಗೆ ಮಾಹಿತಿಯನ್ನು ತಿಳಿಸಿಕೊಳ್ತಾರೆ ಜಿಲ್ಲಾ ಕೀಟಶಾಸ್ತ್ರಜ್ಞ ಆಗಿರುವಂತಹ ಮಂಜುಳಾ ಮೇಡಮ್ ಅವರು ಕೂಡ ಅತಿಥಿಗಳಾಗಿ ಬಂದಿದ್ದಾರೆ. ಮೇಡಮ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮುಖ್ಯವಾಗಿ ನಿಮ್ಮಲ್ಲೂ ಕೂಡ ಪ್ರಶ್ನೆಗಳಿರ್ಬೋದು, ಅನುಮಾನಗಳಿರ್ಬೋದು. ನೀವು ಕೂಡ ಕರೆಯನ್ನ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ ಈಗಾಗಲೇ ಟಿವಿ ಸ್ಕ್ರೀನ್ನ ಮೇಲೆ ಬಿತ್ತರ ಆಗ್ತಾ ಇದೆ. ಸೊ ಆ ಒಂದು ಸಂಖ್ಯೆಗಳಿಗೆ ಕರೆಯನ್ನ ಮಾಡುವ ಮೂಲಕ ತಾವು ತಮ್ಮ ಅನುಮಾನಗಳನ್ನ ಪರಿಹರಿಸಿಕೊಳ್ಳಬಹುದು. ಸೊ ಸಾಧ್ಯವಾದಷ್ಟು ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಕರೆಯನ್ನ ಮಾಡಿ ಅನ್ನುವಂಥದ್ದು ನಮ್ಮ ವಿಶೇಷವಾದ ವಿನಂತಿ. ಎಸ್, ಇನ್ನು ಟಾಪಿಕ್ಗೆ ಬರೋದಿದ್ರೆ ಡಾಕ್ಟರ್ ನವೀನ್ ಚಂದ್ರ ಕುಲಾಲ್ ಅವರೇ, ನೋಡ್ತಾ ಇದ್ದೇವೆ ಯಾವ ರೀತಿ ಕಾರ್ಯಚಟುವಟಿಕೆಗಳಾಗ್ತಾ ಇದೆ ಆರೋಗ್ಯ ಇಲಾಖೆಯಿಂದ ಅನ್ನುವಂಥದ್ದು. ಸೊ ಇವತ್ತು ಮಲೇರಿಯಾ ದಿನ, ವಿಶ್ವ ಮಲೇರಿಯಾ ದಿನ ಅನ್ನುವಂಥದ್ದು. ಸೊ ಈ ಒಂದು ದಿನದ ವಿಶೇಷತೆಯ ಬಗ್ಗೆ ಹೇಳೋದಿದ್ರೆ, ಈಗ ಪ್ರತಿ ವರ್ಷದಲ್ಲಿ ಒಂದೊಂದು ದಿನವನ್ನು ಕೆಲವೊಂದು ವಿಶೇಷ ದಿನವನ್ನಾಗಿ ನಾವು ಆಚರಿಸ್ತೇವೆ. ಅದರಲ್ಲಿ ಮುಖ್ಯವಾಗಿ ನಮ್ಮ ಮಟ್ಟಿಗೆ ಅಂದ್ರೆ ಮಂಗಳೂರು ಜನತೆಯ ಮಟ್ಟಿಗೆ ಏಪ್ರಿಲ್ 25 ವಿಶೇಷ. ಅಂದ್ರೆ ಕರಾಳ ದಿನ ಅಂತಲೂ ಹೇಳ್ಬೋದು, ಒಳ್ಳೆ ದಿನ ಅಂತಲೂ ಹೇಳ್ಬೋದು. ಯಾಕಂತ ಹೇಳಿದ್ರೆ ಮಲೇರಿಯಾದಷ್ಟು ಸಂಬಂಧಿಸಿದಲ್ಲಿ ಮಂಗಳೂರು ಒಂದ್ ಸ್ವಲ್ಪ ಕುಪ್ರಸಿದ್ಧ, ಒಳ್ಳೆ ರೀತಿಯಲ್ಲಿ ಪ್ರಸಿದ್ಧ ಅಲ್ಲ. ಯಾಕಂತ ಹೇಳಿ ನಮ್ಮಲ್ಲಿ ಮಲೇರಿಯಾ ತುಂಬಾ ಜಾಸ್ತಿ. ಸೊ ಜನರಿಗೆ ಯಾವುದೇ ಒಂದು ವಸ್ತುವಿನ ವಿಷಯದ ಬಗ್ಗೆ ಮತ್ತೆ ಜ್ಞಾಪಿಸುವಂತ ಅಥವಾ ಆ ಬಗ್ಗೆ ಯೋಚಿಸುವಂತ ಅಥವಾ ಆ ಬಗ್ಗೆ ಕಾರ್ಯಪ್ರವೃತ್ತರಾಗ್ಲಿಕ್ಕೋಸ್ಕರ ಒಂದು ದಿನವನ್ನು ನಿಗದಿ ಮಾಡಿ ನೆನಪಿಸಲಿಕ್ಕೋಸ್ಕರ ಇಡ್ತಾರೆ. ಅದು ಸಾಂಕೇತಿಕ ಅಷ್ಟೇ. ಅದರ ಅರ್ಥ 25ರ ಒಂದು ದಿವಸ ಮಾತ್ರ ಮಲೇರಿಯಾ ಬಗ್ಗೆ ಯೋಚಿಸಬೇಕು, ಉಳಿದ ದಿವಸ ಅಲ್ಲ ಅಂತ. ಆದ್ರೆ ಆ ದಿವಸ ವಿಶೇಷವಾಗಿ ಅದರ ಬಗ್ಗೆ ನೀವು ಈಗ ತಾವು ಕೂಡ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಜನರಿಗೆ ನೆನಪಿಸುವ ನಿಟ್ಟಿನಲ್ಲಿ ಅದನ್ನು ಏಪ್ರಿಲ್ 25 ವಿಶ್ವ ಮಲೇರಿಯಾ ದಿನ ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ಎಲ್ಲರೂ ಮಲೇರಿಯಾದ ಬಗ್ಗೆ ಯೋಚಿಸಬೇಕು. ಮಾತ್ರ ಅಲ್ಲ, ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಪ್ರಯತ್ನ ಖಂಡಿತವಾಗಿಯೂ ತಡೆಗಟ್ಟಬೇಕು. ಯಾಕೆಂತ ಹೇಳಿದ್ರೆ ಮಲೇರಿಯಾ ಅನ್ನೋದು ನಮ್ಮ ಈ ದಕ್ಷಿಣ ಕನ್ನಡಕ್ಕೆ ಸಂಬಂಧಿಸಿದಲ್ಲಿ ಮಲೇರಿಯಾದ ಹಾವಳಿ ಒಂದ್ ಸ್ವಲ್ಪ ಜಾಸ್ತಿ. ಯಾಕೆಂತ ಹೇಳಿದ್ರೆ ಪೂರ್ತಿ ಈ ಇದರಲ್ಲಿ ನಮ್ಮ
ಕರ್ನಾಟಕ ರಾಜ್ಯದಲ್ಲಿ ನೋಡೋದಿದ್ರೆ 3,499 ನಮ್ಮಲ್ಲಿ ಕಳೆದ ವರ್ಷ ಕೇಸ್ಗಳಿದ್ದವು. 3,499. ಈ 3,499ರಲ್ಲಿ ಅದರ ಸಾಧಾರಣ 85% ದಕ್ಷಿಣ ಕನ್ನಡ ಜಿಲ್ಲೆದು. 2,797 ದಕ್ಷಿಣ ಕನ್ನಡ ಜಿಲ್ಲೆದು. 2,797 4,498 ಅಂದ್ರೆ 3,500 ಸಾರಿ 3,500. ಅದರಲ್ಲಿ 2,797 ಸುಲಭದಲ್ಲಿ ಹೇಳುದಂದ್ರೆ 3,500ರಲ್ಲಿ 2,800. 80%ಗಿಂತಲೂ ಜಾಸ್ತಿ ಸಂಖ್ಯೆ ನಮ್ದು ದಕ್ಷಿಣ ಕನ್ನಡ ಜಿಲ್ಲೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಜಿಲ್ಲೆ ಕೊಡ್ತಾ ಇದೆ ಅಷ್ಟೊಂದು. ಆ ಜಿಲ್ಲೆಯಲ್ಲಿ ಮತ್ತೆ ನೋಡೋದಿದ್ರೆ ಮಂಗಳೂರು ಏನು ಅರ್ಬನ್ ಇದೆ ಅಥವಾ ಮಂಗಳೂರು MCC ಮಹಾನಗರ ಪಾಲಿಕೆ ಏರಿಯಾದಲ್ಲಿ 2,600ರಷ್ಟಿದೆ. 2,593 ಪ್ರಿಸೈಸ್ ಆಗಿ, ಬಟ್ 2,600 ಅಂತ ಹೇಳಿದ್ರೆ 90% ಖಾಲಿ 204 ಮಾತ್ರ ಅರ್ಬನ್ ಅಲ್ಲಿ ಮಂಗಳೂರು ಬಿಟ್ಟು. ಇದು ತುಂಬಾ ಬೇಸರದ ಸಂಗತಿ ಹಾಗೂ ತುಂಬಾ ನಾವು ಯೋಚಿಸಬೇಕಾದ ವಿಷಯ. ಅದಕ್ಕೋಸ್ಕರ ನಾವು ಮಲೇರಿಯಾದ ಬಗ್ಗೆ ಬರುವಾಗ ವಿಶ್ವ ಮಲೇರಿಯಾ ದಿನ ಉಳಿದರ ಬಗ್ಗೆ ಜಾಸ್ತಿ ಯೋಚಿಸಬೇಕು. ಮಂಗಳೂರಿನಂತ ಜಾಗದಲ್ಲಿ ಇಡೀ ಭಾರತ ದೇಶದಿಂದಲೇ ಮಕ್ಕಳು ಕಲೀಲಿಕ್ಕೆ ಬರ್ತಾರೆ ಅಥವಾ ಬೇರೆ ಬೇರೆ ವಿಷಯದಲ್ಲಿ ಟೂರಿಸ್ಟ್ಗಳು ಬರ್ತಾರೆ. ಇದೊಂದು ಕಲಿಕೆ ಹಬ್. ಇಲ್ಲೇ ಹೆಚ್ಚು ಜನ ಬಂದು ಕಲಿತಾ ಇರ್ತಾರೆ ಅಥವಾ ಎಜುಕೇಶನ್ ಹಬ್ ಹೇಳ್ತೀವಿ. ರಾಜ್ಯದ ಜನರು ಬರ್ಬೋದು, ಬೇರೆ ಬೇರೆ ದೇಶದಿಂದ ಬೇರೆ ಬೇರೆ ಜಾಗದಿಂದ ಬರ್ಬೋದು, ವಿದೇಶದಿಂದಲೂ ಬಂದವರಿದ್ದಾರೆ. ಒಂದು ವೇಳೆ ಇಲ್ಲಿಂದ ನಮ್ಮ ಈ ಮಲೇರಿಯಾವನ್ನು ಹಿಡ್ಕೊಂಡವ್ರು ಅಲ್ಲಿ ಹೋದ್ರೆ ನಮ್ಗೆ ತುಂಬಾ ಕೆಟ್ಟ ಹೆಸರು. ಈ ನಿಟ್ಟಿನಲ್ಲಿ ನಾವು ಜನರು ಯೋಚಿಸ್ಬೇಕು. ನಮ್ಮ ಮಲೇರಿಯಾದ ಹೆಸರನ್ನು ನಾವು ತೆಗಿಬೇಕು. ಮಲೇರಿಯಾ ಮುಕ್ತ ಜಿಲ್ಲೆ ಆಗಬೇಕು, ಖಂಡಿತವಾಗಿ ಅದರ ಆ ನಿಟ್ಟಿನಲ್ಲಿ ಕಾರ್ಯ ನಿರ್ವಹಿಸಬೇಕು ಮಾಡಬೇಕು ಅನ್ನುವಂಥದ್ದು. ಎಸ್ ಮೇಡಮ್, ತಾವು ಗಮನಿಸಿದ ಹಾಗೆ ಅಂದ್ರೆ ಈಗಾಗಲೇ ಮಲೇರಿಯಾ ದಿನಾಚರಣೆ ಇವತ್ತು ಆಗ್ತಾ ಇದೆ. ಸೊ ತಾವು ಗಮನಿಸಿದ ಹಾಗೆ ಹೇಗಿದೆ ಸದ್ಯಕ್ಕೆ ಪರಿಸ್ಥಿತಿ ಅಂತ? ಈಗ ಪರಿಸ್ಥಿತಿ ಅಂತ ಹೇಳಿದ್ರೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಮಲೇರಿಯಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಹಾಗಂತ ಹೇಳಿ ನಾವು ಪೂರ್ತಿಯಾಗಿ ಕೈಚೇಲಿ ಕುತ್ಕೊಳ್ಳುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇದು ಪರಿಸರದ ವಾತಾವರಣನೇ ಆ ತರ ಇದೆ. ಸೊಳ್ಳೆ ಬೆಳವಣಿಗೆಗೆ ಪೂರಕವಾಗಿರುವಂತದ್ದು, ಸೊಳ್ಳೆ ಉತ್ಪತ್ತಿಗೆ ಅನುಕೂಲಕರವಾಗಿರುವಂತದ್ದು. ಹಾಗಾಗಿ ನಾವು ಎಲ್ಲೋ ಒಂದ್ ಕಡೆ ಸ್ವಲ್ಪ ಕೈ ಜಾರಿದ್ರು ಪರಿಸ್ಥಿತಿ ಯಾಕಂದ್ರೆ ಸೊಳ್ಳೆ ಉತ್ಪತ್ತಿ ಆಗ್ತಾನೆ ಇರ್ತದೆ, ಮಲೇರಿಯಾ ಅಲ್ಲೋ ಇಲ್ಲೋ ಇದ್ದೇ ಇರ್ತದೆ. ಸೊ ಆ ಪ್ಲೇಸ್ ನಲ್ಲಿ ನಾವು ಇಮಿಡಿಯೇಟ್ ಆ ಪೇಷಂಟ್ ಅನ್ನ ಗುರುತಿಸಿ ಅವನಿಗೆ ಸಂಪೂರ್ಣ ಚಿಕಿತ್ಸೆಯನ್ನು ಕೊಟ್ಟಾಗ ಮಾತ್ರ ಅದು ಕ್ಲಿಯರ್ ಆಗ್ಬಹುದು. ಇಲ್ಲಾಂದ್ರೆ ಲೋಕಲ್ ಟ್ರಾನ್ಸ್ಮಿಷನ್ ಆಗ್ತಾನೆ ಹೋಗ್ತದೆ. ಈಗ ಒಬ್ರು ಕರೆ ಮಾಡಿದ್ದಾರೆ, ಮೊದಲಿಗೆ ಅವರ ಪ್ರಶ್ನೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ, ನಮಸ್ಕಾರ ಸರ್. ಡಾಕ್ಟರ್ ಶಿವರಾಜ್. ಎಸ್ ನಮಸ್ತೆ ಸರ್. ತಮ್ಮ ಅನಂತಪುರ ಮಾತಾಡ್ಲಿಕ್ಕಿದೆ ಸರ್. ಹಲೋ ಹಲೋ ಪ್ರಭಾಕರ್ ಪ್ರಭು ಅಂತ ಮಾತಾಡೋದು ಮರಳಿಲ್ಲ. ಎಸ್ ಮಾತಾಡಿ ಸರ್, ಮಾತಾಡಿ. ಡಾಕ್ಟರ್ ನಮಸ್ಕಾರ ಸರ್. ಡಾಕ್ಟರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಏನ್ ಗೊತ್ತಂತ, ಈಗ ಈ ಆಶಾ ಕಾರ್ಯಕರ್ತರು ಮತ್ತೆ ಡಾಕ್ಟರ್ ಎಲ್ಲ ನೀವೆಲ್ಲ ಸೇವೆ ಮಾಡ್ತಿದ್ದೀರಿ ನಮ್ಗೋಸ್ಕರ. ಮತ್ತೆ ನಿಮ್ಮ ಮೇಲೆ ತುಂಬಾ ಇದಿದೆ. ಈಗ ಎಲ್ಲ ಎಷ್ಟು ಡ್ಯೂಟಿ ಮಾಡ್ತಾ ಇದ್ರು ನಮ್ಗೆ ಗೊತ್ತಾಗ್ತದೆ. ಆದ್ರೂ ಸರ್ ಈ ಆಶಾ ಕಾರ್ಯಕರ್ತರಿಗೆಲ್ಲ ಹಲ್ಲೆ ಮಾಡೋದೆಲ್ಲ ಆಗ್ತದೆ ನೋಡಿ. ಇವತ್ತು ಮಂಡ್ಯದಲ್ಲಿ ಆಯ್ತು ಸರ್, ಒಂದು ಶಾಸಕರು ಅದು MLC ಮತ್ತೆ ಅವ್ರು ಸೇರಿ. ಹಾಗೆ ನೀವೇನು ಸ್ಥಳೀಯ ಶಾಸಕರು ತಂದು ಇದೊಂದು ಅವ್ರ ಹತ್ರ ಜನಜಾಗೃತಿ ಮಾಡಿಸ್ಬೇಕು. ಆಮೇಲೆ ನೀವು ಅದ್ರ ಡ್ಯೂಟಿ ಹೋಗ್ಬೇಕು ಅಂತ ನಾವು ಹೇಳುದು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ ನೋಡಿ, ಮೊನ್ನೆ ಒಂದು ಡೆಡ್ ಬಾಡಿ ಇಟ್ಕೊಂಡು ಏನೆಲ್ಲ ಮಾಡಿದ್ದಾರೆ ನೋಡಿ ಸರ್. ಅದೇ ತರ ಆಗ್ಬಾರ್ದು. ನೀವೊಂದು ಎಲ್ಲ ಜಿಲ್ಲಾಡಳಿತ ಡಾಕ್ಟರ್ನವರೆಲ್ಲ ಒಟ್ಟಿಗೆ ಆಗಿ ಈ ಸ್ಥಳೀಯ ಶಾಸಕರೆಲ್ಲ ಒಂದು ಅವ್ರ ಅಭಿಯಾನ ಮಾಡ್ಬೇಕು. ಆಮೇಲೆ ನೀವು ಅಲ್ಲಿ ಡ್ಯೂಟಿಗೆ ಹೋಗ್ಬೇಕು. ಇಲ್ಲಾಂದ್ರೆ ನೋಡಿ ನಿಮ್ಮ ಮೇಲೆ ಎಲ್ಲ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಬಾರಿ ಬೇಜಾರ ಸಂಗತಿ ಸರ್. ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ನೀವು ಬರೋದು, ನಿಮ್ಮ ಎಲ್ಲಾ ಜೀವ ಅಂಗಲ್ಲ ಡ್ಯೂಟಿ ಮಾಡ್ತೀವಿ. ಹೋಗ್ಲಿಕ್ಕೆ ಬರ್ತದೆ ಸರ್. ಇವರಿಗೆ ಬುದ್ಧಿ ಬರೋದಿಲ್ಲ ಇವರಿಗೆ. ಧನ್ಯವಾದಗಳು ಪ್ರಭಾಕರ್ ಪ್ರಭು ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಹೌದೌದು, ಅವ್ರದ್ದು ಒಂದು ಖಂಡಿತವಾದ ನೈಜ ಕಾಳಜಿ. ಯಾಕಂತ ಹೇಳಿದ್ರೆ ಇವತ್ತು ಪರಿಸ್ಥಿತಿ ಆ ಮಟ್ಟಿಗೆ ಬಂದು ನಿಂತಿದೆ. ಜನರ ಒಂದು ಕೆಲವೊಂದು ಮೂಢನಂಬಿಕೆಗಳು ಅಥವಾ ಮೌಢ್ಯತ್ವದಿಂದ, ಅದು ಅವರಿಗೆ ಕೆಲವೊಂದು ಮಾಹಿತಿ ಕೊರತೆಯಿಂದ, ಅವ್ರು ಹೇಳೋದು ತುಂಬಾ ಸರಿನೇ. ಆಶಾ ಕಾರ್ಯಕರ್ತೆಯರು ಅಥವಾ ನಮ್ಮ ಕಿರಿಯ ಆರೋಗ್ಯ ಕಾರ್ಯಕರ್ತೆಯರು ಇರ್ಬೋದು, ಅಥವಾ ನಮ್ಮ ಹಳ್ಳಿಯಲ್ಲಿರುವ ವೈದ್ಯರು, ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು,
ಅವರಿಗೆ ಈಗ ನಾವು ಇಲ್ಲಿ ಇದ್ದೀವಿ, ಸ್ಟುಡಿಯೋದ ಒಳಗೆ ಕೂತಿದ್ದೇವೆ, ಆದ್ರೆ ಅವರಲ್ಲಿ ಫೀಲ್ಡ್ ಅಲ್ಲಿ ಇರುವಾಗ ನಾವು ಫೀಲ್ಡ್ಗೆ ಹೋಗ್ತಾ ಇದ್ದೇವೆ. ಆದ್ರೂ ಪ್ರತಿದಿನ ಅವರು ಹೋಗುವಾಗ ಪ್ರತಿಯೊಂದು ಪ್ರದೇಶದಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳಿರ್ತವೆ. ಅದರ ಬಗ್ಗೆ ಅವ್ರು ಹೇಳಿದ್ದು ಕೂಡ ಖಂಡಿತ ಸಮಯೋಚಿತವಾಗಿ ಇದೆ. ಆ ಬಗ್ಗೆ ನಾವು ಕಳೆದ ಸಲ ಕೂಡ ಒಮ್ಮೆ ನಾವು ಈ ಕಾರ್ಯಕ್ರಮ ಆಗುವ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ವಿ, ನಾವ್ ಏನ್ ಮಾಡ್ತಾ ಇದ್ದೀವಿ ಅದು ಅವರ ಒಳಿತಿಗೋಸ್ಕರ, ಜನರ ಒಳಿತಿಗೋಸ್ಕರ, ಅಥವಾ ಸರ್ಕಾರ ಈ ಬಗ್ಗೆ ಸಾಕಷ್ಟು ಸಂಶೋಧನೆ ಮಾಡಿ ಈ ರೀತಿ ಮಾಡಬೇಕು ಅಂತ ಹೇಳುವುದನ್ನು ಹೇಳಿರ್ತದೆ. ಅದನ್ನು ಕಾರ್ಯರೂಪಕ್ಕೆ ತರಲಿಕ್ಕೋಸ್ಕರ ಆಶಾನ್ ಅವರು ಹೋಗ್ತಾರೆ ಹೊರತು ಯಾರ್ದೇ ಮನೋಭಾವನೆ ಯಾರನ್ನು ನೋಯಿಸ್ಲಿಕ್ಕೋಸ್ಕರ ಅಲ್ಲ. ಜನರ ಒಳಿತಿಗಾಗಿ, ಜನರ ಆರೋಗ್ಯದ ಹಿತದೃಷ್ಟಿಯಿಂದ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಸರ್, ನಮಸ್ತೆ. ನಮಸ್ತೆ, ನಾನು ಸುದರ್ಶನ್ ಅಂತ ಹೇಳಿ ಪುತ್ತೂರಿಂದ. ಸುದರ್ಶನ್ ಅವರು ಪುತ್ತೂರಿಂದ. ಎಸ್, ಮಾತಾಡಿ ಸರ್, ಮಾತಾಡಿ ತಮ್ಮ ಪ್ರಶ್ನೆ. ನವೀನ್ ಕುಲ ಅವ್ರೆ, ನಾನು ರಿಟೈರ್ಡ್ KMC ಕ್ಲಾರ್ಕ್. ಹಾ ಸರ್ ಗೊತ್ತಾಯ್ತು. ಬನ್ಲೆ ಏನೋ ಮಲೇರಿಯಾ, ವಿಶ್ವ ಮಲೇರಿಯಾ ದಿನಾಚರಣೆ ನಡೀತಾ ಇದೆ. ಆ ಬಗ್ಗೆ ನಾನು ಒಂದು ಸಲಹೆಯನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹೇಳಿ. ಏನಂತಂದ್ರೆ, ಇವತ್ತು ದೇಶೀಯ ಅಥವಾ ವಿಶ್ವವೇ ಕೊರೋನಾ ಭೀತಿಯಿಂದ ಸಂತರವಾಗಿದೆ. ಹಿಂದಿನ ಕಾಲದಲ್ಲಿ ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಎಬೋಲಾ ಇರ್ಬೋದು, ಇದು ಕೂಡ ಒಂದು ಭಯಂಕರ ಕಾಯಿಲೆ ಆಗಿತ್ತು. ಏನು ಕಳೆದ ವರ್ಷಗಳಲ್ಲಿ ಮಂಗಳೂರು ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಏನು ಮಲೇರಿಯಾದಿಂದ ತತ್ತರಿಸಿತ್ತು, ಹಾಗೆ ಈಗ ಕೊರೋನಾ ಕೂಡ ತತ್ತರಿಸಿದೆ. ಹಾಗಾಗಿ ನಾನು ಕೆಲವು ಸಲಹೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಈ ಲಾಕ್ಡೌನ್ ಅವಧಿಯಲ್ಲಿ ಏನು ನೈರ್ಮಲ್ಯದ ಕೊರತೆಯಿಂದಾಗಿ, ಸ್ವಚ್ಛತೆಯ ಕೊರತೆಯಿಂದಾಗಿ ಮಲೇರಿಯಾ ಇರ್ಬೋದು, ಡೆಂಗ್ಯೂ ಇರ್ಬೋದು, ಈಗ ಕೊರೋನಾ ಕೂಡ ಇರ್ಬೋದು, ಬಾಧಿಸ್ತಾ ಇದೆ ಅಂತ ಹೇಳೋದಕ್ಕೋಸ್ಕರ ಲಾಕ್ಡೌನ್ ಅನ್ನ ಸಡಿಲಗೊಳಿಸುವಾಗ ಜಿಲ್ಲಾಡಳಿತ ಇರ್ಬೋದು ಅಥವಾ ಮಲೇರಿಯಾ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ನಾವು ದಯವಿಟ್ಟು ಎಲ್ಲೆಲ್ಲಿ ಹೋಟೆಲ್ಗಳಲ್ಲಿ ನೈರ್ಮಲ್ಯತೆ ಕೊರತೆ ಇದೆ, ಕೋಳಿ ಅಂಗಡಿಗಳಲ್ಲಿ ನೈರ್ಮಲ್ಯದ ಕೊರತೆ ಇದೆ, ವೈನ್ ಶಾಪ್ಗಳಲ್ಲಿ ಆಕ್ಷೇಪ ಇದೆ, ಇಂಥ ಕಡೆಗಳಲ್ಲಿ ಅಂಗಡಿಗಳನ್ನು ತೆರೆಯುವಾಗ ಮತ್ತೆ ಅವರು ಲೈಸೆನ್ಸ್ ಅನ್ನ ಪರಿಶೀಲನೆ ಮಾಡಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು, ಅವರ ನೈರ್ಮಲ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು. ಇಲ್ಲದಿದ್ರೆ ಅವರಿಗೆ ಅಂಗಡಿಗಳನ್ನ ಮತ್ತೆ ವ್ಯಾಪಾರ ಮಾಡಲಿಕ್ಕೆ ಅನುಮತಿ ಕೊಡಬಾರ್ದಂತ ಮಲೇರಿಯಾ ನಿಯಂತ್ರಣಾಧಿಕಾರಿಯಾದ ತಾವು ಜಿಲ್ಲಾಡಳಿತಕ್ಕೆ ಸಲಹೆಯನ್ನ ಮಾಡಬೇಕಂತ ಈ ಮೂಲಕ ಕೇಳ್ತಾ ಇದ್ದೇನೆ. ಖಂಡಿತ ಖಂಡಿತ. ಧನ್ಯವಾದಗಳು ಸುದರ್ಶನ್ ಅವರೇ, ಕರೆಯನ್ನ ಮಾಡಿದ್ದಕ್ಕಾಗಿ. ಎಸ್, ಖಂಡಿತ ಈ ನಿಟ್ಟಿನಲ್ಲಿ ಅವ್ರು ಹೇಳೋದು ಕೂಡ ಸರಿ. ಯಾಕಂತ ಹೇಳಿದ್ರೆ ಈಗ ಲಾಕ್ಡೌನ್ ಆದ ನಂತರ ಮತ್ತೆ ಹೊಸದಾಗಿ ಪ್ರಾರಂಭಿಸುವಾಗ ಒಂದಷ್ಟು ಶುಚಿತ್ವದ ಕೊರತೆ ಖಂಡಿತ ಉಂಟಾಗಬಹುದು. ಅಂದ್ರೆ ಕೆಲವು ಸಲ ಹಳೆಯ ಸಾಮಗ್ರಿಗಳಾಗಿರ್ಬೋದು, ಅಥವಾ ನೀರು ಕೆಲವೊಂದು ಕಡೆ ಎಷ್ಟು ಸಮಯದಲ್ಲಿ ಸೇಕರಣೆ ಆಗಿರ್ಬೋದು ಅಂತ ನಮಗೆ ಪ್ರಕರಣಗಳು ಬಂದಿದೆ ಈಗಾಗಲೇ. ಕೆಲವೊಂದು ಕಡೆ ಮನೆಯ ಮೇಲ್ಗಡೆ ಅಥವಾ ಕಟ್ಟಡದಲ್ಲಿ, ಹೆಚ್ಚಾಗಿ ಕಟ್ಟಡ ನಿರ್ಮಾಣ ಹಂತದಲ್ಲಿರುವ ಕಟ್ಟಡದಲ್ಲಿ ಅಥವಾ ಕೆಲವೊಂದು ಕಮರ್ಷಿಯಲ್ ಬಿಲ್ಡಿಂಗ್ ಒಳಗಡೆ ಅವರು ಟ್ಯಾಂಕಿಗಳು ನೀರು ತುಂಬಿಸಿ ಹಾಗೆ ಇಟ್ಟು ಹೋಗಿದ್ದಾರೆ. ಸೊ ಹಾಗೇನಾಗ್ತದೆ, ಆ ನೀರಿನಲ್ಲಿ ಮತ್ತೆ ಸೊಳ್ಳೆ ಉತ್ಪತ್ತಿ ಆಗ್ತದೆ. ಸೊಳ್ಳೆ ಉತ್ಪತ್ತಿಯಾಗಿ ಈ ಮಲೇರಿಯಾ ಹರಡಬಹುದು ಅಥವಾ ಬೇರೆ ಬೇರೆ ಡೆಂಗು ಹರಡಬಹುದು. ಈ ಕೋವಿಡ್-19 ಸಂಬಂಧಪಟ್ಟಂತೆ ಜಾಸ್ತಿ ಇಲ್ಲದಿದ್ರು ಅದು ಕೂಡ ಯಾವುದೇ ಈಗ ಇಲ್ಲಿ ತೊಂದರೆ ಆಗುದು ಯಾಕೆ, ಎಲ್ಲಾ ಜ್ವರದ ಬಗ್ಗೆ ನಾವು ಯೋಚಿಸ್ಬೇಕು ಅಂತ ಹೇಳಿದ್ರೆ, ನಾಳೆ ಯಾವನಿಗೆ ಜ್ವರ ಬಂದ್ರು ವೈದ್ಯರು ಕೂಡ ಈಗ ಹಿಂದೇಟ್ ಹಾಕ್ಬಹುದು. ಅವನಿಗೆ ಕೋವಿಡ್-19 ಹೌದಾ ಅಲ್ವಾ ನೋಡಿ ನಂತರ ಚಿಕಿತ್ಸೆ ಕೊಡುವ ಅಂತ. ಒಂದು ದಿವಸ ಡಿಲೇ ಆದ್ರೂ ಕೆಲವೊಂದು ರೀತಿಯ ಮಲೇರಿಯಾದಲ್ಲಿ ಅಥವಾ ಕೆಲವೊಂದು ರೀತಿಯ ಡೆಂಗು ಕಾಯಿಲೆಯಲ್ಲಿ ಪ್ರತಿದಿನದ ಡಿಲೇ ಕೂಡ ಅಪಾಯವನ್ನ ಆಗ್ಬೋದು. ಸೊ ನಾವು ಇಂತಹ ಒಂದು ಸನ್ನಿವೇಶದಲ್ಲಿ ಯಾವುದೇ ಜ್ವರವನ್ನು ಬಾರದ ರೀತಿಯಲ್ಲಿ ನೋಡ್ಬೇಕು. ಕೋವಿಡ್ ಇರುವ ಕಾರಣ ಅದನ್ನು ಪತ್ತೆ ಹಚ್ಚಲಿಕ್ಕೂ ಕಷ್ಟ ಆಗ್ತದೆ. ಅಂದ್ರೆ ವೈದ್ಯರು ಕಿಟ್ ಧರಿಸಬೇಕು, ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಆ ನಂತರವೇ ಪರೀಕ್ಷೆ ಮಾಡಬೇಕಾಗ್ತದೆ. ಅದು ಬಾರದ ರೀತಿಯಲ್ಲಿ ಯೋಚಿಸುವುದು ಸುಲಭ. ಎಸ್, ಅಲ್ಲೂ ಕೂಡ ಸವಾಲುಗಳು ಕೆಲವೊಂದಿದೆ. ಖಂಡಿತ ಪ್ರಶ್ನೆಗಳಿದೆ, ವಾಪಸ್ ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಎಸ್, ತಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಪ್ರಜ್ಞಾ ಪಕ್ಷಿಕೆರೆಯಿಂದ ಸರ್. ಪ್ರಜ್ಞಾ ಪಕ್ಷಿಕೆರೆಯಿಂದ. ಎಸ್, ಮಾತಾಡಿ ಮೇಡಮ್, ಮಾತಾಡಿ, ತಮ್ಮ ಪ್ರಶ್ನೆ ಕೇಳಿ. ಸರ್ ನಮಸ್ತೆ. ನಮಸ್ತೆ ಅಮ್ಮ, ನಮಸ್ತೆ, ಹೇಳಿ. ಸರ್ ಆಕ್ಚುಲಿ ಇದು ಹೈಡ್ರೋಕ್ಸೈಡ್ ಕ್ಲೋರೋಕ್ವಿನ್ ಅಂತ ಟ್ಯಾಬ್ಲೆಟ್ ಉಂಟಲ್ಲ ಸರ್, ಹೌದು, ಅದನ್ನು ಕೊರೋನಾಕ್ಕೆ ಯೂಸ್ ಮಾಡ್ತಿರ್ತಾರಲ್ಲ, ಮಲೇರಿಯಾಗೆ ಕೂಡ ಅದೇ ಟ್ಯಾಬ್ಲೆಟ್ ಅಲ್ಲ? ಹೌದು. ಅದು ಸಿಮಿಲಾರಿಟೀಸ್ ಏನಂತ ಹೇಳ್ಬೋದು ಎರಡಕ್ಕೆ ಕೂಡ?
ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನೋದು ಒಂದು ಸ್ವಲ್ಪ ಬೇರೆ ಮೊಲಿಕ್ಯೂಲ್ ಕ್ಲೋರೋಕ್ವಿನ್ ಫಾಸ್ಫೇಟ್ಗಿಂತ. ಎರಡೂ ಕೂಡ ಮಲೇರಿಯಾದಲ್ಲಿ ಉಪಯೋಗಿಸಲ್ಪಡುವಂಥ ಮದ್ದು. ಆದರೆ ಜಾಸ್ತಿಯಾಗಿ ನಾವು ಕ್ಲೋರೋಕ್ವಿನ್ ಫಾಸ್ಫೇಟನ್ನೇ ಯೂಸ್ ಮಾಡ್ತೇವೆ, ಇದನ್ನು ಕಮ್ಮಿ. ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ಎಲ್ಲರೂ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅದೇನೋ ಮನುಷ್ಯರು ಸಿಹಿ ತಿಂಡಿ ತಿಂದಾಗೆ ಅಥವಾ ಚಾಕ್ಲೇಟ್ ತಿಂದಾಗೆ ಪ್ರತಿಯೊಬ್ಬರು ತಿನ್ನೋದು ಅಗತ್ಯ ಇಲ್ಲ. ಯಾರು ತಿನ್ಬೇಕು ಅನ್ನೋದನ್ನು ವೈದ್ಯರು ತೀರ್ಮಾನಿಸ್ತಾರೆ. ಈ ವೈದ್ಯರು ತೀರ್ಮಾನಿಸಿ ತಮ್ಗೆ ತಿಳಿಸ್ತಾರೆ ತಮ್ಗೆ ಅಗತ್ಯ ಇದೆಯಾ ಇಲ್ವಾ ಅಂತ ಸಮಯದಲ್ಲಿ ಮಾತ್ರ ತಕೊಳ್ಳಿ, ಇಲ್ಲದಿದ್ರೆ ಅದು ಅಷ್ಟೊಂದು ಒಳ್ಳೇದಲ್ಲ. ಎಸ್, ಧನ್ಯವಾದಗಳು ಪ್ರಜ್ಞಾ ಅವರೇ ಕರೆಯನ್ನ ಮಾಡಿದ್ದಕ್ಕಾಗಿ. ಬಹುಶಃ ಎಲ್ಲೋ ಒಂದು ಕಡೆ ಅದರ ಬಗ್ಗೆ ಕೂಡ ಒಂದು ತಪ್ಪು ಕಲ್ಪನೆ ಇದೆ, ಅದನ್ನ ತೆಗೆದುಕೊಂಡ್ರೆ ಏನು ಅದನ್ನ ಕೊರೋನಾದಿಂದ ಪಾರಾಗಬಹುದು ಅನ್ನುವಂಥದ್ದು. ಇಲ್ಲ ನೋಡಿ, ಇದರಲ್ಲಿ ಸಾಕಷ್ಟು ತಪ್ಪು ಕಲ್ಪನೆ ಇದೆ. ಕ್ಲೋರೋಕ್ವಿನ್ ಮಾತ್ರ ತಗೊಂಡ್ರೆ ಅಥವಾ ಮಲೇರಿಯಾದ ಮದ್ದು ತಗೊಂಡ್ರೆ ನನಗೆ ಕೊರೋನಾ ಬರುವುದಿಲ್ಲ ಅಂತ ಹೇಳೋ ಒಂದು ಕಲ್ಪನೆ ಇದೆ. ಅದೇ ರೀತಿ ಕೆಲವೊಂದು ರೀತಿಯ ವಿಟಮಿನ್ ಟ್ಯಾಬ್ಲೆಟ್ ತಗೊಂಡ್ರೆ, ವಿಟಮಿನ್ ಅಂದ್ರೆ ಇಮ್ಯುನೋ ಬೂಸ್ಟರ್ಸ್ ತಗೊಂಡ್ರೆ ಬರೋದಿಲ್ಲ ಅಂತ. ಕೆಲವೊಂದು ರೀತಿಯ ಕಷಾಯವನ್ನು ಕುಡಿದ್ರೆ, ಕೆಲವೊಂದು ರೀತಿಯ ಮನೆ ಮದ್ದನ್ನು ತಗೊಂಡ್ರೆ ನೋಡಿ, ಕೊರೋನಾ ಬರುವುದಕ್ಕೂ ನಿಮ್ಮ ಇಮ್ಯುನೋ ಬೂಸ್ಟರ್ಸ್ಗೂ ತುಂಬಾ ವ್ಯತ್ಯಾಸ ಇರುವುದಿಲ್ಲ. ಯಾಕಂತ ಹೇಳಿದ್ರೆ ಮನುಷ್ಯನ ಆ ದೇಹ ಯಾವತ್ತು ವೈರಸ್ ಬರ್ತದೋ, ಅವನಿಗೆ ವೈರಸ್ ತಗಲ್ತದೋ, ಆ ದಿನದ ಅವನ ಇಮ್ಯುನಿ ಸ್ಟೇಟಸ್ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ. ಅದಕ್ಕೆ ನೋಡಿ, ಕೆಲವು ಸಲ ತುಂಬಾ ಆರೋಗ್ಯವಂತನಿಗೂ ಶೀತ ಜ್ವರ ಬರ್ತದೆ, ಕೆಲವು ಸಲ ಪ್ರತಿದಿನ ರೋಗ ನಿರೋಧಕ ಶಕ್ತಿ ಒಂದೇ ರೀತಿ ಇರುವುದಿಲ್ಲ, ಅದು ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ಮನಸ್ಸಿನ ಉಲ್ಲಾಸ, ತಿನ್ನುವ ತಿನಿಸುಗಳು, ಆತನು ಕೆಲಸ ಮಾಡುವ ರೀತಿ, ನಿದ್ದೆ, ಮನಸ್ಸಿನ ಒತ್ತಡ ಪ್ರತಿಯೊಂದನ್ನು ಅವಲಂಬಿಸ್ತದೆ. ಸೊ ಇದೆಲ್ಲದ ನಿಟ್ಟಿಯಲ್ಲಿ ಯಾವುದೋ ಒಂದು ಮಾತ್ರೆ ತಿಂದ ಕೂಡಲೇ ನನಗೆ ಬರುವುದಿಲ್ಲ ಅನ್ನೋದು ಖಂಡಿತ ತಪ್ಪು. ಆದರೆ ಯಾರು ಖಚಿತ ಪ್ರಕರಣ ಇರ್ತಾರೆ, ಖಚಿತ ಪ್ರಕರಣದ ಸಂಪರ್ಕಿತ ವ್ಯಕ್ತಿಗಳು, ಮೊದಲನೇ ಸಂಪರ್ಕ ವ್ಯಕ್ತಿ ಅಂತ ನಾವು ಹೇಳ್ತೇವೆ, ಪ್ರೈಮರಿ ಕಾಂಟ್ಯಾಕ್ಟ್, ಅವರಿಗೆ ನಾವು ಹೈಡ್ರಾಕ್ಸಿ ಕ್ಲೋರೋಕ್ವಿನ್ ಅನ್ನು ನೀಡ್ತೇವೆ. ಅದಕ್ಕೆ ಅದರದ್ದಾದ ಡೋಸೇಜ್ ಪ್ರಮಾಣ ಇರ್ತದೆ, ಅದೇ ರೀತಿಯಲ್ಲಿ ನೀಡಬೇಕಷ್ಟೇ ಹೊರತು ಜನರು ಬೇಕಾಬಿಟ್ಟಿ ತಗೊಂಡ್ರೆ ಮತ್ತೆ ಎದೆಗೆ ಸಂಬಂಧಪಟ್ಟ, ಅದು ಕೂಡ ಹೃದಯಕ್ಕೆ ಸಂಬಂಧಪಟ್ಟ ಅಡ್ಡ ಪರಿಣಾಮ ಕಂಡು ಬರ್ತದೆ. ಅದು ಮತ್ತಷ್ಟು ಅಪಾಯಕಾರಿ, ಖಂಡಿತವಾಗಿಯೂ ಅಪಾಯಕಾರಿ. ಪ್ರಶ್ನೆಗಳು ಕೂಡ ಇದೆ, ಕರೆಗಳು ಬರ್ತಾ ಇದೆ, ವಾಪಸ್ ಬರ್ತೀನಿ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಂಡು. ಸಾಂಕ್ರಾಮಿಕ ಎಚ್ಚರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್, ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ ಎನ್ಸಿಡಿ ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು.
ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಲು ಇಲ್ಲಿದೆ ಸುಲಭ ವಿಧಾನ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿರುವ ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡಿ. ತಮ್ಮ ವಿವರಗಳನ್ನು ನೀಡಿ ಆಕ್ಟಿವೇಟ್ ಮಾಡಿ. ಲೊಕೇಶನ್ ಶೇರಿಂಗ್ ಮತ್ತು ಬ್ಲೂಟೂತ್ ಅನ್ನು ಯಾವಾಗಲೂ ಆನ್ ನಲ್ಲಿ ಇಡಿ. ಒಂದು ವೇಳೆ ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿ ತಮ್ಮ ಸಮೀಪಕ್ಕೆ ಬಂದಲ್ಲಿ ನಿಮ್ಮ ಫೋನ್ ಮುನ್ನೆಚ್ಚರಿಕೆ ನೀಡುತ್ತದೆ. ಇದರಿಂದ ನೀವು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬಹುದು. 13 ಭಾಷೆಗಳಲ್ಲಿ ಲಭ್ಯವಿರುವ ಈ ಆಪ್ನಲ್ಲಿ ಕೊರೋನಾ ಸೋಂಕನ್ನು ತಡೆಯಲು ಹಲವಾರು ಮಾಹಿತಿಯನ್ನು ಸಹ ಪಡೆಯಬಹುದು. ಇದಲ್ಲದೆ ರಾಜ್ಯ ಸರ್ಕಾರ ವಾಟ್ಸ್ಆಪ್ನಲ್ಲಿ ಕೊರೋನಾ ಸಹಾಯ ವೇದಿಕೆ ತೆರೆದಿದ್ದು, ನಾಗರಿಕರು ಸಂದೇಶ ಕಳಿಸಿ ಕರ್ನಾಟಕದ ಇತ್ತೀಚಿನ ಮತ್ತು ಅಧಿಕೃತ ಮಾಹಿತಿಗಳನ್ನು ಪಡೆಯಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ನಿರ್ದೇಶನದಂತೆ ತಾವೆಲ್ಲರೂ ಆರೋಗ್ಯ ಸೇತು ಆಪ್ ಬಳಸಿ ಸುರಕ್ಷಿತ ಅಂತರ ಮತ್ತು ಸಲಹೆಗಳನ್ನು ಪಾಲಿಸಿ. ಇದಲ್ಲದೆ ನಮ್ಮ ಸರ್ಕಾರ ಕೊರೋನಾ ಸಹಾಯವಾಣಿಯನ್ನ ವಾಟ್ಸಾಪ್ ಗ್ರೂಪ್ನಲ್ಲಿ ಆರಂಭಿಸಿದೆ. ಇದರ ಉಪಯೋಗವನ್ನ ತಾವೆಲ್ಲರೂ ಬಳಸಿಕೊಳ್ಳಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू कुकरिया, गुड जॉब। थैंक यू नेहा, सेफ लाइफ। थैंक यू कोरोना वॉरियर्स फॉर सेविंग अस। ಎಲ್ಲರ ಆರೋಗ್ಯದ ಒಳಿತನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರವು ಆಪ್ತಮಿತ್ರ ಸಹಾಯವಾಣಿಗೆ ಚಾಲನೆ ನೀಡಿದೆ. ನಿಮಗೆ ಕೊರೋನಾದ ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ಅಥವಾ ಅದರ ಬಗ್ಗೆ ಅನುಮಾನವಿದ್ದಲ್ಲಿ ಕೂಡಲೇ ಆಪ್ತಮಿತ್ರ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ಆಪ್ತಮಿತ್ರ ಸಹಾಯವಾಣಿ 144110ಗೆ ಕರೆ ಮಾಡಿ. ನಿಮ್ಮ ರೋಗ ಲಕ್ಷಣಗಳನ್ನು ನುರಿತ ವೈದ್ಯಕೀಯ ತಂಡವು ಪರಿಶೀಲಿಸಿ ನಿಮಗೆ ಸೂಕ್ತ ಸಲಹೆ ನೀಡುತ್ತಾರೆ. ನಿಮ್ಮ ಅನುಮಾನವನ್ನು ಬಗೆಹರಿಸುತ್ತಾರೆ. ಅಗತ್ಯವಿದ್ದಲ್ಲಿ ನಿಮ್ಮನ್ನು ಹತ್ತಿರದ ಫೀವರ್ ಕ್ಲಿನಿಕ್ಗೆ ಭೇಟಿ ಮಾಡಲು ಸಲಹೆ ನೀಡುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಕ್ಲಿಕ್ಕಿನೊಂದಿಗೆ 50,000 ನಾಗರಿಕರಿಗೆ ಆಪ್ತಮಿತ್ರ ಸಹಾಯವಾಣಿ ಹಾಗೂ ಆಪ್ನ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಬಂಧುಗಳೇ, ರಾಜ್ಯ ಸರ್ಕಾರ ಎಲ್ಲರ ಆರೋಗ್ಯದ ಒಳಿತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆಪ್ತಮಿತ್ರ ಸಹಾಯವಾಣಿಯನ್ನ ಲೋಕಾರ್ಪಣೆ ಮಾಡುತ್ತಿದೆ. ಯಾರಿಗಾದರೂ ಕೊರೋನಾ ಲಕ್ಷಣಗಳು ಅಂದರೆ ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ, ಜ್ವರ ಇಂಥ ಲಕ್ಷಣ ಕಂಡು ಬಂದ್ರೆ ಕೂಡಲೇ ನಿಮ್ಮ ಮನೆಯಲ್ಲೇ ಇದ್ದು ಈ ಆಪ್ತಮಿತ್ರ ಸಹಾಯವಾಣಿಗೆ ಅಂದ್ರೆ 14410ಕ್ಕೆ ಕರೆ ಮಾಡಿ ವೈದ್ಯಕೀಯ ನೆರವು ಪಡೆದುಕೊಳ್ಳಬಹುದು ಹಾಗೂ ನಿಮ್ಮ ಅನುಮಾನವನ್ನ ಬಗೆಹರಿಸಿಕೊಳ್ಳಬಹುದು. ನಿಮ್ಮ ರೋಗ ಲಕ್ಷಣಗಳು ಏನು ಅನ್ನೋದನ್ನ ಗಮನಿಸಿ ಮುಂದೆ ಏನು ಮಾಡಬೇಕು ಎಂಬ ಬಗ್ಗೆ ನುರಿತ ವೈದ್ಯಕೀಯ ತಂಡ ನಿಮಗೆ ಸೂಕ್ತ ಸಲಹೆ ನೀಡಲಿದೆ. ದಯವಿಟ್ಟು ಈ ಆಪ್ತಮಿತ್ರ ಆಪ್ ಬಳಸಿ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಡಿ. ಧನ್ಯವಾದ. ನಮಸ್ಕಾರ. ನಮ್ಮ ಘನ ಸರ್ಕಾರವು ಒಂದು ಹೊಸ ರೀತಿಯ ಇನಿಷಿಯೇಟಿವ್ ತಗೊಂಡಿದೆ. ಅದು ಆಪ್ತಮಿತ್ರ ಎನ್ನುವುದು. ಅದು ಒಂದು ಆಪ್ ಅಪ್ಲಿಕೇಶನ್. ಅದು ರೋಗದ ಯಾವುದೇ ಲಕ್ಷಣ ಕಂಡು ಬಂದರೆ, ಸಿಂಪ್ಟಮ್ಸ್ ಇದ್ರೆ ನೀವು ಒಂದು ಹೆಲ್ಪ್ ಲೈನ್ಗೆ ಫೋನ್ ಮಾಡಬೇಕು. ಆ ಟೆಲಿಫೋನ್ ನಂಬರು 144110. ಸೊ ಅಕಸ್ಮಾತ್ ನಮಗೆ ಏನಾದರೂ ಕೋಲ್ಡ್ ಇದ್ದು, ಫೀವರ್ ಬಂದು, ಏನಾದರೂ ನಮಗೇನಾದರೂ ನಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಸರಿಯಾದ ಮಾಹಿತಿ ಪಡ್ಕೋಬಹುದು. ಅವ್ರು ನಮ್ಮನ್ನು ಗೈಡ್ ಮಾಡ್ತಾರೆ. ಸೊ ಕ್ಲಿನಿಕ್ಗೆ ಹೋಗ್ಬೇಕಾ ಬೇಡವಾ
ಸೊ ಹಾಗಾಗಿ ಆಪ್ತ ಮಿತ್ರ 144110 ಈ ನಂಬರ್ನ ನೆನಪಿಟ್ಕೊಳ್ಳಿ. ಏನೇ ಕನ್ಫ್ಯೂಷನ್ಸ್ ಇದ್ರೂ ನಮ್ಮ ಆರೋಗ್ಯದ ಬಗ್ಗೆ ಅಲ್ಲಿ ಫೋನ್ ಮಾಡಿ. ಮತ್ತೊಮ್ಮೆ ಸ್ವಾಗತ. ಸಾಂಕ್ರಾಮಿಕ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ನಾವು ಮಾಹಿತಿಯನ್ನು ಪಡಿತಾ ಇದ್ದೀವಿ. ಮಲೇರಿಯಾ, ಡೆಂಗ್ಯೂ ಇತ್ಯಾದಿ ಸಾಂಕ್ರಾಮಿಕ ರೋಗಗಳ ಜೊತೆಗೆ ಮಹಾಮಾರಿ ಕೊರೋನಾದ ಬಗ್ಗೆ ಕೂಡ ನಾವು ಡೀಟೇಲ್ಸ್ ಅನ್ನು ಪಡೆದುಕೊಳ್ತಾ ಇದ್ದೀವಿ. ಸೊ ಇಬ್ಬರನ್ನ ಅತಿಥಿಗಳನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಎಸ್ ಮೇಡಮ್, ನಾನೀಗ ನಿಮ್ಮನ್ನ ಕೇಳೋದಿದ್ರೆ, ಕಳೆದ ಬಾರಿ ಬಹಳಷ್ಟು ಆತಂಕವನ್ನ ಹುಟ್ಟುಹಾಕಿತ್ತು ಈ ಡೆಂಗ್ಯೂ ಮಲೇರಿಯಾ ಪ್ರಕರಣಗಳು. ಸೊ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಯಿತು. ಸೊಳ್ಳೆಗಳ ನಿಯಂತ್ರಣವನ್ನ, ಅಂದ್ರೆ ಮುಖ್ಯವಾಗಿ ನೀರು ನಿಲ್ಲುವಂತಹ ಸ್ಥಳಗಳು ಎಲ್ಲವನ್ನು ಕೂಡ ಗುರುತಿಸಿ ಎಲ್ಲವನ್ನು ಕೂಡ ನಾಶ ಮಾಡಲಾಯಿತು. ಸೊ ಎಷ್ಟರ ಮಟ್ಟಿಗೆ ಅಂತ ಇದರಿಂದ ನಿಯಂತ್ರಣಕ್ಕೆ ಬಂದಿದೆ ಅನ್ನುವಂಥದ್ದು? ಸೊ ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಂತ? ಕಳೆದ ವರ್ಷ ತುಂಬಾ ಕೆಲಸಗಳಾಗಿವೆ. ಆಕ್ಚುಲಿ ಕೇಸಸ್ ಬಂದ ಮೇಲೆ ಇನ್ನು ತೀವ್ರಗತಿಯಲ್ಲಿ ಕೆಲಸ ಆಯ್ತು ಅಂತ ಹೇಳಿದ್ರೆ, ಇಲ್ಲಿ ಆರೋಗ್ಯ ಇಲಾಖೆ ಮಾತ್ರ ಅಲ್ಲ, ಸಾರ್ವಜನಿಕರ ಇನ್ವಾಲ್ವ್ಮೆಂಟ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದ್ರೆ ಇನ್ಯಾರೋ ಬಂದು ಮಾಡುದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ನಾವೇ ಮಾಡುವಂತದ್ದು ಮುಖ್ಯ. ಸೊ ಈ ನಿಟ್ಟಿನಲ್ಲಿ ಸುಮಾರು ಕೆಲಸಗಳಾಗಿದೆ. ಆದ್ರೂ ಮನುಷ್ಯನ ಸಹಜವಾದ ಇದ್ರ ಹಾಗೆ ಸಮಸ್ಯೆಗಳು ಮುಗಿತಾ ಬಂದ ಹಾಗೆ ನಾವು ಸ್ವಲ್ಪ ಅದರಿಂದ ಈಚೆ ಬಂದು ಬಿಡ್ತೇವೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತೇವೆ. ಸೊ ಈಗಲೂ ಹಾಗೆ ಈಗ ತುಂಬಾ ಜನ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮಾಡ್ತಾ ಇದ್ದಾರೆ. ಆದ್ರೂ ಅಲ್ಲೋ ಇಲ್ಲೋ ಕೆಲವೊಂದು ಸೋರ್ಸ್ಗಳು ಕೈ ತಪ್ಪಿ ಹೋಗಿ ಸೊಳ್ಳೆ ಉತ್ಪತ್ತಿ ನಮ್ಗೆ ಈಗಲೂ ಸಿಗ್ತಾ ಇದೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಝೀರೋ ಬ್ರೀಡಿಂಗ್ಗೆ ತರಬೇಕು. ಸೊಳ್ಳೆ ಉತ್ಪತ್ತಿ ಇರಬಾರ್ದು. ಎಷ್ಟು ಸಾಧ್ಯವೋ ಅಷ್ಟು ಪ್ರಮಾಣದಲ್ಲಿ ನಾವು ಕಂಟ್ರೋಲ್ ಮಾಡಬೇಕು. ಸೊ ಈಗ ನಾನು ನನ್ನ ಮನೆದಷ್ಟೇ ನೋಡ್ಕೊಳ್ತೇನೆ, ನಂದು ಸರಿ ಇದೆ ಅಂತ ಹೇಳಿದ್ರೆ ಸರಿ ಅಲ್ಲ. ಯಾಕಂದ್ರೆ ಹೇಳಿದ್ರೆ ನಮ್ಮ ಪಕ್ಕದ ಮನೆಯವರಲ್ಲಿ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದ್ರೆ ಆ ಸೊಳ್ಳೆ ಇದು ನನ್ನ ಮನೆ ಅಂತ ಮನೆ ಒಳಗೆ ಮಾತ್ರ ಹೋಗುದಿಲ್ಲ, ಪಕ್ಕದ ಮನೆಗೂ ಬಂದೇ ಬರ್ತದೆ. ಸೊ ಈ ನಿಟ್ಟಿನಲ್ಲಿ ಒಂದು ಏರಿಯಾದಲ್ಲಿ ಎಲ್ಲರೂ ಅದರಲ್ಲಿ ಇನ್ವಾಲ್ವ್ ಆದಾಗ ಮಾತ್ರ ಆ ಏರಿಯಾವನ್ನ ಡೆಂಗ್ಯೂ ಅಥವಾ ಮಲೇರಿಯಾದಿಂದ ಫ್ರೀ ಮಾಡಬಹುದು ನಾವು. ಇಲ್ಲದಿದ್ರೆ ಖಂಡಿತ ಸಾಧ್ಯ ಇಲ್ಲ. ಒಂದು ಕಡೆ ಹುಟ್ಟಿದ ಸೊಳ್ಳೆ ಇನ್ನೊಂದು 3 ಕಿಲೋಮೀಟರ್ಸ್ ರೇಂಜ್ ಅಲ್ಲಿ ಓಡಾಡ್ತಾನೆ ಇರ್ತದೆ, ಸ್ಪೆಷಲಿ ಮಲೇರಿಯಾದು. ಇನ್ನು ಡೆಂಗೂದು ಈಡಿಸ್ ಸೊಳ್ಳೆ ಅಂತ ಹೇಳಿದ್ರೆ ಸ್ವಲ್ಪ ವೀಕ್ ಫ್ಲೈಯರ್, ಅದು ಸುತ್ತಮುತ್ತ ನಮ್ಮ ಸುತ್ತಮುತ್ತದಲ್ಲಿ ಓಡಾಡ್ತಾ ಇರ್ತದೆ, ಹಾಗೆ ಹಗಲು ಹೊತ್ತಿನಲ್ಲಿ ಕಚ್ತಾ ಇರ್ತದೆ. ಸೊ ಇದು ನಾವೇನೋ ಕೆಲಸ ಮಾಡ್ತಾ ಇರುವಾಗ ಕೂಡ ನಾವು ಕಡಿಸ್ಕೊಳ್ಬಹುದು. ಈ ನಿಟ್ಟಿನಲ್ಲಿ ಇದು ನಿರಂತರವಾಗಿ ಆಗ್ತಾ ಇರ್ಬೇಕಾದಂತದ್ದು. ಈಗ ನಾವು ನೋಡ್ಲಿಕ್ಕೆ ಹೋದ್ ಇಲ್ಲಿ ತನಕ ಫುಲ್ ಡ್ರೈ ಇತ್ತು, ಸೊಳ್ಳೆ ಉತ್ಪತ್ತಿ ತಾಣಗಳು ತೀರಾ ಕಡಿಮೆ ಇದ್ವು. ಮತ್ತೆ ಈ ಸಲ ನಮ್ಗೆ ನೀರಿನ ಅಭಾವ ಕೂಡ ಅಷ್ಟೊಂದು ಬಂದಿಲ್ಲ. ಸ್ಟೋರೇಜ್ ಪ್ರಾಕ್ಟೀಸ್ ಅಷ್ಟು ಜಾಸ್ತಿ ಕಾಣ್ತಾ ಇಲ್ಲ ಕಳೆದ ವರ್ಷದ ತರ. ಇನ್ನು ಕನ್ಸ್ಟ್ರಕ್ಷನ್ ಸೈಟ್ಸ್ ಅಂದ್ರೆ ಬಿಲ್ಡಿಂಗ್ಸ್, ಕಟ್ಟಡ ಕಾಮಗಾರಿಗಳು ಏನ್ ನಡೀತಾ ಇದಾವೆ, ನಾವು ಯೂಶುವಲಿ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೇವೆ. ಆದ್ರೆ ನಮ್ಮ ಮನೆಯದೇ ಒಂದು ಸಣ್ಣ ಮನೆ ನಿರ್ಮಾಣ ಮಾಡ್ತಾ ಇರ್ತೀವಿ. ಸೊ ಅಲ್ಲಿ ಕೂಡ ಕ್ಯೂರಿಂಗ್ ಬೇಕೇ ಬೇಕು. ಸೊ ಬ್ಯಾರಲ್ ಅಲ್ಲಿ ನೀರ್ ಇಟ್ಟಿರ್ತೇವೆ, ಕ್ಯೂರಿಂಗ್ ಗೆ ನೀರ್ ನಿಲ್ಲಿಸಿರ್ತೀವಿ. ಸೊ ಇದನ್ನ ನಾವು ನೆಗ್ಲೆಕ್ಟ್ ಮಾಡ್ತೇವೆ. ಸೊ ಇದನ್ನು ಪ್ರತಿಯೊಬ್ಬರು ಗಮನಿಸಬೇಕು, ಆ ಸೊಳ್ಳೆಯನ್ನ ನಾಶಪಡಿಸಬೇಕು. ಆಗ ಮಾತ್ರ ಆಗುವಂತದ್ದು. ಈಗ ನಾವು ಕೋವಿಡ್ ಸ್ಟಾರ್ಟ್ ಆದ್ಮೇಲೆ ನಮ್ಮ ಮಲೇರಿಯಾ ಕೆಲಸವನ್ನ ಕೈ ಬಿಟ್ಟಿಲ್ಲ. ಡೈಲಿ ನಮ್ಮಲ್ಲಿ ಅದನ್ನು ಸ್ಟಾಪೇ ಮಾಡ್ಲಿಲ್ಲ. ಯಾಕಂತ ಹೇಳಿದ್ರೆ ಒಂದ್ ರೀತಿಯಲ್ಲಿ ನೋಡಿದ್ರೆ ಈಗ ಜಾಸ್ತಿ ತೊಂದರೆ. ಯಾಕಂತ ಹೇಳಿದ್ರೆ ಜನರು ಅರ್ಧದಲ್ಲಿ, ಅವ್ರು ಹೇಳಿದಾಗ ಅರ್ಧದಲ್ಲಿ ಕಾಮಗಾರಿ ನಿಲ್ಲಿಸಿ ಹೋಗಿದ್ದಾರೆ. ಮಳೆ ಬಂದಿದೆ, ಅಲ್ಲಲ್ಲಿ ಕೆಲಸಗಾರರು ಇಲ್ಲ. ಸೊ ಯಾವ ಕಟ್ಟಡದಲ್ಲಿ ಎಷ್ಟು ದೊಡ್ಡ ಅಪಾಯ ಕಾದಿದೆ ಅಂತ ಹೇಳಲಿಕ್ಕೆ ಆಗಲ್ಲ. ಸೊ ಅವರು ಅವ್ರದ್ದು ಒಂದು ಟೀಮ್ ಇದೆ. ಇನ್ನೊಬ್ರು ನಮ್ಮ ಹಿರಿಯ ಪುರುಷ ಆರೋಗ್ಯ ಸಹಾಯಕರಿದ್ದಾರೆ, ಅವರ ನೇತೃತ್ವದಲ್ಲಿ, ಇವರ ನೇತೃತ್ವ, ನಮ್ಮಲ್ಲಿ ಇನ್ನೊಬ್ರು ಕೀಟಶಾಸ್ತ್ರಜ್ಞರು ಇದ್ದಾರೆ. ಈ 3 ಜನದ ನೇತೃತ್ವದಲ್ಲಿ ಆಗ ನಾನು ಸ್ವತಃ ಕೂಡ ಹೋಗ್ತೇನೆ. ಹೋಗಿ ನೋಡಿದ್ರೇನೆ ಗೊತ್ತಾಗುದು ಹೊರತು ಇಲ್ಲ ಹೇಳಲಿಕ್ಕೆ ಸಹ. ಮತ್ತೆ ನಮ್ಮ ಮಂಗಳೂರಿಗೆ ಸಂಬಂಧಪಟ್ಟಂತೆ ಒಂದು ಪೆಕ್ಯುಲಿಯರ್ ಪ್ರಾಕ್ಟೀಸ್ ಇದೆ ಈ ಬಿಲ್ಡಿಂಗ್ ಅಲ್ಲಿ. ನಮ್ಮ ಬಿಲ್ಡಿಂಗ್ ಅಲ್ಲಿ ಟಾಯ್ಲೆಟ್ಗೆ ಒಂದು ಚಿಕ್ಕದಾದ ತಗ್ಗು ಪ್ರದೇಶ ಮಾಡ್ತಾರೆ ಪ್ರತಿ ಸ್ಲ್ಯಾಪ್ ಅಲ್ಲಿ. ಒಂದು 6-4 ನಿಮ್ದು ಸ್ಲ್ಯಾಪ್ ಇದ್ರೆ, ಟಾಯ್ಲೆಟ್ ಇದ್ರೆ 6-4 1 ಫೀಟಿನ ಒಂದು ಸ್ವಲ್ಪ ತಗ್ಗು ಸ್ಲ್ಯಾಪ್ ಮಾಡಿ ಅದರಲ್ಲಿ ಮತ್ತೆ ಪೈಪ್ ಪಾಸ್ ಮಾಡ್ತಾರೆ. ಈ ತಗ್ಗು ಸ್ಲ್ಯಾಬ್ ಗಟ್ಟಿ ಆಗ್ಲಿಕ್ಕೆ ನೀರ್ ನಿಲ್ಲಿಸ್ತಾರೆ. ಸೊ ನಿಮ್ಗೆ 6x4 1 ಫೀಟ್ ಇದ್ದು ನೀರ್ ನಿಲ್ತದೆ ಅದ್ರಲ್ಲಿ, ಅದು 6x7 ಅಥವಾ 7x5. ಸೊ ಅಷ್ಟು ಜಾಗದಲ್ಲೂ ಬ್ರೀಡಿಂಗ್ ಆಗ್ತದೆ. ಹಾಗೆ ಕಟ್ಟಡದ ಕಾರ್ಮಿಕರ ಅಥವಾ ಈ ಕಟ್ಟಡ ಕಟ್ಟುವ ಯಾರು ಬಿಲ್ಡರ್ ನಲ್ಲಿ ಹೇಳಿದ್ರೆ ಅವರ ಏನ್ ಯೋಚನೆ ಇರ್ತದೆ ಅಂತ ಹೇಳಿದ್ರೆ, ಈ ಸಿಮೆಂಟ್ ನೀರು ತುಂಬಾ ಘಾಟಿ ಇರುವುದು ಅಥವಾ ಅದರಲ್ಲಿ ತುಂಬಾ pH ಇರ್ತದೆ, ಅದರಲ್ಲಿ ಯಾವುದು ಬದುಕುವುದಿಲ್ಲ, ಅದು ಶುದ್ಧ ತಪ್ಪು.
ಅದರ ಬಗ್ಗೆ ಅವರಿಗೆ ಮಾಹಿತಿಯ ಕೊರತೆ ಆಗ್ತದೆ. ನಿಜವಾಗಿ ಅದು ಉತ್ತಮ ಈ ಬ್ರೀಡಿಂಗ್ ಪ್ಲೇಸ್. ಅದರ ಮೇಲ್ಗಡೆ ತಿಳಿಯಾಗಿ ನೀರು ನಿಲ್ತದೆ. ಎಲ್ಲೇ ಶುದ್ಧ ನೀರು ತಿಳಿಯಾಗಿ ನಿಂತ್ರೆ ಅಥವಾ ತುಂಬಾ ನಿಧಾನವಾಗಿ ಹರಿಯುವ ನೀರಿದ್ರೆ ಅದ್ರ ಸೊಳ್ಳೆ ಹೋಗಿ ಮೊಟ್ಟೆ ಇಡ್ತದೆ. ಮತ್ತೆ ಇದು ಸ್ವಲ್ಪ ಡಾರ್ಕ್ ಪ್ಲೇಸ್ ಅಲ್ಲಿ ಅಲ್ಲಿಗೆ ಯಾರು ಹೋಗುದಿಲ್ಲ, ಅನ್ಡಿಸ್ಟರ್ಬ್ಡ್ ವಾಟರ್ ಅದು. ಸೊ ಅಲ್ಲಿ ಸೊಳ್ಳೆ ಉತ್ಪತ್ತಿ ನಡೀತಾನೆ ಇರ್ತದೆ. ಸೊ ಈ ಪಾಯಿಂಟ್ ಗಳನ್ನೆಲ್ಲ ಈಗ ನಾವು ಮೊನ್ನೆ ನೋಡಿದ ಮಟ್ಟಿಗೆ ನಮಗೆ ಈ ಸೋರ್ಸ್ ಗಳ ಜೊತೆಗೆ ಬ್ಯಾರಲ್ಸ್ ಇಲ್ಲಿ ತನಕ ಬ್ಯಾರಲ್ಸ್ ಅಲ್ಲಿ ಸ್ವಲ್ಪ ಕಡಿಮೆ ಬರ್ತಿತ್ತು, ಯಾಕಂದ್ರೆ ಡೈಲಿ ಕೆಲಸಕ್ಕೆ ಯೂಸ್ ಆಗ್ತಾ ಇತ್ತು. ಬಟ್ ಮೊನ್ನೆ ಹೇಗೆ ಕ್ಲೋಸ್ ಮಾಡಿ ಹೋಗಿದಾರೋ ಹಾಗೆ ಉಳ್ಕೊಂಡಿದೆ ನೀರು. ನಾವು ಒಂದು ವಾರ ಬಿಟ್ಟು ನೋಡ್ಲಿಕ್ಕೆ ಹೋದ್ರೇನೆ ಆಲ್ಮೋಸ್ಟ್ ರೆಡಿ ಆಗ್ಬಿಟ್ಟಿದೆ. ಹಾಗಾಗಿ ಈ ಸಲ ನಮ್ಮ ಟೀಮ್ಗಳು ಮಗ್ಚಿ ಹಾಕಿದ ಬ್ಯಾರಲ್ ಗಳಿಗೆ ಲೆಕ್ಕ ಇಲ್ಲ, ಅಷ್ಟು ಸೊಳ್ಳೆಗಳನ್ನ ನಾಶಪಡಿಸಿದ್ದಾರೆ. ಬಹುಶಃ ಎಲ್ರಿಗೂ ಲಾಕ್ಡೌನ್ ಆಗಿದ್ರೆ ಕೆಲಸ ಕಡಿಮೆ ಅನ್ನುವಂಥದ್ದು, ನಿಮಗೆ ಕೆಲಸ ಎರಡು ಪಟ್ಟಾಗ್ತಾ ಇದೆ. ಮತ್ತೆ ನಾವು ಮುಂದಿನ ಮಳೆಗಾಲವನ್ನ ಗಮನದಲ್ಲಿ ಇಟ್ಕೊಂಡು ನಮ್ಮ ಕೆಲಸವನ್ನ ನಿಲ್ಲಿಸಲಿಲ್ಲ, ಯಾಕಂದ್ರೆ ಈಗ ಕೈ ಸ್ವಲ್ಪ ಇದ್ ಮಾಡಿದ್ರೆ ಈಗ ನೋಡಿ ಕಳೆದ ಸಲ ಕೂಡ ಇದೇ ತೊಂದರೆ ಆಗಿದ್ದು. ನಮ್ಮಲ್ಲಿ ಇಂಟರ್ಮಿಟೆಂಟ್ ರೈನ್ ಬಂತು, ಈಗ ಅಕಾಲಿಕವಾದ ಮಳೆ ಇತ್ತು ನಿನ್ನೆ ಮಳೆಯಲ್ಲಿ ಸಾಕಷ್ಟು ಜನರ ಮನೆ ಹೊರಗಡೆ ಬಿಸಾಡಿದಂತ ಪಾತ್ರೆಗಳಿವೆ, ಸಾಕಷ್ಟು ಜನರ ಮನೆಯಲ್ಲಿ ಒರಳು ಕಲ್ಲು ಅಥವಾ ಕಡಿಯುವ ಕಲ್ಲು ಹೊರಗಡೆ ಇಟ್ಟಿದ್ದಾರೆ, ಸಾಕಷ್ಟು ಮನೆಯಲ್ಲಿ ಬಕೆಟ್ ಮುರಿದದ್ದನ್ನು ಹೊರಗಡೆ ಇಟ್ಟಿದ್ದಾರೆ, ಪ್ಲಾಸ್ಟಿಕ್ ವೇಸ್ಟ್ ಗಳಿದೆ. ಈಗ ಈ ನಿಮ್ಮ ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಬಂದ ನಂತರ ಸಾಕಷ್ಟು ಕಂಟೈನರ್, ಪ್ಲಾಸ್ಟಿಕ್ ಕಂಟೈನರ್ ಜಾಸ್ತಿ ಆಗಿದೆ. ಒಂದ್ ರೀತಿಯಲ್ಲಿ ನಮಗೆ ತುಂಬಾ ದೊಡ್ಡ ಅನಾಹುತ ಮಾಡಬಹುದು ಇದು. ಈ ನಿಮ್ಮ ಪ್ಯಾಕ್ಡ್ ಫುಡ್ಸ್ ಅದನ್ನ ಹಾಗೆ ಬಿಸಾಡಿ ಬಿಡ್ತಾರೆ. ನೀರು ನಿಲ್ಲುವ ಬಗ್ಗೆ ಜನರ ತಲೆಯಲ್ಲಿ ಏನಿರ್ತದೆ ಅಂತ ತುಂಬಾ ದೊಡ್ಡ ನೀರಿನ ರಿಸರ್ವಯರ್ ಮಾತ್ರ ಆಗ್ತದೆ ಅಂತ ಹೇಳಿ. ಖಂಡಿತವಾಗಿ ತಪ್ಪು. 5 ml ನೀರಲ್ಲೂ ಕೂಡ ಈಡಿಸ್ ಸೊಳ್ಳೆ ಅಂತೂ ಖಂಡಿತವಾಗಿ ಮೊಟ್ಟೆ ಇಡ್ತದೆ. ತುಂಬಾ ಸ್ವಲ್ಪ ನೀರು ಸಾಕು. ಅನಾಫಿಲಿಸ್ಗೆ ಒಂದ್ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ, ಬಟ್ ಯಾವುದೇ ಬಕೆಟ್ ಅಲ್ಲಿ ನೀರು ನಿಂತರೂ ಆಗ್ತದೆ ರೆಡಿ. ಇನ್ನೊಂದು ಮಂಗಳೂರು ಮಟ್ಟಿಗೆ ನಮ್ಗೆ ತೊಂದರೆ ಆಗುವುದು ಇಲ್ಲಿರುವ ನೀರಿನ ಬಾವಿಗಳು. ನಮ್ಮಲ್ಲಿ ನೋಡಿ ಏನಿಲ್ಲ ಅಂದ್ರೆ ಒಂದು 14,000 ಬಾವಿ ಇದೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ. ಈ 14,000 ಬಾವಿಯಲ್ಲಿ ಒಂದು 5-6 ಬಾವಿ ಯೂಸ್ ಇಲ್ಲ, ನೀರೇ ಇಲ್ಲ. ಉಳಿದ್ರಲ್ಲಿ ನೀರಿದೆ, ಅದನ್ನು ನೀರನ್ನು ಉಪಯೋಗಿಸ್ತಾ ಇಲ್ಲ. ಮೊದಲನ ಕಾಲದಲ್ಲಿ ಈ ರಾಟೆಯಲ್ಲಿ ನೀರು ಎಳಿತಾ ಇರುವಾಗ ಅದು ಡಿಸ್ಟರ್ಬ್ ಆಗ್ತದೆ, ಡಿಸ್ಟರ್ಬ್ ಆಗುವಾಗ ಮೊಟ್ಟೆ ಹೋಗಿ ಇಡುವುದಿಲ್ಲ ಅದು. ಬಟ್ ಈಗ ನೀರು ನಿಮ್ಗೆ ಎಲ್ಲಿ ಬರ್ತದೆ, ನಿಮ್ಗೆ ಬೇರೆ ನೀರಿನ ಮೂಲಗಳಿವೆ, ನಿಮ್ಗೆ ಅದನ್ನು ತೆಗೆಯುವ ಅಗತ್ಯ ಇಲ್ಲ. ಆದ್ರೆ ಆ ನೀರನ್ನು ಹಾಗೆ ಇಟ್ಟಿರ್ತೀರಿ, ಹಾಗೂ ಮುಚ್ಚದೆ ಇಟ್ಟಿರ್ತೀರಿ. ಅದರಲ್ಲಿ ಯಾವುದೇ ಮೀನು ಇಲ್ಲದಿದ್ರೆ, ಅಂದ್ರೆ ಗಪ್ಪಿ ಮೀನು ಇಲ್ಲದಿದ್ರೆ ಆಗ ಈ ಸೊಳ್ಳೆಗಳು ಹೋಗಿ ಮೊಟ್ಟೆ ಇಡ್ತದೆ. ಅದು ಇನ್ನೊಂದು ದೊಡ್ಡ ನಮ್ಮ ಸೋರ್ಸ್. ಅಂದ್ರೆ ಅಂತ ಸಂದರ್ಭದಲ್ಲಿ ಬಹುಶಃ ಮೀನುಗಳನ್ನ ಬಿಟ್ರೆ ಅಂತ ಬಾವಿಗಳನ್ನ ಬಿಡಬೇಕು. ಸ್ಪೆಷಲಿ ಅಂದ್ರೆ ಲಾರ್ವಾಹಾರಿ ಮೀನು ಅಂತ ಏನ್ ಹೇಳ್ತೀವಿ ಅದನ್ನ ಮಾತ್ರ ಬಿಡ್ಬೇಕು. ಈ ಕೆಲವು ಇದರಲ್ಲಿ ದೊಡ್ಡ ದೊಡ್ಡ ಮೀನುಗಳೆಲ್ಲ ಇರ್ತವೆ ಬಾವಿಗಳಲ್ಲಿ, ಬಟ್ ಅವು ಈ ಸೊಳ್ಳೆ ನಿಯಂತ್ರಣಕ್ಕೆ ನಮ್ಗೆ ಏನು ಹೆಲ್ಪ್ ಮಾಡುದಿಲ್ಲ. ಗಂಬೂಸಿ ಅಥವಾ ಗಪ್ಪಿ ಮಾತ್ರ ಆ ಲಾರ್ವನ್ನೇ ತಿಂದು ಬದುಕ್ತವೆ. ಉಳಿದವುಗಳು ಬೇರೆ ಮೀನು ಅಥವಾ ಬೇರೆ ವಿಷಯ ತಿಂದು ಬದುಕ್ತವೆ. ಲಾರ್ವನ್ನೇ ತಿನ್ನೋದ್ರಿಂದ ಸೊಳ್ಳೆ ನಿಯಂತ್ರಣ ಸಂಪೂರ್ಣವಾಗಿ. ಗಪ್ಪಿ ಮೀನಿನ ವಿಶೇಷತೆ ಅಂತ ಹೇಳಿದ್ರೆ ಬಾವಿ ನೀರು ಸ್ವಲ್ಪ ಕಲುಷಿತ ಆಗಿದ್ರು ಕೂಡ ಅದು ಅದರಲ್ಲಿ ಬದುಕುವಂತ ಒಂದು ಸಾಮರ್ಥ್ಯ ಇದೆ. ಸೊ ಆ ಕಾರಣಕ್ಕೋಸ್ಕರ ನಮ್ಗೆ ಮತ್ತೆ ಮಲ್ಟಿಪ್ಲೈ ಜಾಸ್ತಿ ಆಗ್ತದೆ, ತುಂಬಾ ಮರಿಗಳನ್ನ ಇಡ್ತದೆ. ಈ ಕಾರಣಕ್ಕೋಸ್ಕರ ಅದು ತುಂಬಾ ಎಫೆಕ್ಟಿವ್ ಆಗ್ತದೆ ಬಾವಿಗಳಿಗೆ ಸ್ಪೆಷಲಿ. ಅಂದ್ರೆ ಉತ್ಪತ್ತಿ ಆಗೋದಕ್ಕೂ ಕೂಡ ಜಾಸ್ತಿ ದಿನಗಳು ಬೇಕಾಗಿಲ್ಲ ಅನ್ನುವಂಥದ್ದು ದೊಡ್ಡ ಸವಾಲು. ಅಂದ್ರೆ ಈ ರೀತಿಯ ಬಾವಿಗಳು ಎಷ್ಟು ನಿಷ್ಪ್ರಯೋಜಕ ಆಗಿದೆ ಅಥವಾ ಉಪಯೋಗ ಆಗ್ತಾ ಇಲ್ಲದಂತಹ ಬಾವಿಗಳು ಎಷ್ಟಿದೆ, ಇದೆಲ್ಲವನ್ನು ಕೂಡ ಈಗ ಸರ್ವೆ ಮಾಡುವಂತಹ ಕೆಲಸಗಳಾಗಿದೆ. ಸರ್ವೆ ಆಗಿದೆ. ಆ ಸರ್ವೆಯ ಬೇಸಿಸ್ ಮೇಲೆ ನಾವು ಹೇಳ್ತಾ ಇದ್ದೀವಿ. ಸುಮಾರು 14,000 ನಮ್ಮಲ್ಲಿ ಬಾವಿ ಇದೆ. ಈಗಾಗಲೇ ನಮ್ಮ ಕಚೇರಿ ವತಿಯಿಂದ ಅದನ್ನು ಜಿಯೋ ಟ್ಯಾಗಿಂಗ್ ಮಾಡ್ತಾ ಇದ್ದೇವೆ. ಅಂತ ಹೇಳಿದ್ರೆ ಪ್ರತಿಯೊಂದು ಬಾವಿ ಎಲ್ಲಿದೆ, ಅದರಲ್ಲಿ ಸೋರ್ಸ್ ಇದೆಯಾ ಇಲ್ಲವಾ ಅನ್ನೋ ಬಗ್ಗೆ GPS ಲೊಕೇಶನ್ ಮೂಲಕ ನಾವು ಗೂಗಲ್ ಮ್ಯಾಪ್ ಕೂಡ ರೆಡಿ ಮಾಡ್ತಾ ಇದ್ದೇವೆ. ಆದ್ರೂನು ಅದು ಏನಾಗ್ತದೆ, ಈಗ ಇವತ್ತು ಕೆಲವೊಂದು ಕಡೆ ನೀರು ಕೆಲವೊಂದು ಸಮಯದಷ್ಟು ಕಾಲ ಇರ್ತದೆ, ಮತ್ತೆ ನೀರು ಬತ್ತಿ ಹೋಗ್ತದೆ. ಕೆಲವೊಂದು ಕಡೆ ನೀರು ಉಳಿಕೊಳ್ತದೆ, ಇಲ್ಲ ಅದು ಬೇರೆ ಏನೋ ತೊಂದರೆಯಿಂದ ನೀರು ಮತ್ತೆ ಅದಕ್ಕೆ ಬರ್ತದೆ. ಸಾಕಷ್ಟು ಗೊಂದಲ ಇದೆ ಈ ಬಾವಿಗೆ ಸಂಬಂಧ. ಸೊ ಪ್ರತಿಯೊಬ್ರು ಅವರಿಗೆ ಅಗತ್ಯ ಇಲ್ಲದ ಬಾವಿಯನ್ನು ನಮ್ಮ ಮಲೇರಿಯಾಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗಿ ಮುಚ್ಚುವುದೇ ವಾಸಿ. ನೀರು ಕುಡಿಲಿಕ್ಕೆ ಯೋಗ್ಯವಲ್ಲದಿದ್ರೆ, ಯೋಗ್ಯವಾಗಿದ್ರೆ ಖಂಡಿತವಾಗಿ ಮುಚ್ಚಬೇಡಿ, ಅದನ್ನು ಉಳಿಸ್ಕೊಳ್ಳಿ. ನೀರಿನ ಮೂಲ ಯಾವತ್ತು ಅತಿ ಮುಖ್ಯ. ಆದ್ರೆ ನೀವು ಉಪಯೋಗಿಸಲು ನಿಷ್ಪ್ರಯೋಜಕವಾದಂತ ನೀರಿರುವ ಬಾವಿಗಳು ನಮ್ಮಲ್ಲಿ ಸಾಕಷ್ಟಿವೆ. ಅಂದ್ರೆ ಹೆಚ್ಚಾಗಿ ಕಲುಷಿತ
ಡ್ರೈನೇಜ್ ನೀರಿಂದ ಅಥವಾ ಬೇರೆ ಸುವೇಜ್ ಇಂದ ಕಲುಷಿತ ಆಗಿದೆ. ಆ ನೀರನ್ನು ಇಟ್ಕೊಂಡು ಪ್ರಯೋಜನ ಇಲ್ಲ. ಆದ್ರೆ ಆ ನೀರು ಕೂಡ ಮೇಲಿನ ಅಂಶ ತಿಳಿ ಇದ್ರೆ ಅದರಲ್ಲಿ ಕೂಡ ಮೊಟ್ಟೆ ಇಡ್ತದೆ. ಸೊ ಅಂದ್ರೆ ಸಾರ್ವಜನಿಕರು ಈ ನಿಟ್ಟಿನಲ್ಲಿ ಎಚ್ಚೆತ್ತುಕೊಳ್ಳಬೇಕು. ಮೀನನ್ನು ಹಾಕಿದ್ರೆ ಕನಿಷ್ಠ ಪಕ್ಷ ಇರುವಂತಹ ನಿಯಂತ್ರಣವನ್ನ ಮಾಡೋದಕ್ಕೆ ಆರೋಗ್ಯ ಇಲಾಖೆಗೆ ಸಹಾಯಕ ಆಗುತ್ತೆ ಅನ್ನುವಂಥದ್ದು. ಎಸ್, ಅಂದ್ರೆ ಈಗ ನಮಗೆ ನಾನು ನವೀನ್ ಚಂದ್ರ ಕುಲಾಲ್ ಕೇಳೋದಿದ್ರೆ, ಈಗ ಮಲೇರಿಯಾ ಹರಡುವಂಥದ್ದು ಸೊಳ್ಳೆಗಳಿಂದ ಅನ್ನುವಂಥದ್ದು ಗೊತ್ತಿದೆ, ಡೆಂಗ್ಯೂ ಹರಡುವಂಥದ್ದು ಸೊಳ್ಳೆಗಳಿಂದ ಅನ್ನುವಂಥದ್ದು, ಈ ಕೊರೋನಾ ಅನ್ನುವಂಥದ್ದು ಹರಡುವಂಥದ್ದು ವೈರಸ್ನಿಂದ. ಈ ಹರಡುವಿಕೆ ಹೇಗೆ ಅನ್ನುವಂಥದ್ದು ಬಗ್ಗೆ ಜನರಲ್ಲಿ ಅನೇಕ ತಪ್ಪು ಕಲ್ಪನೆಗಳಿದೆ. ಬಹುಶಃ ನಾವು ರಾತ್ರಿ ನಡೆದಿರುವಂತಹ ಘಟನೆಗಳನ್ನ ಗಮನಿಸಿದ್ರೆ ಎಲ್ಲೋ ನಮಗೆ ಜಿಲ್ಲೆಗೆ ಒಂದು ಕಪ್ಪು ಚುಕ್ಕಿ ಅನ್ನುವಂತಹ ಅಭಿಪ್ರಾಯಗಳು ಕೇಳಿ ಬರ್ತಾರೆ. ಸೊ ಇದರ ಬಗ್ಗೆ ಏನು ಹೇಳ್ತೀರಿ ಅಂತ? ಈಗ ಮೊದಲನೇದಾಗಿ ನೋಡಿ, ಕೊರೋನಾ ಅನ್ನೋದು ನಮ್ಗೇನು ಹೊಸತಲ್ಲ. ಕೊರೋನಾ ವೈರಸ್ ನಮ್ಮಲ್ಲಿ ಸಾಕಷ್ಟು ವರ್ಷ ಹಿಂದಿನಿಂದಲೇ ಇದೆ. ಈ ಕೊರೋನಾದ COVID-19 ಸ್ಟ್ರೈನ್ ಏನಿದೆ, ಇದೊಂದು ಹೊಸ ಸ್ಟ್ರೈನ್. ನಮ್ಮಲ್ಲಿ ಈಗಲೇ 2-3 ಬೇರೆ ಬೇರೆ ರೀತಿಯ ಸ್ಟ್ರೈನ್ಗಳಿವೆ. ನಮಗೆ ಶೀತ ಬಂದು ಹೋಗಿದೆ ಅದರಿಂದ. ಈ ಸ್ಟ್ರೈನ್ ಏನಿದೆ, ಹೊಸ ಸ್ಟ್ರೈನ್, ಇದೊಂದು ಸ್ವಲ್ಪ ಜಾಸ್ತಿ ವಿರುಲೆಂಟ್, ಅದು ತುಂಬಾ ಶಕ್ತಿದಾಯಕವಾಗಿದೆ. ಪ್ರತಿ ಒಂದು ಶೀತ ಜ್ವರ ಅಥವಾ ಶೀತ ಅಥವಾ ಇನ್ಫ್ಲುಯೆನ್ಸಾ ಬರುವುದು ನಮ್ಮ ಈ ಉಸಿರಿನಲ್ಲಿ ಅಥವಾ ನಮ್ಮ ಸೀನಿನಲ್ಲಿ ಅಥವಾ ಕೆಮ್ಮಿನಲ್ಲಿ ಇರುವಂತ ಈ ವೈರಸ್ ಮಿಶ್ರಿತ ತೇವಾಂಶ ಗಾಳಿಯಿಂದ. ಮನುಷ್ಯ ಜೋರಾಗಿ ಕೆಮ್ಮಿದಾಗ ಅಥವಾ ಜೋರಾಗಿ ಸೀನಿದಾಗ ಅಥವಾ ಜೋರಾಗಿ ತುಂಬಾ ಹತ್ತಿರದಿಂದ ಮಾತಾಡಿದಾಗ, ತುಂಬಾ ಹತ್ತಿರದಿಂದ, ಆಗ ಅವನ ಈ ಬಾಯಿ ಅಥವಾ ಮೂಗಿನ ಹಿಂಬದಿಯಲ್ಲಿ ಅಥವಾ ಬಾಯಿಯ ಒಳಗಡೆ ಹಿಂಬದಿಯಲ್ಲಿ ಅಥವಾ ಶ್ವಾಸಕೋಶದಲ್ಲಿ ಇರುವಂತ ಈ ಸೋಂಕಿತ ದ್ರವಾಂಶ, ವೈರಸ್ ಡ್ರಾಪ್ಲೆಟ್ಸ್, ಅದು ಹೊರಗಡೆ ಬಂದು ಇನ್ನೊಬ್ಬನ ಆತನ ಮೂಗಿಗೆ ಅಥವಾ ಬಾಯಿಯ ಮೂಲಕ ಅಥವಾ ಕಣ್ಣಿನ ಮೂಲಕ ಕೂಡ ಅವನ ದೇಹಕ್ಕೆ ಸೇರಿದ್ರೆ ಆಗ ಅವನಿಗೆ ಬರ್ತದೆ ಹೊರತು ನೀವ್ ಹೇಳಿದಾಗೆ ಹೆಣದಿಂದ, ಹೆಣ ಅಂತೂ ಉಸಿರಾಡಲ್ಲ. ಹೆಣ ಉಸಿರಾಡ್ತದ? ಇಲ್ಲ. ಹೆಣ ಕೆಮ್ಮುದು ಇಲ್ಲ, ಹೆಣ ಸೀನುವುದಿಲ್ಲ, ಕೆಮ್ಮುವುದಿಲ್ಲ, ಉಸಿರಾಡೋದಿಲ್ಲ. ಹಾಗಾದ್ರೆ ಒಳಗಡೆ ಇರುವ ವೈರಸ್ ಹೇಗೆ ಹೊರಗಡೆ ಬರ್ತದೆ? ಬರುವಂತ ಒಂದೇ ಒಂದು ಸಾಧ್ಯತೆ ಅಂತ ಹೇಳಿದ್ರೆ, ಕೆಲವೊಂದು ಸತ್ತ ನಂತರ ಮೂಗಿನಿಂದ, ಬಾಯಿಯಿಂದ, ಕಿವಿಯಿಂದ ರಕ್ತ ಅಥವಾ ಕೆಲವೊಂದು ದ್ರವಗಳು ಅಥವಾ ಈವನ್ ಹಿಂದ್ಗಡೆ ಮಲಮೂತ್ರದ ರೂಪದಲ್ಲಿ ಕೂಡ ಬರ್ತದೆ. ಈಗ ಅದು ಕೂಡ ಇನ್ಫೆಕ್ಟೆಡ್ ಅಲ್ಲ ಅಂತ ನಾನು ಹೇಳುದಿಲ್ಲ, ಆದರೆ ಅದು ಫೋರ್ಸ್ಫುಲ್ ಆಗಿ ಬರುವುದಿಲ್ಲ. ಹಾಗೂ ಈ COVID-19 ಶವವನ್ನು ಹ್ಯಾಂಡಲ್ ಮಾಡೋದಕ್ಕೆ ಸರಿಯಾದ ಒಂದು ಮಾರ್ಗದರ್ಶಿ ಇದೆ. ಅದರಲ್ಲಿ ಏನಾಗ್ತದೆ, ಅದಕ್ಕೆ ಅಂತಲೇ ಒಂದು ರೂಪಿಸಲ್ಪಟ್ಟ ಬ್ಯಾಗ್ ಇರ್ತದೆ, ಬಾಡಿ ಬ್ಯಾಗ್ ಅಂತ ಹೇಳ್ತೇವೆ ನಾವು. ಆ ಬ್ಯಾಗ್ ವಿಶೇಷವಾಗಿ ತಯಾರಿಸಲ್ಪಟ್ಟಿರ್ತದೆ. ತುಂಬಾ ಗಟ್ಟಿ ಇರ್ತದೆ, ಫ್ಲೆಕ್ಸಿಬಲ್ ಇರ್ತದೆ, ಟ್ರಾನ್ಸ್ಪರೆಂಟ್ ಇರ್ತದೆ, ಅಂದ್ರೆ ಕಾಣ್ತದೆ ಒಳಗೆ. ಸೊ ಅಂತ 2 ಪದರದ ಇದನ್ನು ನಾವು ಮಂಗಳೂರಿಗೋಸ್ಕರ ಸಿದ್ಧಪಡಿಸಿದ್ದೇವೆ. ಸೊ ಅದರಲ್ಲಿ ಈ ಬಾಡಿಯನ್ನು ಹಾಕ್ತಾರೆ. ಒಂದು ಹಾಕುವುದಕ್ಕೆ ಮೊದಲು ಅಥವಾ ಹಾಕಿದ ನಂತರ ತೀರಾ ಸಂಬಂಧಿಕರಿಗೆ ತೋರಿಸುವಂತ ವ್ಯವಸ್ಥೆ ಕೂಡ ಸರ್ಕಾರ ಮಾಡಿಕೊಡ್ತದೆ, ಜಿಲ್ಲಾಡಳಿತ ಮಾಡಿಕೊಡ್ತದೆ, ಅಥವಾ ನಮ್ಮ ಇಲಾಖೆ ಕೂಡ ಅದರೊಟ್ಟಿಗೆ ಕೈ ಜೋಡಿಸ್ತದೆ. ಆ ನಂತರ ಅದನ್ನು ಆ PPE ಕಿಟ್ ತಾವೀಗ ತೋರಿಸ್ತಾ ಇದ್ದೀರಿ, ಈ ರೀತಿಯ PPE ಕಿಟ್ ಧರಿಸಿದ್ರೆ ಬಿಳಿ ಇರ್ತದೆ, ಬೇರೆ ಕಲರ್ ಅಲ್ಲೂ ಬರ್ತದೆ ಅದು. ಆ ಕಿಟ್ ಅನ್ನು ಧರಿಸಿದಂತ ಅಥವಾ ಇಕ್ವಿಪ್ಮೆಂಟ್ ಧರಿಸಿದ ವ್ಯಕ್ತಿ ನಮ್ಮ ವೈದ್ಯಕೀಯ ಸಿಬ್ಬಂದಿಯವರು 4 ಜನ ಅಥವಾ ಬೇರೆ ಸಿಬ್ಬಂದಿಯವರಿಗೆ ಟ್ರೈನಿಂಗ್ ಆದ್ರೆ ಅವರನ್ನು ಕೂಡ ತಗೋಬಹುದು. ಆ ಬಾಡಿಯನ್ನು ಬ್ಯಾಗಿನಲ್ಲಿ ಹಾಕಿ ಬ್ಯಾಗಿನಿಂದ ಆಂಬ್ಯುಲೆನ್ಸ್ಗೆ ಅದಕ್ಕಂತಲೇ ವಿಶೇಷವಾಗಿ ಡೆಸಿಗ್ನೇಟ್ ಮಾಡಿದ ಆಂಬ್ಯುಲೆನ್ಸ್ ಅಲ್ಲಿ ಸ್ಮಶಾನಕ್ಕೆ ಕೊಂಡು ಹೋಗ್ತಾರೆ. ಸ್ಮಶಾನದಲ್ಲಿ ತೆಗೆದುಕೊಂಡು ಹೋದ ನಂತರ ಅದನ್ನು ಅವರೇ ಏನು ಇರ್ತದೆ, ಚಿತೆ ಇದ್ರೆ ಚಿತಕ್ಕೆ, ದಫನ ಮಾಡುದಿದ್ರೆ ದಫನಕ್ಕೆ ಹಾಕ್ತಾರೆ. ಸೊ ಇಲ್ಲಿ ಎಲ್ಲಿ ಬರ್ತದೆ, ಇಲ್ಲಿ ಹರಡುವ ವ್ಯವಸ್ಥೆ ಎಲ್ಲಿ ಬರ್ತದೆ? ಈ ಬಾಡಿ ಬ್ಯಾಗಿನಂತೂ ಹೊರಗಡೆ ಯಾವುದೇ ರೀತಿಯ ಅನಿಲ, ದ್ರವ, ಘನ ಹೊರಗೆ ಬರುವುದಿಲ್ಲ. ಅದು ಆ ರೀತಿಯಲ್ಲಿ ಡಿಸೈನ್ ಮಾಡಿ ಸೀಲ್ ಆಗಿರ್ತದೆ. ಆ ನಂತರ ಎಲ್ಲಿ ಬರ್ತದೆ? ಸುಡುವುದಿದ್ರೆ ತಾವು ಸುಡುವ ಉಷ್ಣತೆ ನಿಮ್ಗೆ ಗೊತ್ತು, ಏನಿಲ್ಲಾದ್ರೂ ನೀವು ಹತ್ತಿರ ನಿಲ್ಲಕ್ಕಾಗಲ್ಲ. ಮೈ ಮೇಲೆ ಚಿನ್ನ ಬಾಕಿ ಆದ್ರೆ ಚಿನ್ನ ಕೂಡ ಕರಗಿ ಹೋಗ್ತದೆ, ಅಷ್ಟೊಂದು ಉಷ್ಣತೆ ಇರ್ತದೆ. ಸುಮಾರು ನಾವು ವೈಜ್ಞಾನಿಕವಾಗಿ ಹೇಳೋದಿದ್ರೆ 700 ರಿಂದ 800 ಡಿಗ್ರಿ ಸೆಂಟಿಗ್ರೇಡ್ ಮಿನಿಮಮ್. ಅದು ಅದಕ್ಕಿಂತಲೂ ಜಾಸ್ತಿಗೆ ಹೋಗ್ತದೆ. ನೀರನ್ನೇ ಮುಟ್ಟೋದಿಕ್ಕಾಗೋದಿಲ್ಲ. 100 ರಿಂದ ಜಾಸ್ತಿ ನಾವು ನೀರು ಕುದಿದು ಆವಿ ಆಗ್ತದೆ. ಸೊ ಅಂತದ್ರಲ್ಲಿ ವೈರಸ್ ಉಳಿಯುವ ಸಾಧ್ಯತೆ ಇಲ್ಲ. ವೈರಸ್ ಇದು ಹೀಟ್ ಲಭಾಯಿಗಳು, ಅದು 70 ಡಿಗ್ರಿಯ ನಂತರ ಬದುಕುವುದಿಲ್ಲ, 70-80 ಮ್ಯಾಕ್ಸಿಮಮ್. ಅಂತದ್ರಲ್ಲಿ ಇಷ್ಟೊಂದು ಉಷ್ಣತೆಯಲ್ಲಿ ಖಂಡಿತ ಯಾವುದೇ ರೀತಿಯ ವೈರಸ್ ಬದುಕಿ ಉಳಿಯುವುದಿಲ್ಲ. ಆದ ಕಾರಣ ಜನರು, ಅದರ ಸುತ್ತಮುತ್ತಲಿನವರು
ನಮ್ಮ ಮನೆಯ ಹತ್ತಿರ ಒಂದು ಹಣವನ್ನು ಹೊತ್ತಿಸಿದ್ದಾರೆ, ಅದಕ್ಕೆ ಕೋವಿಡ್-19 ಇತ್ತು ಅನ್ನುವ ನಿಟ್ಟಿನಲ್ಲಿ ಹೆದರುವುದನ್ನು ಮೊದಲು ನಿಲ್ಲಿಸಬೇಕಂತದ್ದು ಯಾವುದೇ ತೊಂದರೆ ಇಲ್ಲ. ಗಾಳಿಯಿಂದ ಕೂಡ ಖಂಡಿತವಾಗಿ ಹರಡುವುದಿಲ್ಲ. ಆ ಉಷ್ಣತೆಯಲ್ಲಿ ಗಾಳಿಯಲ್ಲಿ ಖಂಡಿತವಾಗಿ ಬದುಕಿದ್ರೆ ಆ ಹೊಗೆಯಲ್ಲಿ ಬರುವುದಿಲ್ಲ. ಅಥವಾ ಅಷ್ಟೇ ಅಲ್ಲ ನೋಡಿ, WHO ಗೈಡ್ಲೈನ್ಸ್ ಪ್ರಕಾರ ನಾವು ನಿಮ್ಮನ್ನು ಧಾರ್ಮಿಕ ವಿಧಿವಿಧಾನ ಮಾಡ್ಲಿಕ್ಕೆ ಅನುಮತಿ ಕೊಡುವುದಿಲ್ಲ. ಅಂದ್ರೆ ಸತ್ತ ಹೆಣವನ್ನು ನಮ್ಮಲ್ಲಿ ಕ್ರಮ ಇರ್ತದೆ ಸಂಸ್ಕಾರ ಮಾಡೋದು, ಯಾವುದೇ ಧರ್ಮದಲ್ಲಿ ಇರ್ಲಿ, ಅದನ್ನು ಸ್ನಾನ ಮಾಡಿಸುವುದು, ಕಡೆಯ ಸ್ನಾನ, ಆಮೇಲೆ ಕೆಲವೊಂದಷ್ಟು ಅದಕ್ಕೆ ಮತ್ತೆ ಹೊಸದು ಇರಿಸಿ ಧರಿಸುವುದು, ಕೆಲವೊಂದಷ್ಟು ಕ್ರಮಗಳಿರ್ತವೆ ಎಲ್ಲಾ ಧರ್ಮದಲ್ಲಿ, ಅದು ಇರೆಸ್ಪೆಕ್ಟಿವ್ ಆಫ್ ಯಾವುದೇ ಧರ್ಮ ಇರಲಿ. ಬಟ್ ಇದನ್ನು ಮಾಡ್ಲಿಕ್ಕೆ ಸರ್ಕಾರ ಅನುಮತಿ ಕೊಡುದಿಲ್ಲ. ಯಾಕೆ ಅಂತ ಹೇಳಿದ್ರೆ ಅದನ್ನು ಆ ಮೈಯಲ್ಲಿ ಮುಟ್ಟುವಾಗ, ಸ್ನಾನ ಮಾಡಿಸುವಾಗ ಆತನಿಗೆ ಸಂಬಂಧಿಕರಿಗೆ ಬರಬಹುದು ಅನ್ನೋ ಹಿನ್ನೆಲೆಯಲ್ಲಿ ಮಾಡೋದಿಲ್ಲ. ಅದು ಬಿಟ್ಟು ಬೇರೆ ತಾವು ನೋಡಬಹುದು ಹೆಣವನ್ನು, ತಾವು ಸಾಕಷ್ಟು ದೂರದಿಂದ ತಮಗೆ ತೋರಿಸ್ತಾರೆ. ಹಾಗೂ ಜಾಸ್ತಿ ಜನ ಇಂಥ ಸಂಸ್ಕಾರಕ್ಕೆ ಬಂದ್ರೆ, ಅಂತಿಮ ಸಂಸ್ಕಾರಕ್ಕೆ ಬಂದ್ರೆ ಅವರಲ್ಲಿ ಯಾರಿಗಾದ್ರೂ ಒಬ್ರಿಗಿದ್ರೆ ಶವದಿಂದ ಅವರಿಗೆ ಬರ್ತದೆ ಅಂತ ಅಲ್ಲ, ಸೇರಿದವರಿಂದ ಒಬ್ಬರಿಂದ ಒಬ್ರಿಗೆ ಹರಡಬಾರದು ಅಂತ ಹಿನ್ನೆಲೆಯಲ್ಲಿ ಜನ ಸೇರ್ಬಾರ್ದು ಅಂತ ಹೇಳುದೇ ಹೊರತು 20 ಜನರಿಗೆ ಯಾಕೆ ಬರ್ಲಿಕ್ಕೆ ಹೇಳುದು ಅಂತ ಹೇಳಿದ್ರೆ, ಈ 20 ಜನ ಜಾಸ್ತಿ ಜನರನ್ನು ಕರೆದ್ರೆ ಅವರಿಗೆ ಶವದಿಂದ ಬರ್ತದೆ ಅಂತಲ್ಲ. ಶವ ಯಾರನ್ನು ತೊಂದರೆ ಮಾಡೋದಿಲ್ಲ, ಜೀವಂತ ಇರುವ ನಮ್ಮಂತವರಿಂದಲೇ ಬರುದು ತೊಂದರೆ. ಖಂಡಿತವಾಗಿ ಶವದಿಂದ ಯಾವುದೇ ತೊಂದರೆ ಬರುವುದಿಲ್ಲ. ಶವವನ್ನು ಗೌರವಿಸಿ, ಶವ ಗೌರವಕ್ಕೆ ಪ್ರಾಪ್ತವಾದ ಒಂದು ವಸ್ತು, ಮನುಷ್ಯನ ಕಡೆಯ ಒಂದು ಅದು ಸ್ಟೇಜ್. ಅದಕ್ಕೆ ಯಾವತ್ತೂ ನಾವು ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ನಾವು ಯಾವತ್ತಿದ್ರೂ ಅದಕ್ಕೆ ಗೌರವ ಸೂಚಿಸಿದ್ದೇವೆ. ಅದನ್ನು ದಯವಿಟ್ಟು ಕೊಡಿ. ಅಂತದ್ದು ಯಾವುದು ಆ ಮನಸ್ಸಲ್ಲಿ ಆ ಹೆದರಿಕೆ ಇದ್ರೆ ಬಿಟ್ಟು ಬಿಡಿ. ಅಂತದನ್ನೆಲ್ಲ ನಾವು ನೋಡಿ ಅದನ್ನು ಪ್ಯಾಕ್ ಮಾಡಿ ನಮ್ಮವರೇ ಅದನ್ನು ಲೋಡ್ ಮಾಡಿರ್ತಾರೆ. ಹಾಗಿದ್ರೆ ಅವ್ರಿಗೆ ಏನಾಗ್ಬೇಕು? ನೀವು ಆದ್ರೆ ಹೊಗೆಗೆ ಹೆದರುವುದಾದ್ರೆ ಆ ಸತ್ಯ ವ್ಯಕ್ತಿಯನ್ನು ತೆಗೆದು ನಾವು ಇದಕ್ಕೆ ಹಾಕ್ತೀವಿ, ನಾವೆಷ್ಟು ಹೆದರ್ಬೇಕು? ಯಾವುದೇ ಬ್ಯಾಗ್ ಇರ್ಲಿ, ಏನೇ ಇರ್ಲಿ, ಅಥವಾ ಯಾವುದೇ ಇದಿರ್ಲಿ, ಅಂತದ್ದು ಒಂದು ಕಲ್ಪನೆ ಇರ್ತಾ ಇದ್ರೆ ಖಂಡಿತವಾಗಿ ಅಂತದ್ದಿಲ್ಲ. ನೀವು ಯಾವುದೇ ಹೆದರುವ ಅವಶ್ಯಕತೆ ಇರುವುದಿಲ್ಲ. ಇದು ಸಾರ್ವಜನಿಕರು ಅತ್ಯಂತ ಸ್ಪಷ್ಟವಾಗಿ ಗಮನಿಸಬೇಕಾಗಿರುವಂತಹ ವಿಚಾರಗಳು. ನಾವು ಗಮನಿಸಿದ್ದೇವೆ ಏನೆಲ್ಲ ಆಗಿದೆ ಅನ್ನುವಂಥ. ಸೊ ಮುಂದಕ್ಕೆ ಅಂದ್ರೆ ಇಂತಹ ಪ್ರಕರಣಗಳಾಗಬಾರ್ದು, ಸಾವಿನ ಪ್ರಕರಣವೇ ಸಂಭವಿಸಬಾರ್ದು. ಇನ್ ಕೇಸ್ ಸಂಭವಿಸಿದ್ರು ಕೂಡ ಇಂತಹ ಗೊಂದಲಗಳಾಗಬಾರ್ದು ಅನ್ನುವಂಥದ್ದು ಹೇಳುವಂಥದ್ದು. ವಾಪಸ್ ಬರ್ತೀನಿ, ಒಂದು ಸಣ್ಣ ವಿರಾಮ. ಇತ್ತೀಚಿನ ದಿನಗಳಲ್ಲಿ ಗರ್ಭಕೋಶ, ಸ್ತನ, ಬಾಯಿ ಕ್ಯಾನ್ಸರ್ಗಳು ಅತೀವ ಪ್ರಮಾಣದಲ್ಲಿ ಕಂಡುಬರುತ್ತಿವೆ. ಗರ್ಭಕೋಶದ ಕ್ಯಾನ್ಸರ್ ತಡೆಗಟ್ಟಲು 21 ರಿಂದ 65 ವರ್ಷ ವಯಸ್ಸಿನ ಎಲ್ಲ ಮದುವೆಯಾದ ಮಹಿಳೆಯರು ಪ್ರತಿ 3 ವರ್ಷಕ್ಕೊಮ್ಮೆ ಪ್ಯಾಪ್ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಸ್ತನ ಕ್ಯಾನ್ಸರ್ ಅನ್ನು ತಡೆಗಟ್ಟಲು ಸ್ವಯಂ ಸ್ತನದ ಪರೀಕ್ಷೆ ಹಾಗೂ ವೈದ್ಯರಿಂದ ಸ್ತನದ ಪರೀಕ್ಷೆ ಮಾಡಿಸುವುದು ಮತ್ತು 50 ವರ್ಷ ವಯಸ್ಸಿನ ನಂತರ ವರ್ಷಕ್ಕೆ 1 ಬಾರಿ ಮ್ಯಾಮೋಗ್ರಫಿ ಟೆಸ್ಟ್ ಮಾಡಿಸಿಕೊಳ್ಳಬೇಕು. ಬಾಯಿಯ ಕ್ಯಾನ್ಸರ್, ಧೂಮಪಾನ ಮತ್ತು ತಂಬಾಕು ಜಗಿಯುವುದು ಈ ಕ್ಯಾನ್ಸರ್ಗೆ ಕಾರಣ. ಬೇಗನೆ ಪತ್ತೆ ಹಚ್ಚುವುದರಿಂದ ಯಶಸ್ವಿ ಚಿಕಿತ್ಸೆಗೆ ಉತ್ತಮ ಅವಕಾಶವಿದೆ. ಹೆಚ್ಚಿನ ಮಾಹಿತಿಗಾಗಿ ಹತ್ತಿರದ ಆರೋಗ್ಯ ಕೇಂದ್ರವನ್ನು ಸಂಪರ್ಕಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಮಾನವನ ದೇಹದ ರಕ್ತನಾಳಗಳಲ್ಲಿ ಹರಿಯುವ ಚಲಿಸುವ ರಕ್ತವು ಸಾಮಾನ್ಯಕ್ಕಿಂತ ಅಧಿಕ ಒತ್ತಡದಲ್ಲಿ ಹರಿಯುವ ಚಲಿಸುವ ಕ್ರಿಯೆಯೇ ಅಧಿಕ ರಕ್ತದೊತ್ತಡ. ಪದೇ ಪದೇ ತಲೆನೋವು, ತಲೆ ತಿರುಗುವುದು, ಉಸಿರಾಟದ ಸಮಸ್ಯೆ, ದೃಷ್ಟಿಯ ಸಮಸ್ಯೆಗಳು, ಅನಿಯಮಿತ ಹೃದಯದ ಬಡಿತ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಲಕ್ಷಣಗಳು. ಇದೆಲ್ಲ ಕಂಡುಬಂದರೆ ತಕ್ಷಣವೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ನಿಯಂತ್ರಿಸುವ ವಿಧಾನ: ಉಪ್ಪು, ಉಪ್ಪಿನಕಾಯಿ, ಕರಿದ ಪದಾರ್ಥಗಳನ್ನು ಸೇವಿಸಬಾರದು. ಧೂಮಪಾನ, ಮದ್ಯಪಾನ ಮತ್ತು ತಂಬಾಕು ಪದಾರ್ಥಗಳನ್ನು ಸೇವಿಸಬಾರದು. ದಿನನಿತ್ಯ ದೈಹಿಕ ಚಟುವಟಿಕೆ, ಯೋಗ ಮತ್ತು ವ್ಯಾಯಾಮವನ್ನು ತಪ್ಪದೇ ಮಾಡಿ. ತಮ್ಮ ಬಿಪಿಯನ್ನು ನಿಯಮಿತವಾಗಿ ಹತ್ತಿರದ ಆರೋಗ್ಯ ಕೇಂದ್ರದಲ್ಲಿ ಪರೀಕ್ಷಿಸಿ ಮತ್ತು ಸಲಹೆ ಪಡೆದುಕೊಂಡು ಮುಂಜಾಗ್ರತೆ ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು.
ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವ ಸ್ಥಿತಿಯೇ ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸಕ್ಕರೆ ಕಾಯಿಲೆಯ ರೋಗಲಕ್ಷಣಗಳು: ಒಣಗಿದ ಬಾಯಿ, ವಿಪರೀತ ಬಾಯಾರಿಕೆ, ಪದೇ ಪದೇ ಮೂತ್ರ ವಿಸರ್ಜನೆ, ಅರೆನಿದ್ರಾವಸ್ಥೆ, ಆಯಾಸ, ಬೆವರುವುದು, ತಲೆನೋವು, ಹಸಿವು, ತಲೆ ತಿರುಗುವುದು, ದೇಹದಲ್ಲಿ ನಡುಕ ಇವೆಲ್ಲವೂ ಸಕ್ಕರೆ ಕಾಯಿಲೆಯ ಲಕ್ಷಣಗಳು. ಈ ಲಕ್ಷಣಗಳು ಕಂಡುಬಂದರೆ ಕೂಡಲೇ ಹತ್ತಿರದ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ಪಡೆದುಕೊಳ್ಳಿ. ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣ ಮಾಡುವ ವಿಧಾನ: 30 ವರ್ಷ ವಯಸ್ಸಿನ ನಂತರ ವರ್ಷಕ್ಕೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಿ. ಸಿಹಿ ತಿಂಡಿಗಳನ್ನು ತಿನ್ನುವುದು ಕಡಿಮೆ ಮಾಡಿರಿ ಮತ್ತು ಹಣ್ಣು ತರಕಾರಿಗಳನ್ನು ಹೆಚ್ಚು ಸೇವಿಸಿ. ನಿಯಮಿತ ವ್ಯಾಯಾಮ, ದೈಹಿಕ ಚಟುವಟಿಕೆಗಳನ್ನು ಮಾಡಿ. ಕಾಲಕಾಲಕ್ಕೆ ವೈದ್ಯರಲ್ಲಿ ತಪಾಸಣೆ ಮಾಡಿಸಿ ಮತ್ತು ಅವರ ಸಲಹೆಯಂತೆ ಮುಂಜಾಗ್ರತೆಯನ್ನು ವಹಿಸಿ. ಪ್ರಕಟಣೆ ಜಿಲ್ಲಾ NCD ಕೋಶ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿಗಳಿಂದ ಅಂತರ ಕಾಯ್ದುಕೊಳ್ಳಲು ಇಲ್ಲಿದೆ ಸುಲಭ ವಿಧಾನ. ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಬಿಡುಗಡೆ ಮಾಡಿರುವ ಆರೋಗ್ಯ ಸೇತು ಅಪ್ಲಿಕೇಶನ್ ಅನ್ನು ನಿಮ್ಮ ಫೋನ್ಗೆ ಇನ್ಸ್ಟಾಲ್ ಮಾಡಿ. ತಮ್ಮ ವಿವರಗಳನ್ನು ನೀಡಿ ಆಕ್ಟಿವೇಟ್ ಮಾಡಿ. ಲೊಕೇಶನ್ ಶೇರಿಂಗ್ ಮತ್ತು ಬ್ಲೂಟೂತ್ ಅನ್ನು ಯಾವಾಗಲೂ ಆನ್ ನಲ್ಲಿ ಇಡಿ. ಒಂದು ವೇಳೆ ದೃಢಪಟ್ಟ ಕೊರೋನಾ ಸೋಂಕಿತ ವ್ಯಕ್ತಿ ತಮ್ಮ ಸಮೀಪಕ್ಕೆ ಬಂದಲ್ಲಿ ನಿಮ್ಮ ಫೋನ್ ಮುನ್ನೆಚ್ಚರಿಕೆ ನೀಡುತ್ತದೆ. ಇದರಿಂದ ನೀವು ಸುರಕ್ಷಿತ ಅಂತರ ಕಾಯ್ದುಕೊಳ್ಳಬಹುದು. 13 ಭಾಷೆಗಳಲ್ಲಿ ಲಭ್ಯವಿರುವ ಈ ಆಪ್ನಲ್ಲಿ ಕೊರೋನಾ ಸೋಂಕನ್ನು ತಡೆಯಲು ಹಲವಾರು ಮಾಹಿತಿಯನ್ನು ಸಹ ಪಡೆಯಬಹುದು. ಇದಲ್ಲದೆ ರಾಜ್ಯ ಸರ್ಕಾರ ವಾಟ್ಸ್ಆಪ್ನಲ್ಲಿ ಕೊರೋನಾ ಸಹಾಯ ವೇದಿಕೆ ತೆರೆದಿದ್ದು, ನಾಗರಿಕರು ಸಂದೇಶ ಕಳಿಸಿ ಕರ್ನಾಟಕದ ಇತ್ತೀಚಿನ ಮತ್ತು ಅಧಿಕೃತ ಮಾಹಿತಿಗಳನ್ನು ಪಡೆಯಬಹುದು. ಮಾನ್ಯ ಪ್ರಧಾನಮಂತ್ರಿಗಳು ನಿರ್ದೇಶನದಂತೆ ತಾವೆಲ್ಲರೂ ಆರೋಗ್ಯ ಸೇತು ಆಪ್ ಬಳಸಿ ಸುರಕ್ಷಿತ ಅಂತರ ಮತ್ತು ಸಲಹೆಗಳನ್ನು ಪಾಲಿಸಿ. ಇದಲ್ಲದೆ ನಮ್ಮ ಸರ್ಕಾರ ಕೊರೋನಾ ಸಹಾಯವಾಣಿಯನ್ನ ವಾಟ್ಸಾಪ್ ಗ್ರೂಪ್ನಲ್ಲಿ ಆರಂಭಿಸಿದೆ. ಇದರ ಉಪಯೋಗವನ್ನ ತಾವೆಲ್ಲರೂ ಬಳಸಿಕೊಳ್ಳಿ. ಬನ್ನಿ, ನಮ್ಮೊಂದಿಗೆ ಕೈ ಜೋಡಿಸಿ. थैंक यू कोरोना वॉरियर्स। बेटे आप लोग जल्दी से घर जाओ। थैंक यू सर। हाँ बेटा जाओ, घर जाओ। पूरी मेडिकल कम्युनिटी खड़ी है आपके लिए ढाल बनके। हम हैं कोरोना वॉरियर। मैं हूँ कोरोना वॉरियर। मैं हूँ कोरोना वॉरियर। हम हैं कोरोना वॉरियर। थैंक यू कोरोना वॉरियर्स। थैंक यू कुकरिया, गुड जॉब। थैंक यू। स्टे होम, स्टे साइड। थैंक यू कोरोना वॉरियर्स फॉर सेविंग अस। ಎಲ್ಲರ ಆರೋಗ್ಯದ ಒಳಿತನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರವು ಆಪ್ತಮಿತ್ರ ಸಹಾಯವಾಣಿಗೆ ಚಾಲನೆ ನೀಡಿದೆ. ನಿಮಗೆ ಕೊರೋನಾದ ಯಾವುದೇ ಲಕ್ಷಣಗಳು ಕಂಡುಬಂದಲ್ಲಿ ಅಥವಾ ಅದರ ಬಗ್ಗೆ ಅನುಮಾನವಿದ್ದಲ್ಲಿ ಕೂಡಲೇ ಆಪ್ತಮಿತ್ರ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅಥವಾ ಆಪ್ತಮಿತ್ರ ಸಹಾಯವಾಣಿ 144110ಗೆ ಕರೆ ಮಾಡಿ. ನಿಮ್ಮ ರೋಗ ಲಕ್ಷಣಗಳನ್ನು ನುರಿತ ವೈದ್ಯಕೀಯ ತಂಡವು ಪರಿಶೀಲಿಸಿ ನಿಮಗೆ ಸೂಕ್ತ ಸಲಹೆ ನೀಡುತ್ತಾರೆ. ನಿಮ್ಮ ಅನುಮಾನವನ್ನು ಬಗೆಹರಿಸುತ್ತಾರೆ. ಅಗತ್ಯವಿದ್ದಲ್ಲಿ ನಿಮ್ಮನ್ನು ಹತ್ತಿರದ ಫೀವರ್ ಕ್ಲಿನಿಕ್ಗೆ ಭೇಟಿ ಮಾಡಲು ಸಲಹೆ ನೀಡುತ್ತಾರೆ. ಮಾನ್ಯ ಮುಖ್ಯಮಂತ್ರಿಗಳು ಒಂದೇ ಕ್ಲಿಕ್ಕಿನೊಂದಿಗೆ 50,000 ನಾಗರಿಕರಿಗೆ ಆಪ್ತಮಿತ್ರ ಸಹಾಯವಾಣಿ ಹಾಗೂ ಆಪ್ನ ಕುರಿತಾಗಿ ಸಂದೇಶವನ್ನು ಕಳಿಸಿದ್ದಾರೆ. ಬಂಧುಗಳೇ, ರಾಜ್ಯ ಸರ್ಕಾರ ಎಲ್ಲರ ಆರೋಗ್ಯದ ಒಳಿತನ್ನ ಮನಸ್ಸಿನಲ್ಲಿಟ್ಟುಕೊಂಡು ಆಪ್ತಮಿತ್ರ ಸಹಾಯವಾಣಿಯನ್ನ ಲೋಕಾರ್ಪಣೆ ಮಾಡುತ್ತಿದೆ. ಯಾರಿಗಾದರೂ ಕೊರೋನಾ ಲಕ್ಷಣಗಳು ಅಂದರೆ ಕೆಮ್ಮು, ನೆಗಡಿ, ಉಸಿರಾಟದ ತೊಂದರೆ, ಜ್ವರ ಇಂಥ ಲಕ್ಷಣ ಕಂಡು ಬಂದ್ರೆ ಕೂಡಲೇ ನಿಮ್ಮ ಮನೆಯಲ್ಲೇ ಇದ್ದು ಈ ಆಪ್ತಮಿತ್ರ ಸಹಾಯವಾಣಿಗೆ ಅಂದ್ರೆ 14410ಕ್ಕೆ ಕರೆ ಮಾಡಿ ವೈದ್ಯಕೀಯ ನೆರವು ಪಡೆದುಕೊಳ್ಳಬಹುದು ಹಾಗೂ ನಿಮ್ಮ ಅನುಮಾನವನ್ನ ಬಗೆಹರಿಸಿಕೊಳ್ಳಬಹುದು. ನಿಮ್ಮ ರೋಗ ಲಕ್ಷಣಗಳು ಏನು ಅನ್ನೋದನ್ನ ಗಮನಿಸಿ ಮುಂದೆ ಏನು ಮಾಡಬೇಕು ಎಂಬ ಬಗ್ಗೆ ನುರಿತ ವೈದ್ಯಕೀಯ ತಂಡ ನಿಮಗೆ ಸೂಕ್ತ ಸಲಹೆ ನೀಡಲಿದೆ. ದಯವಿಟ್ಟು ಈ ಆಪ್ತಮಿತ್ರ ಆಪ್ ಬಳಸಿ ರಾಜ್ಯ ಸರ್ಕಾರದ ಮೇಲೆ ನಂಬಿಕೆ ಇಡಿ. ಧನ್ಯವಾದ. ನಮಸ್ಕಾರ. ನಮ್ಮ ಘನ ಸರ್ಕಾರವು ಒಂದು ಹೊಸ ರೀತಿಯ ಇನಿಷಿಯೇಟಿವ್ ತಗೊಂಡಿದೆ. ಅದು ಆಪ್ತಮಿತ್ರ ಎನ್ನುವುದು. ಅದು ಒಂದು ಆಪ್ ಅಪ್ಲಿಕೇಶನ್. ಅದು ರೋಗದ ಯಾವುದೇ ಲಕ್ಷಣ ಕಂಡು ಬಂದರೆ, ಸಿಂಪ್ಟಮ್ಸ್ ಇದ್ರೆ ನೀವು ಒಂದು ಹೆಲ್ಪ್ ಲೈನ್ಗೆ ಫೋನ್ ಮಾಡಬೇಕು. ಆ ಟೆಲಿಫೋನ್ ನಂಬರು 144110. ಸೊ ಅಕಸ್ಮಾತ್ ನಮಗೆ ಏನಾದರೂ ಕೋಲ್ಡ್ ಇದ್ದು, ಫೀವರ್ ಬಂದು, ಏನಾದರೂ ನಮಗೇನಾದರೂ ನಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ರೆ ಈ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ನಿಮಗೆ ಸರಿಯಾದ ಮಾಹಿತಿ ಪಡ್ಕೋಬಹುದು. ಅವ್ರು ನಮ್ಮನ್ನು ಗೈಡ್ ಮಾಡ್ತಾರೆ. ಸೊ ಕ್ಲಿನಿಕ್ಗೆ ಹೋಗ್ಬೇಕಾ ಬೇಡವಾ
ಸೊ ಹಾಗಾಗಿ ಆಪ್ತ ಮಿತ್ರ 144110 ಈ ನಂಬರ್ನ ನೆನಪಿಟ್ಕೊಳ್ಳಿ. ಏನೇ ಕನ್ಫ್ಯೂಷನ್ಸ್ ಇದ್ರೂ ನಮ್ಮ ಆರೋಗ್ಯದ ಬಗ್ಗೆ ಅಲ್ಲಿ ಫೋನ್ ಮಾಡಿ. ಮತ್ತೊಮ್ಮೆ ಸ್ವಾಗತ. ಸಾಂಕ್ರಾಮಿಕ ಎಚ್ಚರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಇಬ್ಬರು ಅತಿಥಿಗಳು ಕೂಡ ಇದ್ದಾರೆ. ಅನೇಕ ವಿಚಾರಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಕೊರೋನಾ ಜೊತೆಗೆ ಮಲೇರಿಯಾ, ಡೆಂಗ್ಯೂ ಇತ್ಯಾದಿಗಳನ್ನು ತಡೆಯುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗಬೇಕು, ಅದು ಹೇಗೆ ಅನ್ನುವಂತಹ ಡೀಟೇಲ್ ಅನ್ನು ನಾವು ಪಡೆದುಕೊಳ್ಬೇಕು. ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಅದರ ಜೊತೆಗೆ ಇಂತಹ ಸಂದರ್ಭದಲ್ಲಿ ಆರೋಗ್ಯ ಕಾರ್ಯಕರ್ತರ ಪಾಲು ಬಹಳ ದೊಡ್ಡದು ಅನ್ನುವಂಥದ್ದನ್ನು ನಾವು ಗಮನಿಸಬಹುದು. ಆ ನಿಟ್ಟಿನಲ್ಲಿ ಈಗ MPW ಕಾರ್ಯಕರ್ತರು ಜೊತೆಗೆ ಆಶಾ ಕಾರ್ಯಕರ್ತರು ಎಲ್ಲ ಕಡೆಯಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಸೊ ಇದರ ಮೂಲಕ ನಡೆಯುವಂತಹ ಕೆಲಸ ಕಾರ್ಯಗಳೆಲ್ಲ ಹೇಗಾಗ್ತಾ ಇದೆ ಅಂತ? ತುಂಬಾ ಚೆನ್ನಾಗಿ ಆಗ್ತಾ ಇತ್ತು. ನಾವು ಕಳೆದ ಸಲದ ಒಂದು ಕಹಿ ಅನುಭವದ ನಂತರ, ಕಳೆದ ವರ್ಷ ನಾವು ಈ ಮಳೆ ಬಿಟ್ಟು ಬಂದು ಇದ್ದ ಟ್ಯಾರಿಸ್ ಅಲ್ಲಿ ಇದ್ದ ಸಜ್ಜದಲ್ಲಿ ನೀರ್ ನಿಂತು ಜನರು ಸರಿಯಾಗಿ ಹೂವಿನ ಕುಂಡದ ಪ್ಲೇಟ್ ತೆಗೆಯದೆ ಏನ್ ತೊಂದರೆ ಆಯ್ತು, ಆ ನಾವು ಅನುಭವಿಸಿದ ಯಾತನೆಗೋಸ್ಕರ ನಮ್ಮ ಇಡೀ ಕಚೇರಿಯಲ್ಲಿರೋರು, ಸಿಬ್ಬಂದಿ ವರ್ಗದವರು ಹಾಗೂ MPWಗಳು, ಆಶಾ ಕಾರ್ಯಕರ್ತರು, ಈ ವರ್ಷ ನಾವು ಸಾಧಾರಣ ಜನವರಿ 1ರಿಂದಲೇ ಮಾಡ್ತಾ ಇದ್ದೇವೆ. ಆದ್ರೆ ಈ ಕೋವಿಡ್ ಬಂದ ನಂತರ, COVID-19 ಬಂದ್ರೆ ಒಂದು ಸ್ವಲ್ಪ ಹಿನ್ನಡೆ ಆಗಿದೆ ಸಹಜ. ಕೆಲವೊಂದು ಕಾರಣಗಳಿಂದಾಗಿ ಕೆಲವೊಂದು ಕಡೆ ಹೋಗ್ಲಿಕ್ಕೆ ಕಷ್ಟ ಆಯ್ತು, ಸಾಕಷ್ಟು. ಆದ್ರೂ ಮತ್ತೆ ಜನರು, ನಮ್ಮವರು MPWಗಳಾಗ್ಲಿ, ಆಶಾಕರ್ತರಾಗ್ಲಿ, ಕಾರ್ಯಕರ್ತರಾಗ್ಲಿ ಮತ್ತು ನಮ್ಮ ಸಿಬ್ಬಂದಿಯವರು ಎಲ್ಲರೂ ಮತ್ತೆ ಪಾಸ್ ತಗೊಂಡು ಮತ್ತೆ ಶುರು ಹಚ್ಚಿದ್ದಾರೆ. ಕಳೆದ 15 ದಿವಸದಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಅವರು ಮನೆಗೆ ಹೋಗ್ಲಿಕ್ಕೆ ಶುರು ಮಾಡ್ತಾರೆ. ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ನೀವು ಆಗ್ಲೇ ಹೇಳಿದ್ದೀರಿ, ಯಾವುದೇ ಕಾಯಿಲೆಯಲ್ಲಿ ಜನರಿಗೆ ಮಾಹಿತಿ ಮುಖ್ಯ. ಅದು ಸಾಂಕ್ರಾಮಿಕದಲ್ಲಿ ಅತಿಯಾದ ಅಗತ್ಯ. ಈಗ ಮಲೇರಿಯಾದಂತ ಕಾಯಿಲೆಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಮಲೇರಿಯಾ ಬರುವುದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಮತ್ತು ಫಾಲ್ಸಿಪಾರಮದಿಂದ ಆಗಿದ್ರು ಅದನ್ನು ನಿಮ್ಮೆಡೆಗೆ ತೆಗೆದುಕೊಂಡು ಬರ್ಲಿಕ್ಕೆ ಒಂದು ಜನ ಬೇಕು. ಅದು ಸೊಳ್ಳೆಗಳು. ಯಾವಾಗ ನೀವು ಸೊಳ್ಳೆಯನ್ನು ನಿಯಂತ್ರಿಸ್ತೀರೋ ಆಗ ನೀವು ಅದರಷ್ಟಕ್ಕೆ ರೋಗವನ್ನು ನಿಯಂತ್ರಿಸ್ತೀರಿ. ಸೊಳ್ಳೆ ಎಲ್ಲಿಂದ ಬರ್ತದೆ ಅನ್ನೋದು ತುಂಬಾ ಒಂದು ಸೋಜಿಗದ ವಿಷಯ. ಸ್ವಚ್ಛ ನಿಂತ ನೀರಲ್ಲಿ ಬರ್ತದೆ ಅದು. ಎಲ್ಲಿವರೆಗೆ ಜನರಿಗೆ ಅದನ್ನು ತೋರಿಸುವುದಿಲ್ವೋ, ನಾವು ನೀರಿನಲ್ಲಿರುವ ಹುಳ ಇದು ಸೊಳ್ಳೆಯ ಮರಿ, ಹುಳ ಅಲ್ಲ ಅಂತ ಹೇಳಿ ಅದು ಮನವರಿಕೆ ಮಾಡಿಕೊಳ್ಳೋದಿಲ್ವೋ, ಅಲ್ಲಿವರೆಗೆ ಅದನ್ನು ಅವರು ಒಪ್ಪುದಿಲ್ಲ. ಅವರ ತಲೆಯಲ್ಲಿ ಸೊಳ್ಳೆ ಡೈರೆಕ್ಟ್ ಆಗಿ ಇನ್ನೊಂದು ಸೊಳ್ಳೆಗೆ ಮರಿ ಇರ್ತದೆ, ಸೊಳ್ಳೆಯಿಂದ ಹೊಟ್ಟೆಯಿಂದಲೇ ಇನ್ನೊಂದು ಸೊಳ್ಳೆ ಹುಟ್ಟುತ್ತದೆ, ಮರಿ ಹುಟ್ಟುತ್ತದೆ ಏನೋ. ಈ ದನ ಕರುವಿಗೆ ಹೇಗೆ ಜನ್ಮ ನೀಡ್ತದೋ ಆ ರೀತಿಯ ಒಂದು ಮನೋಭಾವನೆ ಜನ ಎಲ್ಲರಲ್ಲಿ ಅಲ್ಲ. ಸೊಳ್ಳೆ ಮೊಟ್ಟೆ ಇಡ್ತದೆ, ಮೊಟ್ಟೆಯಿಂದ ಇದು ಹುಳ ಆಗ್ತದೆ, ಹುಳ ಮತ್ತೆ ದೊಡ್ಡದಾಗಿ ಪ್ಯೂಪ ಆಗ್ತದೆ, ಪ್ಯೂಪ ಮತ್ತೆ ಹಾರಿ ಹೊರಗಡೆ ಬಂದು ಸೊಳ್ಳೆ ಆಗ್ತದೆ ಅನ್ನೋದನ್ನು ನೀವು ಸರಿಯಾಗಿ ತಿಳಿಸಿದ್ರೆ ಮಾತ್ರ. ಈ ಕೆಲಸ ಕಾರ್ಯಗಳು ನಮ್ಮ ಆಶಾ ಕಾರ್ಯಕರ್ತರು, MPWಗಳು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ COVID-19ಗೆ ಸಂಬಂಧಪಟ್ಟಂತೆ ಅಂತರ ಹೇಗೆ ಕಾಯ್ದುಕೊಳ್ಬೇಕು, ಏನು ಅದನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಒಂದೇ ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಸೊ ಎರಡನ್ನೂ ಮಾಡ್ತಾ ಇದ್ದಾರೆ ಅವರು. ಆದ್ರೂ ನನಗೆ ಅನ್ನಿಸ್ತದೆ ಎಲ್ಲೋ ಇನ್ನೂ ಕೊರತೆ ಇದೆ. ಯಾಕಂತ ಹೇಳಿದ್ರೆ ಕೆಲವೊಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಇದೆ. ಕೆಲವೊಂದು ಮನೆಯ ಟ್ಯಾರೆಸ್ಗಳು ಫಿನಿಶ್ಡ್ ಅಲ್ಲ, ಅಂದ್ರೆ ಸಮತಟ್ಟಾಗಿಲ್ಲ. ಸೊ ಮಳೆ ಬಂದ ತಕ್ಷಣ ಅದ್ರಲ್ಲಿ ನೀರು ನಿಲ್ತದೆ. ನೀವು ನಿಂತ ನೀರನ್ನು ತೆಗೆಯುವಂತ ವ್ಯವಸ್ಥೆ ತಮ್ಮಲ್ಲಿ ಇರುವುದಿಲ್ಲ. ಸೊ ದಯಮಾಡಿ ಎಲ್ಲರೂ ತಮ್ಮ ಮನೆಯ ಮೇಲಿನ ಟ್ಯಾರೆಸ್ಗಳನ್ನು, ಒಂದೋ ಹೆಚ್ಚಿನವರು ಇದಾಕೊಂಡಿದ್ದಾರೆ, ಏನು ಈಗಿನ ಶೀಟ್ ಅಂತ ಹೇಳ್ತಾರೆ, ಶೀಟ್ ಹಾಕಿದ್ದಾರೆ, ಅವ್ರಿಗಂತೂ ಈ ತೊಂದರೆ ಬರಲ್ಲ. ಯಾರು ಶೀಟ್ ಹಾಕಿಲ್ಲ ಅವರ ಟ್ಯಾರಿಸ್ ನ ಸಮತಟ್ಟು ಇಲ್ಲದೆ ನೀರ್ ನಿಲ್ತಾ ಉಂಟು, ದಯವಿಟ್ಟು ಈಗಲೇ ಸರಿಪಡಿಸ್ಕೊಳ್ಳಿ, ಇಲ್ಲದ್ರೆ ನಿಮ್ಗೂ ಬರ್ತದೆ. ಅಂದ್ರೆ ಈ ಈಡಿಸ್ ಸೊಳ್ಳೆ ಏನಾಗ್ತದೆ, ತುಂಬಾ ದೂರ ಹೋಗುದಿಲ್ಲ ಹಾರಿ, ಫಸ್ಟಿಗೆ ನಮ್ಮ ಮನೆಗೆ ಕಚ್ತದೆ. ನಮ್ಮ ಫಿಲಿಸ್ ಆದ್ರೆ ತುಂಬಾ ದೂರದಿಂದ ಬರ್ಬೋದು. ಅವ್ರು ಹೇಳಿದ್ರಾಗ ಆಲ್ಮೋಸ್ಟ್ 2 ಕಿಲೋಮೀಟರ್ ಹೋಗ್ತದೆ ಅದು. ಬಟ್ ನಿಮ್ ಡೆಂಗು ಸೊಳ್ಳೆ ತುಂಬಾ ಸೋಮಾರಿ, ಅದು ತುಂಬಾ ದೂರ ಹೋಗುದಿಲ್ಲ ಅದು. ಸೊ ಅಂತದ್ರಲ್ಲಿ ನಾವು ನಮ್ಮ ಮನೆಯ ಸ್ಟ್ರಕ್ಚರಲ್ ಚೇಂಜಸ್ ಅಂತ ಹೇಳ್ತೀವಿ. ಈ ಸ್ಟ್ರಕ್ಚರಲ್ ಚೇಂಜಸ್ ಅನ್ನು ನಿಮ್ಮ ಆಶಾ ವರ್ಕರ್ಸ್ ಮಾಡಕ್ ಬರೋದಿಲ್ಲ. ಸ್ಟ್ರಕ್ಚರಲ್ ಚೇಂಜಸ್ ಅನ್ನು ಖಂಡಿತವಾಗಿಯೂ ಜನರೇ ಮಾಡ್ಬೇಕು. ನಿಮ್ಮ ಮನೆಯ ಟ್ಯಾರೇಸ್ ಸಮತಟ್ಟಿಲ್ಲ ಅಂದ್ರೆ ಸರಿಪಡಿಸ್ಕೊಳ್ಳಿ. ನಿಮ್ಮ ಮನೆಯ ಹೊರಗಡೆ ಏನು ಕಿಟಕಿ ಇದೆ, ಕಿಟಕಿಗೆ
ಒಂದು ಸಜ್ಜ ಅಂತ ಹೇಳ್ತೀವಿ, ಶೇಡ್ ಹೇಳ್ತೀವಿ. ಆ ಶೇಡ್ ಅಲ್ಲಿ ನೀರ್ ನಿಲ್ತದೆ, ಅದಕ್ಕೊಂದು ಪೈಪ್ ಕೊಟ್ಟಿರ್ತಾರೆ. ಕಟ್ಟಿದ ಸಮಯದಲ್ಲಿ ಒಂದು ಪೈಪ್ ಇರ್ತದೆ, ಬಟ್ ಆ ಪೈಪ್ ಅಲ್ಲಿ ಹೂಳು ತುಂಬಿ ಅದು ಬಂದಾಗಿದ್ರೆ ನೀರ್ ನಿಲ್ತದೆ. ಅದನ್ನು ತೆರವುಗೊಳಿಸಿ ಅದನ್ನೆಲ್ಲ ಸ್ವಚ್ಛ ಮಾಡಿ ಈಗಲೇ ರೆಡಿ ಮಾಡಿ ಇಡಿ. ನಿನ್ನೆ ಮಳೆ ಬಂದಿದೆ, ಮತ್ತೆ ನಾಳೆ ಬರ್ಬೋದು. ಬರದಿದ್ರು ಅಲ್ಲಿ ನೀರ್ ನಿಂತ್ರೆ ಇನ್ನೊಂದು ವಾರದಲ್ಲಿ ನಿಮಗೆ ಖಂಡಿತ ಸೊಳ್ಳೆ ಆಗಿ ಕೆಳಗೆ ಬರ್ತದೆ. ಈ ನಿಟ್ಟಿನಲ್ಲಿ ಜನರು ವರ್ತಿಸ್ಬೇಕು. ಹಾಗೂ ಆಶಾ ಕಾರ್ಯಕರ್ತೆಯರಾಗ್ಲಿ MPWಗಳಾಗಿ ಬಂದು ಈ ಬಗ್ಗೆ ಹೇಳುವಾಗ ಅದನ್ನು ಆಸ್ತಿಯಿಂದ ಕೇಳ್ಬೇಕು. ಅದನ್ನು ತುಂಬಾ ತಾತ್ಸಾರದಿಂದ ಕೆಲವರಿಗೆ ಇರ್ತದೆ, ಏನ್ ಇವ್ರು ಏನ್ ಗೊತ್ತಿರ್ತದೆ ಇವ್ರಿಗೆ ಏನ್ ಹೇಳ್ತಾ ಇದ್ದಾರೆ, ನಮ್ಮಲ್ಲಿ ದುಡ್ಡು ಇರ್ತದೆ, ನಾವು ಹೋಗಿ ರೋಗ ಬಂದ್ರೆ ಮದ್ದು ತಗೋ, ಈ ಒಂದು ಮನೋಭಾವನೆ ನೋಡಿ. ಅದು ಬುದ್ಧಿವಂತರ ಜಿಲ್ಲೆಯಲ್ಲಿ ಜಾಸ್ತಿ ಇದು. ನನ್ನಲ್ಲಿ ದುಡ್ಡಿದೆ, ಖಾಸಗಿ ಆಸ್ಪತ್ರೆಗಳು ಸಾಕಷ್ಟು ಇದೆ, ನಾವು ಹೋಗ್ತೇವೆ ಮದ್ದು ತಗೊಳ್ತೀವಿ ಅಂತ. ಆದ್ರೆ ಡೆಂಗ್ಯೂನಂತ ಕಾಯಿಲೆಗೆ ನೀವು ನೆನಪಿಟ್ಕೊಳ್ಳಿ, ಡೆಂಗ್ಯೂನಂತ ಕಾಯಿಲೆಯಲ್ಲಿ ದುಡ್ಡಿದ್ರು ಜೀವವನ್ನು ಉಳಿಸುವುದು ಕೆಲವೊಂದ್ಸಲ ಕಷ್ಟ ಆಗ್ಬೋದು. ಮಲೇರಿಯಾ ಕೂಡ ಚಿಕಿತ್ಸೆ ಲೇಟ್ ಆದ್ರೆ ಖಂಡಿತ ತೊಂದರೆ ಆಗ್ಬೋದು. ಈಗ ವಾಪಸ್ ಬರ್ತೀನಿ, ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ಕಾರ. ಸರ್ ನಮಸ್ತೆ ಸರ್, ನಾನು ರಾಘವೇಂದ್ರ ಅಂತ ಬಜ್ಪೆಯಿಂದ. ರಾಘವೇಂದ್ರ ಬಜ್ಪೆಯಿಂದ. ಎಸ್, ಮಾತಾಡಿ ಸರ್, ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. COVID-19 ಕರೋನಾ ಅಂತ ಹೇಳಿ ಸರ್ ಇಡೀ ದೇಶವನ್ನೇ ಲಾಕ್ಡೌನ್ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಸರ್ ಡೆಂಗ್ಯೂ ಮಲೇರಿಯಾ ಕೂಡ ಎಲ್ಲರೂ ಮನೇಲಿ ಇದ್ರು ಕೂಡ ಬರ್ತಾ ಇದೆ. ಹೌದು ಸರ್, ಇದಕ್ಕೆ ಡೆಂಗ್ಯೂ ಮತ್ತು ಮಲೇರಿಯಾಕ್ಕೆ ಹೆದರಿಕೆ ಇರುವಂತಾಗಿದೆ ಸರ್. ಹೌದು, ಖಂಡಿತವಾಗಿಯೂ. ಹಾಗೆ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ ಅಂತ ಸರ್? ಈಗ ಮೊದಲನೇದಾಗಿ ನಿಮ್ಮ ಮನೆಯಲ್ಲಿ ಅಥವಾ ಹತ್ತಿರದಲ್ಲಿ ಡೆಂಗು ಬಂದಿದೆ ಅಂತ ಹೇಳಿದ್ರೆ ಅದರ ಅರ್ಥ ಎಲ್ಲೋ ಒಂದು ಕಡೆ ಸೊಳ್ಳೆ ಉತ್ಪತ್ತಿ ಆಗ್ತಾ ಇದೆ ಅಂತ. ಯಾಕಂತ ಹೇಳಿದ್ರೆ ಕೊರೋನಾದ ರೀತಿಯಲ್ಲಿ ಡೆಂಗು ಹರಡುವುದಿಲ್ಲ. ಡೆಂಗು ಹರಡಬೇಕಾದ್ರೆ, ಮಲೇರಿಯಾ ಹರಡಬೇಕಾದ್ರೆ ಅದಕ್ಕೊಂದು ಸೊಳ್ಳೆ ಇರಲೇಬೇಕು. ಸೊಳ್ಳೆ ಎಲ್ಲ ಉತ್ಪತ್ತಿ ಆಗ್ತಾ ಇದೆ. ಸೊ ಅದನ್ನು ನೀವು ಪತ್ತೆ ಹಚ್ಬೋದು, ಆ ಮನೆಯವರು ಪತ್ತೆ ಹಚ್ಬೋದು, ಹಾಗೂ ಸುತ್ತಲಿದ್ದವರು ಎಲ್ಲರೂ ಸೇರಿ ಮಾಡಬೇಕು. ಇದೊಂದು ಅವ್ರು ಹೇಳಿದ್ದು ಕರೆಕ್ಟ್. ಅದು ಒಂದು ಕಡೆಯಲ್ಲಿ ಕೋವಿಡ್ ಇದ್ದು ತಲೆನೋವು, ಇನ್ನೊಂದು ಕಡೆ ಡೆಂಗು ಬಂದ್ರೆ ಅದರದ್ದು ತಲೆನೋವು, ಮಲೇರಿಯಾದ್ದು. ಆದ್ರೆ ಇಲ್ಲಿ ಒಂದು ವಿಷಯ ನಾವು ಗಮನಿಸಬೇಕು ಅಂತ ಹೇಳಿದ್ರೆ, ಮಲೇರಿಯಾಕ್ಕೆ ಎಷ್ಟು ಬೇಗ ನೀವು ಪತ್ತೆ ಹಚ್ಚುತ್ತೀರೋ ಅಷ್ಟು ಬೇಗ ಗುಣಪಡಿಸುವ ಸಾಧ್ಯತೆ ಸುಲಭ. ಡೆಂಗು ಕೊರೋನಾದ ರೀತಿ ಅಲ್ಲ. ಈಗ ಡೆಂಗುಗೆ ನಮ್ಮಲ್ಲಿ ಸರಿಯಾದ ಔಷಧಿ ಇಲ್ಲ, ಕೊರೋನಾಕ್ಕೆ ಸರಿಯಾದ ಔಷಧಿ ಇದೆ. ಏನಿದೆ ಅದು ಸುಮಾರಾಗಿರೋ ಔಷಧಿಗಳು. 100ಕ್ಕೆ 100 ನಾನು ಖಚಿತವಾಗಿ ಗುಣಪಡಿಸ್ತೇನೆ ಅಂತ ಹೇಳಿ ಯಾವ ವೈದ್ಯನು ಹೇಳುವಂತ ಪರಿಸ್ಥಿತಿ ಇಲ್ಲ ಇವತ್ತು, ಡೆಂಗು ಮತ್ತು COVID-19. ಆದ್ರೆ ಅವರು ಹೇಳಿದ ಇನ್ನೊಂದು ಮಲೇರಿಯಾ ಹಾಗೆ ಅಲ್ಲ. ಮಲೇರಿಯಾಕ್ಕೆ ನಮಗೆ 100ಕ್ಕೆ 100 ಗುಣಪಡಿಸುವಂತ ಔಷಧಿ ಇದೆ. ಬೇಕಾಗಿರುವುದು ಖಾಲಿ ಒಂದೇ, ಸರಿಯಾದ ಸಮಯದಲ್ಲಿ, ಅಂದ್ರೆ ಆದಷ್ಟು ಬೇಗ ಜ್ವರ ಬಂದ ತಕ್ಷಣ ರಕ್ತ ಪರೀಕ್ಷೆ ಮಾಡಿ ನೀವು ಪತ್ತೆ ಹಚ್ಕೊಂಡ್ರೆ ಆಗ ಗುಣಪಡಿಸುವುದು ತುಂಬಾ ಸುಲಭ. ಎಸ್, ಅಂದ್ರೆ ಬಹುಶಃ ಸೊಳ್ಳೆಗಳ ಉತ್ಪತ್ತಿಯನ್ನು ತಡೆಯುವುದು ಇಲ್ಲಿರುವಂತಹ ಮೊದಲ ಅಸ್ತ್ರ ಅಂತ ಹೇಳ್ಬೋದು. ಈಗಾಗಲೇ ನಾವು ಹೇಳಿದ್ದೇವೆ ಸೊಳ್ಳೆಗಳನ್ನ ಹೇಗೆ ನಿಯಂತ್ರಣ ಮಾಡಬಹುದು ಅನ್ನುವಂಥದ್ದು. ಸೊ ನಾನೀಗ ಮತ್ತೊಮ್ಮೆ ನಿಮ್ಮ ಹತ್ರ ಕೇಳೋದಕ್ಕೆ ಬಯಸುವಂತದ್ದು ಸೊಳ್ಳೆಗಳ ಉತ್ಪತ್ತಿ ತಾಣಗಳು, ಅದರ ಜೀವನ ಕ್ರಮ, ಮತ್ತೆ ಅದು ಹರಡುವಂತಹ ಬಗ್ಗೆ, ಅಂದ್ರೆ ಜನರಿಗೆ ಮಾಹಿತಿಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಸೊ ಎಕ್ಸ್ಪ್ಲೇನ್ ಮಾಡಬಹುದು. ಸೊಳ್ಳೆಗಳಲ್ಲಿ ಬಹಳಷ್ಟು ಜಾತಿಗಳಿವೆ ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ. ಈಗ ಸಾಧಾರಣ ಜನರಲ್ಲಿ ಕಲ್ಪನೆ ಅಂತ ಹೇಳಿದ್ರೆ ಕೊಳಚೆ ನೀರಿನಲ್ಲಿ ಸೊಳ್ಳೆ ಆಗ್ತದೆ ಅನ್ನುವಂಥದ್ದು. ಇದು ಒಂದು ಲೆಕ್ಕದಲ್ಲಿ ಹೌದು. ಈಗ ನಮ್ಮ ಆನೆಕಾಲು ತರುವಂತ ಸೊಳ್ಳೆ ಏನಿದೆ ಅದು ಹೆಚ್ಚಾಗಿ ಗಲೀಜು ನೀರಲ್ಲೇ ಆಗುವಂತದ್ದು. ನಿಮ್ಮ ಚರಂಡಿ ಬ್ಲಾಕ್ ಆಗಿದ್ರೆ ಇಂಥಲ್ಲಿ ಎಲ್ಲ ಸೊಳ್ಳೆ ಆಗೇ ಆಗ್ತದೆ. ಆದ್ರೆ ನೀವು ಮಲೇರಿಯಾ ಮತ್ತೆ ಡೆಂಗ್ಯೂ ಬಗ್ಗೆ ಬಂದ್ರೆ ಇಲ್ಲಿ ಸ್ವಲ್ಪ ನಾವು ಚೇಂಜ್ ಮಾಡ್ಕೋಬೇಕಾಗ್ತದೆ. ಇದು ಶುದ್ಧ ನೀರಿನಲ್ಲೇ ಉತ್ಪತ್ತಿ ಆಗುವಂತದ್ದು. ಅದು ನೀವು ಸಂಗ್ರಹಿಸಿದ ನೀರಾಗಿರ್ಬಹುದು ಅಥವಾ ಸಂಗ್ರಹಿಸಲ್ಪಟ್ಟ ನೀರಾಗಿರ್ಬಹುದು. ಇಲ್ಲಿ ಎರಡು ವ್ಯತ್ಯಾಸ ಇದೆ. ಮೊದಲನೇದು ನೀವು ನಿಮ್ಮ ಬಳಕೆಗೆ ಉಪಯೋಗಿಸ್ಕೊಳ್ಳಿಕ್ಕೆ ಸ್ಟೋರ್ ಮಾಡಿರುವಂತದ್ದು. ಓವರ್ ಹೆಡ್ ಟ್ಯಾಂಕ್ ಇರಬಹುದು, ಸಿಂಟೆಕ್ಸ್ ಇರಬಹುದು, ಸಂಪ್ ಇರಬಹುದು, ಓಪನ್ ಸಂಪ್ ಯಾವುದೇ ಇರ್ಲಿ, ಅಥವಾ ಟ್ಯಾಂಕ್ಗಳು ಇರಬಹುದು. ಎಲ್ಲೆಲ್ಲಿ ಓಪನ್ ಇದೆ ಅಂತ ಜಾಗದಲ್ಲಿ ಡೈರೆಕ್ಟ್ ಆಗಿ ಸೊಳ್ಳೆ ಬಂದು ಮೊಟ್ಟೆ ಇಡ್ತದೆ. ಇನ್ನೊಂದು ಜನ ಮುಚ್ಚಿರ್ತಾರೆ, ಈ ಬಳಕೆಗೆ ಯೂಸ್ ಮಾಡುವಂತದನ್ನ ಮುಚ್ಚಿರ್ತಾರೆ. ಈ ತಗಡಿನ ಶೀಟ್ ಹಾಕ್ತಾರೆ, ಸಿಮೆಂಟ್ ಶೀಟ್ ಹಾಕ್ತಾರೆ. ಅದು ಜಿಗ್ಜಾಗ್ ಟೈಪ್ ಇದ್ರೆ ಈ ಸೊಳ್ಳೆ ಅದರಲ್ಲಿ ಈಸಿಯಾಗಿ ಒಳಗೆ ಹೋಗ್ಲಿಕ್ಕೆ ಬರ್ತದೆ. ನಾವ್ ಅಂದ್ಕೊಂಡಿರ್ತೇವೆ ನನ್ನ ಕಂಟೈನರ್ ಮುಚ್ಚಿದ್ದೇನೆ, ಕಸ ಗಿಸ ಬೀಳುದಿಲ್ಲ ಅಂತ ಹೇಳಿ. ಸರಿ, ಕಸ ಬೀಳುದಿಲ್ಲ, ಆದ್ರೆ ಈ ಸೊಳ್ಳೆ ಇದ್ರೊಳಗೆ ಹೋಗಿ ಮೊಟ್ಟೆ ಇಟ್ಟು ಸಂತಾನೋತ್ಪತ್ತಿ ಮಾಡುವಂತ ಸಾಧ್ಯತೆ ಇದೆ. ಸೊ ಈ ಸೊಳ್ಳೆ ಎಲ್ಲೆಲ್ಲಿ ನೀರು ಸಿಗ್ತದೋ ಆ ಜಾಗದಲ್ಲಿ ಬಂದು ಮೊಟ್ಟೆ ಇಡ್ತದೆ. ಒಂದ್ಸಲ ಮೊಟ್ಟೆ ಇಡುವಾಗ 100ರಿಂದ 150 ಮೊಟ್ಟೆಗಳನ್ನ ಇಡ್ತದೆ. ಹೀಗೆ ಇದು ಒಂದು ತಿಂಗಳ ಅವಧಿ ತನಕ ಬದುಕಿರ್ತದೆ. ಕನಿಷ್ಠ ಒಂದು 6ರಿಂದ 7 ಬ್ಯಾಚ್ ಆದ್ರೂ ಮೊಟ್ಟೆ ಇರ್ತದೆ. ಅಂದ್ರೆ ಒಂದು 700-800 ಮೊಟ್ಟೆಗಳಿಗೇನು ಕೊರತೆ ಇಲ್ಲ. ಕನಿಷ್ಠ 500 ಸೊಳ್ಳೆ ಆದ್ರೂ ಈಚೆ ಬರಬಹುದು. ಸೊ ಹಾಗಾಗಿ ಪ್ರತಿ ಒಂದು ಸೊಳ್ಳೆ ನಾವು ಲಾರ್ವಾ
ಅಂದ್ರೆ ಮೊಟ್ಟೆಯ ನಂತರ ಬರುವಂತ ಹುಳದ ರೀತಿ ಇರ್ತದೆ. ಇನ್ನೂ ಜನರು ನೀರಿನಲ್ಲಿ ಹುಳ ಆಗಿದೆ ಪುರಿ ಪುರಿ ಅಂತ ಹೇಳ್ತಾರೆ. ಸೊ ಇದು ಈ ಪುರಿಯ ಮುಂದೆ ಸೊಳ್ಳೆ ಆಗುವಂತದ್ದು ಆಕ್ಚುಲಿ. ಇದನ್ನ ನಾವು ಸೈಂಟಿಫಿಕ್ ಆಗಿ ಲಾರ್ವಾ ಅಂತ ಹೇಳ್ತೀವಿ. ಸೊ ಲಾರ್ವಾದ ನೆಕ್ಸ್ಟ್ ಸ್ಟೇಜ್ ಪ್ಯೂಪಾ ಅಂತ ಬರ್ತದೆ. ನಂತರ ದೊಡ್ಡ ಸೊಳ್ಳೆ ಈಚೆ ಬರ್ತದೆ. ಕನಿಷ್ಠ 10 ರಿಂದ 14 ದಿನವನ್ನ ಈ ಮೊಟ್ಟೆಯಿಂದ ದೊಡ್ಡ ಸೊಳ್ಳೆ ಬರ್ಲಿಕ್ಕೆ ನೀರಿನಲ್ಲಿ ತಗೊಳ್ತದೆ ಅದು. ಸೊ ಈ ಪೀರಿಯಡ್ ಅಲ್ಲಿ ಮೊದಲನೇ ಕ್ರಮ ಅಂತ ಹೇಳಿದ್ರೆ ನಾವು ಸಂಗ್ರಹವನ್ನ ಮುಚ್ಚಿ ಇಡುವಂತದ್ದು. ಅಂದ್ರೆ ಮೊಟ್ಟೆ ಇಡ್ಲಿಕ್ಕೆ ಅವಕಾಶನೇ ಕೊಡುದಿಲ್ಲ. ಇನ್ನೊಂದು ಆತರ ಇದು ಮುಚ್ಚಳ ಇಲ್ಲ, ಮುಚ್ಚಳ ಹೋಗ್ಬಿಟ್ಟಿದೆ, ಆಗ್ತಾ ಇಲ್ಲ, ಯಾವ್ದಾದ್ರು ಹಳೆ ಬಟ್ಟೆ ಅಥವಾ ಯಾವ್ದಾದ್ರು ಪ್ಲಾಸ್ಟಿಕ್ ಶೀಟ್ ಅನ್ನ ಟೈಟ್ ಆಗಿ ಒಂದು ಕಟ್ಟಿ ಇಟ್ಟು ನಮ್ಗೆ ಯಾವಾಗ ಯೂಸ್ ಮಾಡ್ತೀವೋ ಓಪನ್ ಮಾಡೋದು, ನಂತರ ಮತ್ತೆ ಮುಚ್ಚಿಟ್ಕೊಳ್ಳುವಂಥದ್ದು. ಈ ಕ್ರಮವನ್ನು ಅನುಸರಿಸಬಹುದು. ಅದೇ ರೀತಿ ಇನ್ನೊಂದು ಅಂತ ಹೇಳಿದ್ರೆ ಈ ಸಾಲಿಡ್ ವೇಸ್ಟ್, ಟೈರ್ಗಳು ಮತ್ತೆ ಬೇರೆ ಬೇರೆ ವಸ್ತುಗಳು ಅತಿ ಅಗತ್ಯದ ವಿಷಯ. ಟೈರ್ ಸೊ ಯೂಶಲಿ ಎಲ್ಲ ಮನೆಯಲ್ಲಿ ವೆಹಿಕಲ್ ಇರ್ತದೆ. ಸೊ ಕೆಲವೊಂದ್ಸಲ ನಿರುಪಯುಕ್ತ ಟೈರ್ಗಳನ್ನ ಸೈಡ್ ಅಲ್ಲಿ ಇಟ್ಟಿರ್ತೀವಿ. ಇದನ್ನ ನಾವು ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಇದರಲ್ಲಿ ಮಳೆ ನೀರು ಖಂಡಿತ ಸಂಗ್ರಹ ಆಗಿ ಆಗ್ತದೆ. ಸೊ ಅಲ್ಲಿ ಗೊತ್ತಿಲ್ಲದ ಹಾಗೆ ನಮಗೆ ಈ ಅನಾಫಿಲಿಸ್ ಆಗ್ಲಿ ಈಡಿಸ್ ಆಗ್ಲಿ ಮಲೇರಿಯಾದ ಸೊಳ್ಳೆನೂ ಆಗ್ಬಹುದು, ಡೆಂಗು ಸೊಳ್ಳೆ, ಇನ್ನೊಂದು ಸಮಸ್ಯೆ. ನಾವು ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಹಾಗೆ ಹಳೆ ಸಿಸ್ಟಮ್ ಗಳೆಲ್ಲ ಚೇಂಜ್ ಆಗ್ತಾ ಇದ್ದ ಹಾಗೆ ನಾವು ಸೊಳ್ಳೆ ಉತ್ಪತ್ತಿಗೆ ತುಂಬಾ ಅವಕಾಶ ಮಾಡಿಕೊಟ್ಟಿದ್ದೇವೆ. ಅದರಲ್ಲೂ ಸ್ಪೆಷಲಿ ಡೆಂಗ್ಯೂನ ಈಡಿಸ್ ಸೊಳ್ಳೆಗೆ ಹೂವಿನ ಕುಂಡಕ್ಕೆ ನೀರು ಹಾಕ್ತಾರೆ. ನೀರು ಹಾಕಿದ್ದು ಕೆಳಗೆ ಇಳಿದು ನೆಲ ಗಲೀಜಾಗ್ತದೆ ಅಂತ ಹೇಳಿ ಒಂದು ಪ್ಲೇಟ್ ಇಡ್ತಾರೆ. ಸೊ ಈ ಎಕ್ಸೆಸ್ ವಾಟರ್ ಏನಿದೆ ಅದು ಆ ಪ್ಲೇಟ್ ಅಲ್ಲೇ ಕಲೆಕ್ಟ್ ಆಗ್ತದೆ. ಸೊ ಇಲ್ಲಿ ನಮಗೆ ಗೊತ್ತಿಲ್ಲದ ಹಾಗೆ ನಮ್ಮ ಮನೆಯ ಒಳಗೇನು ಇರಬಹುದು, ಹೊರಗೇನು ಇರಬಹುದು, ಇಲ್ಲಿ ಮಸ್ಕಿಟೋ ಬ್ರೀಡ್ ಆಗ್ತಾನೆ ಇರ್ತದೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ. ಹಾಗಾಗಿ ಬೈ ಚಾನ್ಸ್ ಯಾರಾದ್ರೂ ಒಬ್ಬ ಡೆಂಗ್ಯೂ ಪೇಷಂಟ್ ಇದ್ರೆ ಈ ಸೊಳ್ಳೆ ಕಚ್ಚಿದ ತಕ್ಷಣ ನೆಕ್ಸ್ಟ್ ಲೋಕಲ್ ಟ್ರಾನ್ಸ್ಮಿಷನ್ ಆಗಿ ಆಗ್ತದೆ. ಇದು ಮಲೇರಿಯಾಕ್ಕಿಂತನೂ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸ್ಪ್ರೆಡ್ ಆಗುವಂತದ್ದು. ಇಲ್ಲಿ ಸ್ವಲ್ಪ ಲೈಫ್ ಸೈಕಲ್ ಕಡಿಮೆ ಇರ್ತದೆ. ಮತ್ತೆ ಅದು ವೀಕ್ ಫ್ಲೈಯರ್ ಆಗಿರೋದ್ರಿಂದ ಸುತ್ತಮುತ್ತ ಅಲ್ಲಲ್ಲೇ ಒಬ್ಬನಿಗೆ ಕಚ್ಚಿದ ಕೂಡಲೇ ಅದು ಸ್ಟಾಪ್ ಮಾಡ್ಲಿಕ್ಕಿಲ್ಲ. ಕೆಲವೊಂದ್ಸಲ ಒಂದು 4-5 ಜನಕ್ಕೆ ಅಟ್ ಎ ಟೈಮ್ ಕಚ್ಚಿ ಬಿಡ್ತದೆ. ಹಾಗಾಗಿ ತುಂಬಾ ಕೇಸ್ಗಳು ಒಂದೇ ಪ್ಲೇಸ್ ನಲ್ಲಿ ಬರುವ ಸಾಧ್ಯತೆ ಜಾಸ್ತಿ ಇದೆ ಅನ್ನೋದು. ಬಹುಶಃ ಸೋಷಿಯಲ್ ಡಿಸ್ಟೆನ್ಸಿಂಗ್ ಕೊರೋನಾವನ್ನ ತಡೆಗಟ್ಟಬಹುದು, ಆದ್ರೆ ಮಲೇರಿಯಾ ಡೆಂಗ್ಯೂವನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಸೊಳ್ಳೆಗಳನ್ನು ಮಾತ್ರ ನಿಯಂತ್ರಣ ಮಾಡುವಂತದ್ದು. ಡೆಂಗ್ಯೂನಲ್ಲಿ ನಾವು ಸೋರ್ಸ್ ರಿಡಕ್ಷನ್ ಅಂತ ಹೇಳ್ತೀವಿ. ಅಂತ ಹೇಳಿದ್ರೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನ ಗುರುತಿಸಬೇಕು. ಅದೇ ಒಳಾಂಗಣ ಮತ್ತೆ ಹೊರಾಂಗಣ ಎರಡೂ ಹೇಳ್ತೀವಿ. ಮಲೇರಿಯಾದಲ್ಲಿ ಯೂಶಲಿ ನಾವು ಔಟ್ಡೋರೇ ಹೇಳ್ತೀವಿ. ಆಗ ಹೇಳಿದಾಗೆ ಬಾವಿ ಇರಬಹುದು, ಬೇರೆ ನೀರಿನ ಹೊಂಡ ಇರಬಹುದು, ಸಿಂಟೆಕ್ಸ್ ಇರಬಹುದು, ಬ್ಯಾರಲ್ ಇರಬಹುದು. ಬಟ್ ಇಲ್ಲಿ ಮನೆಯ ಒಳಗೆ ಕೂಡ ಬ್ರೀಡ್ ಆಗುವಂತ ಸಾಧ್ಯತೆ ಇರ್ತದೆ. ಸೊ ನಾವು ಒಳಾಂಗಣದಲ್ಲಿ ಹೊರಾಂಗಣದಲ್ಲಿ ಎರಡು ಪ್ಲೇಸ್ ನಲ್ಲಿ ಅದನ್ನ ನೋಟ್ ಮಾಡಬೇಕು. ಅದಕ್ಕೆ ಅವಕಾಶ ಕೊಡಬಾರ್ದು. ಕನಿಷ್ಠ ವಾರಕ್ಕೊಂದ್ಸಲ ನೀರನ್ನ ಚೇಂಜ್ ಮಾಡುವಂತ ಸಿಸ್ಟಮ್, ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಬೇಕಾಗ್ತದೆ. ಅದು ಆಗಬೇಕಾಗಿರುವಂತ ಕೆಲಸಗಳು. ಇನ್ನು ಸರ್, ಈಗ ಚಿಕಿತ್ಸೆಯ ವಿಚಾರಕ್ಕೆ ಬಂದ್ರೆ ಕೆಲವೊಂದು ಚಾಲೆಂಜ್ಗಳು ಈ ಬಾರಿ ಎದುರಾಗಬಹುದಾ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಅಂದ್ರೆ ಎಲ್ಲರನ್ನೂ ಕೂಡ ರೋಗ ಲಕ್ಷಣಗಳು ಕಾಣಿಸಿಕೊಂಡಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಕೋವಿಡ್ ಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು. ಇನ್ನು ಅದೇ ಒಂದು ವಿಚಾರಕ್ಕಾಗಿ ಇಂತಹ ಲಕ್ಷಣಗಳು ಕಂಡು ಬಂದ್ರು, ಮುಚ್ಚಿಡುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ ಅಥವಾ ಪ್ರಕರಣಗಳು ರಿಪೋರ್ಟ್ ಆಗ್ತಾ ಇದೆ. ಸೊ ಇದು ಕೋವಿಡ್ ನ ಭಯದಲ್ಲಿ ಇಂತಹ ರೋಗಗಳನ್ನ ಕಡೆಗಣಿಸಿ ಮುಂದಕ್ಕೆ ದೊಡ್ಡ ಅಪಾಯಗಳಾಗಬಹುದಾ ಅಂತ ಏನ್ ಹೇಳ್ತೀರಾ ಸರ್ ಈ ಬಗ್ಗೆ? ನೀವು ಹೇಳಿದ್ದು ಖಂಡಿತವಾಗಿ ಒಂದು ಸರಿಯಾದ ಊಹನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇಂಥ ಪ್ರಕರಣಗಳು ನಾವು ಕಂಡುಕೊಂಡಿದ್ದೀವಿ. ಜ್ವರ ಬಂದ್ರೆ ಎಲ್ಲಿ ನನ್ನನ್ನು ಮತ್ತೆ ಕ್ವಾರಂಟೈನ್ ಮಾಡ್ತಾರೋ, ಎಲ್ಲಿ ನನ್ನನ್ನು ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಕೋವಿಡ್ಗೆ 18 ದಿವಸ ಇರಿಸ್ತಾರೋ ಅನ್ನೋ ಒಂದು ಭಯ, 14 ದಿವಸದ ಈ ಕ್ವಾರಂಟೈನ್ ಭಯ ಜನರಲ್ಲಿ ಇದೆ. ಆದ್ರೆ ಜನರು ಒಂದು ವಿಷಯ ತಿಳ್ಕೊಳ್ಬೇಕು, ನೀವು ರಕ್ತ ಪರೀಕ್ಷೆ ಮಾಡಿ ಒಂದು ವೇಳೆ ಅದು ಮಲೇರಿಯಾ ಆದ್ರೆ ಅಲ್ಲಿಗೆ ಮುಗೀತು ತಮ್ಮ ತೊಂದರೆ. ಕೂಡಲೇ ಅದಕ್ಕೆ ಚಿಕಿತ್ಸೆ ಸಿಗ್ತದೆ. ನಾವು ಮಲೇರಿಯಾದ ಔಷಧಿ ತಕೊಂಡು ಸುಮಾರು 48 ಗಂಟೆಗಳ ಒಳಗಾಗಿ ಪೂರ್ತಿಯಾಗಿ ಜ್ವರ ಬಿಟ್ಟು ಬಿಡ್ತದೆ. ಕೆಲವೊಂದ್ಸಲ 24 ಗಂಟೆ ಒಳಗೆ ಜ್ವರ ಬರೋದು ನಿಲ್ತದೆ. 48 ಗಂಟೆ ಒಳಗೆ ಖಂಡಿತ ಕಮ್ಮಿ ಆಗ್ತದೆ. ಆದ್ರೆ ಕೊರೋನಾ ಹಾಗೆ ಅಲ್ಲ. ಕೊರೋನಾ ಏನಿಲ್ಲ ಅಂದ್ರೂ ಸ್ವಲ್ಪ ದಿವಸ ಜ್ವರ ಬರ್ತಾನೆ ಇರ್ತದೆ, ತೊಂದರೆ ಕೊಡ್ತಾನೆ ಇರ್ತದೆ. ಹಾಗೂ ಕೊರೋನಾ ಮತ್ತು ಮಲೇರಿಯಾ ಎರಡು ಬೇರೆ ಬೇರೆ ಆಯಾಮಗಳು. ಕೊರೋನಾ ಅನ್ನೋದು ವೈರಸ್, ಇದು ಪ್ಲಾಸ್ಮೋಡಿಯಂ. ವೈರಸ್ ನಿಂದ ಆಗುವ ತೊಂದರೆ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ವೈರಸ್ ನಿಂದ ಡೈರೆಕ್ಟ್ ಆಗಿ ಆಗುವ ತೊಂದರೆಗಿಂತಲೂ ನಮ್ಮ ದೇಹ ಅದಕ್ಕೆ ರಿಯಾಕ್ಷನ್ ಮಾಡಿ ಬರುವ ತೊಂದರೆಗಳು ಜಾಸ್ತಿ. ನೀವು ಡೆಂಗು ಅಲ್ಲೂ ನೋಡಿರ್ಬೋದು, ಸಾಕಷ್ಟು ಜನ ಏನು ಡೆತ್ ಆದ್ರು ಅವರು ವೈರಸ್ ಇಂದಲೇ ಡೆತ್ ಆಗುದಲ್ಲ, ದೇಹದ ಕೆಲವೊಂದು ಪ್ರತಿಕ್ರಿಯೆಯಿಂದ, ದೇಹ ಅದಕ್ಕೆ ಪ್ರತಿಕ್ರಿಯಿಸುವ ರೀತಿಯಿಂದ ಡೆತ್ ಆಗ್ತದೆ. ಸೊ ಡೆಂಗು ಮತ್ತು ಕೊರೋನಾ ಸಾಧಾರಣ ಸಾಮ್ಯತೆ ಕಂಡು ಬರ್ತದೆ. ಎರಡಕ್ಕೂ ನಮ್ಮಲ್ಲಿ ಸರಿಯಾದ ಔಷಧಿ ಇಲ್ಲ. ಆದ್ರೆ ಡೆಂಗು ಅಷ್ಟು ಸಂಬಂಧಪಟ್ಟಂತೆ ಸೊಳ್ಳೆ ನಿಯಂತ್ರಣ ಇಂಪಾರ್ಟೆಂಟ್, ಕೊರೋನಾಕ್ಕೆ ಸಂಬಂಧಪಟ್ಟಂತೆ ಡಿಸ್ಟೆನ್ಸಿಂಗ್ ಇಂಪಾರ್ಟೆಂಟ್.
ಈ 1 ಮೀಟರ್ಗಿಂತ ದೂರ ನೀವು ಕಾದುಕೊಂಡ್ರೆ ಒಬ್ಬ ಮನುಷ್ಯನ ಬಾಯಿಯಿಂದ ಚಿಮ್ಮುವಂತ ಏನು ಮಾತಾಡುವಾಗ್ಲಿ ಅಥವಾ ಬೇರೆ ವಿಷಯದಲ್ಲಿ ಚಿಮ್ಮುವಂತ ಏನು ದ್ರವ ಪದಾರ್ಥದಿಂದ ಮಿಶ್ರಿತ ವೈರಸ್ಗಳು ತುಂಬಾ ಕಮ್ಮಿ ಆಗ್ತವೆ. ಹಾಗೂ ಇದು ತುಂಬಾ ಬಿಸಿಲಲ್ಲಿ ಎಲ್ಲ ಬದುಕು ಉಳಿಯದ ಕಾರಣ ಅಷ್ಟು ಸುಲಭವಾಗಿ ಹರಡುವುದಿಲ್ಲ. ಬೇಕಾಗಿರುವುದು ನಮ್ದು ಸಾಧಾರಣವಾದ ಕೆಲವೊಂದು ಜಾಗ್ರತೆಗಳು. ಒಂದನೇದಾಗಿ ಸೇಫ್ ಡಿಸ್ಟೆನ್ಸ್, ಎರಡನೇದಾಗಿ ನಾವು ಕೈಯನ್ನು ಪದೇ ಪದೇ ತೊಳ್ಕೊಳ್ಳುವಂಥದ್ದು, ಸುಮ್ಮನೆ ಮುಖ ಮುಟ್ಟದೆ ಇರುವುದು, ಮುಖವನ್ನು, ಕಣ್ಣನ್ನು, ಮೂಗನ್ನು, ಬಾಯನ್ನು ಮತ್ತೆ ಮತ್ತೆ ಮುಟ್ಟದೆ ಇರುವುದು. ಹಾಗೂ ಕೆಲವೊಂದು ಸರ್ಫೇಸ್ ನಾವೆಲ್ಲಿ ಕೂತು ಅಲ್ಲಿ ಮುಟ್ಟಿ ಹೊಸ ಜಾಗಕ್ಕೆ ಹೋದ ನಂತರ ಬಂದ ಕೂಡಲೇ ಕೈಯನ್ನು ತೊಳ್ಕೊಳ್ಳೋದು. ಇಂಥ ಕೆಲವೊಂದು ಚಿಕ್ಕ ಪುಟ್ಟ, ತುಂಬಾ ಜಾಸ್ತಿ ಏನು ಅಗತ್ಯ ಇಲ್ಲ, ಚಿಕ್ಕ ಪುಟ್ಟ ಕೆಲವು ಪ್ರಕ್ರಿಯೆಗಳನ್ನು ನೀವು ಮಾಡಿದ್ರೆ ಖಂಡಿತವಾಗಿಯೂ ಕೊರೋನಾ ಬಾರದ ರೀತಿಯಲ್ಲಿ ನೀವು ತಡೆಗಟ್ಟಬಹುದು. ಹಾಗೆ ಅಪರಿಚಿತರು, ಗೊತ್ತಿಲ್ಲದ ಜಾಗಕ್ಕೆ ಹೋಗೋದು ಅಥವಾ ಅನಗತ್ಯವಾಗಿ ಶಾಪಿಂಗ್ಗೆ ಹೋಗೋದು, ಇಂಥ ಸಮಯದಲ್ಲಿ ಖಂಡಿತವಾಗಿ ಅನಗತ್ಯವಾದ ಶಾಪಿಂಗ್ ಅನ್ನು ನಿಷಿದ್ಧ ಮಾಡೋದೇ ಒಳ್ಳೇದು, ಮಾಡದೇ ಇರುವುದೇ ಒಳ್ಳೇದು. ತೀರಾ ಅಗತ್ಯ ಇರುವ ವಸ್ತುಗಳನ್ನು ಮಾತ್ರ ಪರ್ಚೇಸ್ ಮಾಡಬೇಕು. ಅದನ್ನು ಕೂಡ ಆದಷ್ಟು ಮನೆಗೆ ತಂದ ನಂತರ ಸಾಕಷ್ಟು ಕ್ಲೀನ್ ಮಾಡಿ ಸರಿಯಾದ ರೀತಿಯಲ್ಲಿ. ನೀವು ಯಾವುದು ಸೋಪಲ್ಲಿ ತೊಳಿಬಹುದು, ಅದನ್ನು ಸೋಪಲ್ಲಿ ತೊಳೆದ್ರೆ 100ಕ್ಕೆ 100 ಕೊರೋನಾದ ಅಂಶ ಹೋಗ್ತದೆ, ವೈರಸ್ನ ಅಂಶ ಹೋಗ್ತದೆ ಅದರಲ್ಲಿ. ಆ ಸೋಪಲ್ಲಿ ತೊರಲಿಕ್ಕೆ ಆಗದನ್ನು ಬ್ಲೀಚಿಂಗ್ ಸೊಲ್ಯೂಷನ್ ಅಲ್ಲಿ ತೊಳೆದ್ರೂ ಹೋಗ್ತದೆ. ಸೊ ಈ 2 ವ್ಯವಸ್ಥೆಯನ್ನು ಮಾಡಬಹುದು. ಅಥವಾ ಈ 2ನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ನೀವು ಅದನ್ನು ಬೇಯಿಸಿ ತಿನ್ನಿ, ನೀವು ಅದನ್ನ ಮುಟ್ಟಿದ ನಂತರ ಕೈ ತೊಳ್ಕೊಳ್ಳಿ. ಈಗ ನಾವು ಈ ಬರ್ಡ್ ಫ್ಲೂ ಅಂತ ಬಂದಿತ್ತು ಕಳೆದ ಸಲ, ಆ ಸಮಯದಲ್ಲೂ ಕೆಲವರು ಹೇಳಿದ್ರು ಚಿಕನ್ನೇ ತಿನ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನೀವು ಚಿಕನ್ ತಿನ್ಬೇಡಿ ಅಂತ ಹೇಳಿ, ನಾವು ಚಿಕನ್ ತಿನ್ಬಹುದು, ಬಟ್ ಕೈಯನ್ನು ಯಾವ್ದಾದ್ರು ಹಸಿ ವಸ್ತುವನ್ನು ಮುಟ್ಟಿದ ನಂತರ ಕೈ ತೊಳ್ಕೊಳ್ಳಿ. ಅದೇ ಏನು ಕಾಂಟೆಕ್ಸ್ಟ್ ಇದೆ ಅದು ಇದಕ್ಕೂ ಲಘವಾಗ್ತದೆ. ಇಲ್ಲಿ ಕೂಡ ಅಗತ್ಯ ಇರುವುದು ನಮ್ಮ ಪ್ರವೃತ್ತಿಗಳು. ಅಲ್ಲಿ ಮುಟ್ಟಿದ ಕೂಡಲೇ ಕೈ ತೊಳ್ಕೊಳ್ಳೋದು, ಅಥವಾ ಅಪರಿಚಿತ ಜಾಗಕ್ಕೆ ಹೋದ್ರೆ ಜಾಗೃತೆ ಆಗಿರೋದು, ಅನಗತ್ಯವಾಗಿ ಶಾಪಿಂಗ್ ಉಳಿದಲ್ಲಿಗೆ ಹೋಗದೇ ಇರೋದು, ಅನಗತ್ಯವಾಗಿ ಬೇರೆಯವರ ಮನೆಗೆ ಅಂದ್ರೆ ರೋಗಿಗಳನ್ನು ಭೇಟಿ ಆಗ್ಲಿಕ್ಕೆ. ಈಗ ನೋಡಿ, ಮೊನ್ನೆಯ ಪ್ರಕರಣ, 1-2 ಪ್ರಕರಣ ನೀವು ನೋಡುದಿದ್ರೆ ಹೆಚ್ಚಿನ ಅಂಶ ಒಬ್ರು ರೋಗಿ ಇನ್ನೊಬ್ರು ರೋಗಿಯನ್ನು ನೋಡ್ಲಿಕ್ಕೆ ಬಂದ್ರು, ಅದರಿಂದಾಗಿ ಸಾಕಷ್ಟು ನಾವು ಈಗ ತೊಂದರೆ ಅನುಭವಿಸ್ತಾ ಇದ್ದೇವೆ. ಒಂದು ಆಸ್ಪತ್ರೆ ನೀವು ಹೇಳಿದಾಗೆ ಒಂದು ಆಸ್ಪತ್ರೆಗೆ ತೊಂದರೆ ಆಗೋಯ್ತು. ಈಗ ಆಸ್ಪತ್ರೆ ಒಂದು ತೊಂದರೆ ಆದ್ರಿಂದ ಅದ್ರಿಂದ ಇನ್ನಷ್ಟು ತೊಂದರೆ ಆಗ್ತದೆ. ಆ ಆಸ್ಪತ್ರೆನ ಅವಲಂಬಿಸಿದ ಆ ರೋಗಿಗಳಿಗೆಲ್ಲ ತೊಂದರೆ, ಆ ವೈದ್ಯರನ್ನು ಅವಲಂಬಿಸಿದ ರೋಗಿಗಳ ತೊಂದರೆ. ಈಗ ಆ ವೈದ್ಯರು ಕೂಡ ಇನ್ನು 28 ದಿವಸ ಯಾರನ್ನು ನೋಡುವುದೇ, ರೋಗಿಯನ್ನು ನೋಡುವಾಗೆ ಇರುವುದಿಲ್ಲ. ಸೊ ಇದನ್ನೆಲ್ಲ ಜನರಿಗೆ ಯೋಚಿಸಬೇಕು. ತನಗೆ ಶೀತ ಜ್ವರ ಇದ್ರೆ ಅನಗತ್ಯವಾಗಿ ಹೊರಗಡೆ ಹೋಗುವುದನ್ನು ಖಂಡಿತವಾಗಿ ನಿಲ್ಲಿಸುವುದು ಒಳ್ಳೆಯದು ಅನ್ನುವಂಥದ್ದು. ಖಂಡಿತವಾಗಿ. ಎಸ್, ಅಂದ್ರೆ ಈಗ ಸಾಮಾನ್ಯವಾಗಿ ಇಂತಹ ಲಕ್ಷಣಗಳು ಕಂಡು ಬಂದ್ರೆ ಜನರು ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು. ಈಗ ಅಂದ್ರೆ ಮುಖ್ಯವಾಗಿ ಮಲೇರಿಯಾ, ಡೆಂಗ್ಯೂ ಲಕ್ಷಣಗಳು ಕಂಡು ಬಂದ್ರೆ ಅಂದ್ರೆ ಎಲ್ಲಾ ಕಡೆಯಲ್ಲಿ ಕೇಳಿ ಬರ್ತಾ ಇರುವಂತಹ ಮತ್ತು ಕೋವಿಡ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಅಂತ. ಸೊ ಜನರು ಎಲ್ಲಿಗೆ ಹೋಗ್ಬೇಕು ಅನ್ನುವಂಥದ್ದು. ಈಗ ಅಂದ್ರೆ ಜ್ವರದ ಕ್ಲಿನಿಕ್ಗಳು ಕೂಡ ಈಗ ತಪಾಸಣೆಯ ಸೇವೆಯನ್ನು ಒದಗಿಸ್ತಾ ಇದೆ. ಸೊ ಜನರಿಗೆ ಹೇಳೋದಿದ್ರೆ, ಈಗ ಮೊದಲನೇದಾಗಿ ಯಾವುದೇ ಜ್ವರ ಇರಲಿ, COVID-19 ಇರಲಿ, ಮಲೇರಿಯಾ ಇರಲಿ, ಡೆಂಗ್ಯೂ ಇರಲಿ, ಮೊದಲಿಗೆ ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗ್ಬೋದು. ಆದ್ರೆ ಈಗ COVID-19 ಇರುವ ಕಾರಣ ತಾವು ತಮ್ಮ ದೂರವಾಣಿಯ ಮೂಲಕ ವೈದ್ಯರನ್ನು ಸಂಪರ್ಕಿಸಿ. ಅಂದ್ರೆ ನೀವು ಸುಮ್ಮನೆ ಅಲ್ಲಿವರೆಗೆ ಹೋಗಿ ಬರುವುದು ಕೂಡ ಅಷ್ಟೊಂದು ಸಮಂಜಸ ಅಲ್ಲ. ಸೊ ನಿಮ್ಮ ರೋಗ ಲಕ್ಷಣವನ್ನು ಅಲ್ಲಿಯ ವೈದ್ಯರಿಗೆ ದೂರವಾಣಿ ಮೂಲಕ ತಿಳಿಸಿ. ಅವರು ಬರ್ಲಿಕ್ಕೆ ಹೇಳಿದ್ರೆ ಅಥವಾ ನಿಮ್ಮ ಮನೆಗೆ ಬರುವ ಆಶಾ ಕಾರ್ಯಕರ್ತರು ಇರ್ತಾರೆ, ಅವರಿಗೆ ಫೋನ್ ಮಾಡಿ ಹೇಳಿ, ದೂರವಾಣಿ ಮೂಲಕ ಹೇಳಿ, ನನಗೆ ಇಂಥ ತೊಂದರೆ ಆಗ್ತಾ ಇದೆ, ನಾನು ಏನ್ ಮಾಡ್ಬೇಕು. ಖಂಡಿತ ಅವರು ಸರಿಯಾದ ಸಲಹೆ ನಿಮ್ಗೆ ಕೊಡ್ತಾರೆ. ಅಥವಾ ನಿಮ್ಮಲ್ಲಿ ಕಿರಿಯ ಆರೋಗ್ಯ ಮಹಿಳಾ ಸಾಹಿತ್ಯ ಅದು ಸಾಕಷ್ಟು ಆಪ್ಗಳನ್ನು ಸರ್ಕಾರ ಮಾಡಿದೆ. ಆರೋಗ್ಯ ಸೇತು ಇದೆ, ತುಂಬಾ ಫ್ರೆಂಡ್ಲಿ ಇದೆ. ಈಗಂತೂ ನಾವು ಏನೇನೋ ಬೇಡದ ವಿಷಯಕ್ಕೆ ನೆಟ್ಗಳನ್ನು ಯೂಸ್ ಮಾಡ್ತೇವೆ, ಅದರ ಬದಲಾಗಿ ಇಂತ ಒಳ್ಳೆಯ ವಿಷಯಕ್ಕೆ ಯಾರೋ ಕಳಿಸಿದ ಸೋಷಿಯಲ್ ಮೀಡಿಯಾದನ್ನು ನೋಡೋ ಬದಲು ಸರ್ಕಾರ ಏನು ಅಫಿಷಿಯಲ್ ಆಗಿ ಹೇಳಿದೆ, ಸರ್ಕಾರ ಇದನ್ನು ನೀವು ನೋಡಿ ಇದರ ಮೂಲಕ ನೀವು ಪ್ರಯೋಜನ ಪಡ್ಕೊಳ್ಳಿ ಅಂತೇಳಿ ಕೆಲವೊಂದು ಆಪ್ ಅನ್ನು ಸಿದ್ಧಪಡಿಸಿ ನೀಡಿದೆ. ದಯವಿಟ್ಟು ಆ ಆಪ್ ಗಳನ್ನು ಉಪಯೋಗಿಸಿ, ನಿಮ್ಮ ಹೆಚ್ಚಿನ ಗೊಂದಲಗಳಲ್ಲಿ ಕಮ್ಮಿ ಆಗ್ತದೆ. ಮತ್ತೆ ನೆಕ್ಸ್ಟ್ ಬಾಕಿ ಇರುವುದು ನೀವು ಹೇಳಿದಾಗೆ ಪರೀಕ್ಷೆ ಮಾಡಿಸುವ ಬಗ್ಗೆ. ಯಾರನ್ನು
COVID-19 ಪರೀಕ್ಷೆಗೆ ಒಳಪಡಿಸುವ ಬೇಕು ಅನ್ನೋದನ್ನು ನಿಮ್ಮ ಸರ್ಕಾರಿ ವೈದ್ಯರು ತೀರ್ಮಾನಿಸ್ತಾರೆ. ಅವರು ಅದಕ್ಕೆ ಬೇಕಾದ ಖಂಡಿತ ಎಲ್ಲಾ ಪ್ರಕ್ರಿಯೆಗಳನ್ನು ಮಾಡ್ತಾರೆ. ಅದು ಉಳಿದ ಟೆಸ್ಟಿನಾಗೆ ಒಂದು ಬೆರಳ ತುದಿಯಿಂದ ಒಂದು ಬಿಂದು ರಕ್ತ ತೆಗೆದು ಮಾಡುವಂತ ಪರೀಕ್ಷೆ ಅಲ್ಲ. ಅದಕ್ಕೆ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡು ಬಾಯಿಯ ಹಿಂದ್ಗಡೆ ಅಥವಾ ಮೂಗಿನ ಮೇಲಿನ ಹಿಂದ್ಗಡೆಯಿಂದ ಸ್ರಾವವನ್ನು ತೆಗೆದು ಅದನ್ನು ಪರೀಕ್ಷೆಗೆ ಒಳಪಡಿಸ್ಬೇಕು. ಅದನ್ನು ತೆಗೆದುಕೊಂಡು ಹೋಗುವಂತ ಆ ಮೀಡಿಯಾ ಕೂಡ ಅದು ವಿಶೇಷವಾಗಿರ್ತದೆ. ಈ ಎಲ್ಲ ಪ್ರಕ್ರಿಯೆಯಿಂದ ಅದು ಅಗತ್ಯ ಇದ್ದಲ್ಲಿ ಮಾತ್ರ ನಡೆಸಬೇಕು, ಇಲ್ಲದ್ರೆ ಅಗತ್ಯ ಇಲ್ಲ. ನಾವು ಡೆಂಗ್ಯೂ ಹೇಳ್ತಾ ಇದ್ದೇವೆ, ಸುಮ್ಮನೆ ಎಲಿಸಾ ಮಾಡೋ ಅಗತ್ಯ ಇಲ್ಲ. ನಿಮ್ಮ ಏರಿಯಾದಲ್ಲಿ ಡೆಂಗ್ಯೂನಂತ ಜ್ವರ ಇದೆ, ನಿಮಗೆ ಜ್ವರ ಬಂತು, ಮೊದಲನೇ ಕರ್ತವ್ಯ ಏನು ಅಂತ ಹೇಳಿದ್ರೆ ಮಲೇರಿಯಾ ಅಲ್ಲ ಅನ್ನೋದನ್ನು ಖಚಿತಪಡಿಸಿಕೊಳ್ಳಿ. ಈಗ ನಾವು ಇಂಥ ಸಮಯದಲ್ಲೂ ಮಲೇರಿಯಾ ಪರೀಕ್ಷೆ ನಾವು ಖಂಡಿತ ಮಾಡ್ಕೋಬಹುದು. ಜ್ವರ ಬಂದ್ರೆ ಮಲೇರಿಯಾ ಪರೀಕ್ಷೆ ಮಾಡೋದು, ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ ಪರೀಕ್ಷೆಗೆ ಅವರು. ಅದಕ್ಕೆ ಬೇಕಾದ ಕೆಲವೊಂದು ಚಿಕ್ಕ ಪುಟ್ಟ ಪ್ರಿಕಾಷನರಿ ಮೆಷರ್ಸ್ ಅವರು ತಗೋತಾರೆ, ಖಂಡಿತ ಮಾಡ್ಬೋದು. ಬಟ್ PPE ಕಿಟ್ ಧರಿಸಲ್ಲ, ಅಗತ್ಯ ಇರೋದಿಲ್ಲ. ಸೊ ಯಾವುದೇ ಜ್ವರ ಬಂದ್ರೆ ಹತ್ತಿರದ ಸರ್ಕಾರಿ ವೈದ್ಯರನ್ನು ಸಂಪರ್ಕಿಸಿ. ಅವರು ಅದಕ್ಕೆ ಬೇಕಾದ ಸರಿಯಾದ ಅಥವಾ ನಿಮ್ಮ ಆಪ್ತ ವೈದ್ಯರು ಯಾರು ಇರ್ತಾರೆ ಅವರಿಗೆ ದೂರವಾಣಿಯಲ್ಲಿ ಕೇಳಿದ್ರು ಖಂಡಿತ ಹೇಳ್ತಾರೆ. ಅಂದ್ರೆ ಸರ್ಕಾರಿ ವೈದ್ಯರಿಗೆ ತಮ್ಮ ಪರಿಚಯ ಇಲ್ಲದಿದ್ರೆ ತಮ್ಮ ಆಪ್ತ ವೈದ್ಯರಿಗೆ ತಮ್ಮ ಬಗ್ಗೆ ಹೆಚ್ಚಿನ ವಿಷಯ ಗೊತ್ತಿರ್ಬೋದು, ಅವರಲ್ಲಿ ಕೇಳುದು ಏನು ತಪ್ಪಿಲ್ಲ. ಅಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತ ಹೇಳಿದ್ರೆ ನಿಮ್ಮ ವ್ಯಕ್ತಿಗೆ ಆದ ತೊಂದರೆಯ ಬಗ್ಗೆ ಸರಿಯಾದ ಅನಲೈಸ್ ಆಗ್ಬೇಕು. ಸೊ ಅದನ್ನು ಯಾರು ಮಾಡಿದ್ರು, ವೈದ್ಯರಾದ ಯಾವ ವೈದ್ಯರು ಮಾಡಿದ್ರು ತೊಂದರೆ ಇಲ್ಲ, ಬಟ್ ಅದರ ಒಂದು ಆನ್ಸರ್ ಅವರಿಗೆ ಸಿಗ್ತದೆ. ಅಂದ್ರೆ ಸೊ ಈ ಬಗ್ಗೆ ಗಾಬರಿ ಪಡಬೇಕಾದ ಖಂಡಿತವಾಗಿಯೂ ಇಲ್ಲ. ನೋಡಿ, ಮೊದಲನೇದಾಗಿ ಒಂದು ಸಿಂಪಲ್ ವಿಷಯ ನಾನು ಹೇಳಲಿಕ್ಕೆ ಬಯಸ್ತೇನೆ. 100 ಜನರಿಗೆ ನಾಳೆ ಕೋವಿಡ್ ಬಾಧೆ ಆದ್ರೆ 80 ಜನರಿಗೆ ಅದು ಬಂದಿದೆ ಅಂತಲೇ ಗೊತ್ತಾಗಲ್ಲ. ಈಗ ನಾವು 100 ಜನ ಇದ್ದೀವಿ ಅಂತ ಹೇಳಿದ್ರೆ ನಮ್ಮಲ್ಲಿ ವೈರಸ್ ಇಲ್ಲಿ ಹಬ್ಬಿದ್ರೆ 80 ಜನರಿಗೆ ಅದು ಬಂದು ಹೋದ್ದೇ ಗೊತ್ತಾಗೋದಿಲ್ಲ. ಯಾವುದೇ ಅಪಾಯಗಳು ಕೂಡ ಇಲ್ಲ, ಅದ್ರಲ್ಲಿ ಬಂದು ಹೋದ್ದೇ ಗೊತ್ತಾಗೋದಿಲ್ಲ, ಅಪಾಯದ ವಿಷಯವೇ ಬರುದಿಲ್ಲ. ಉಳಿದ 20ರಲ್ಲಿ 15 ಜನರಿಗೆ ಸ್ವಲ್ಪ ಜೋರಾದ ಜ್ವರ, ದಮ್ಮು, ಕೆಮ್ಮು, ಶೀತ, ತಲೆನೋವು, ಮೈಕೈ ನೋವು ಅಥವಾ ಹೊಟ್ಟೆ ನೋವು, ಲೂಸ್ ಮೋಷನ್ ಕಾಣಿಸಬಹುದು. 15 ಜನರಲ್ಲಿ. ಇನ್ನೊಂದು 5 ಜನರಲ್ಲಿ ಸ್ವಲ್ಪ ತೀವ್ರತರವಾದ ತೊಂದರೆಗಳು ಕಂಡು, ಜೋರಾದ ಉಸಿರುಗಟ್ಟುವಿಕೆ, ನ್ಯೂಮೋನಿಯಾ ರೀತಿಯ ತೊಂದರೆಗಳು ಬರ್ಬೋದು. ಅದರಲ್ಲಿ 5ರಲ್ಲಿ 2 ಜನ ಅಥವಾ 3 ಜನ ಅವರು ಹೈ ರಿಸ್ಕ್ ಇಂದ ಬಳಲ್ತಿದ್ರಾದ್ರೆ, ಅಂದ್ರೆ ತುಂಬಾ ಏಜ್ ಆದ ವೃದ್ಧರಾಗಿದ್ರೆ ಅಥವಾ ಮಧುಮೇಹಿಗಳಾಗಿದ್ರೆ ಅಥವಾ ಶ್ವಾಸಕೋಶ ಸಂಬಂಧಿಸಿದ ಕಾಯಿಲೆಯಿಂದ ಬಳಲುವರಾದ್ರೆ ಅವರು ಮರಣವನ್ನು ಅಪ್ಪಲೂಬಹುದು. ಅದರ ಅರ್ಥ ಪ್ರತಿಯೊಬ್ಬರು ಸಾಯ್ಬೇಕು ಅಂತ ಏನಿಲ್ಲ. ಸೊ 100ರಲ್ಲಿ 2 ಜನರು ಮಾತ್ರ ತೊಂದರೆ ಅನುಭವಿಸ್ತಾರೆ, 80 ಜನರಿಗೆ ಗೊತ್ತೇ ಆಗಲ್ಲ, 15 ಜನರಿಗೆ ಒಂದ್ ಸ್ವಲ್ಪ ಬರ್ತದೆ. ಸೊ ಇದನ್ನು ಫಸ್ಟ್ ಜನರು ತಿಳ್ಕೊಳ್ಬೇಕು. ನೀವು ಪ್ರತಿ ದಿವಸ ಆಕ್ಸಿಡೆಂಟ್ ಅಲ್ಲಿ ಅಥವಾ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಹೇಳ್ತೇವೆ ನಾವು, ಅದರ ಮೃತ್ಯುವಿನ ಪ್ರಮಾಣ ಇದಕ್ಕಿಂತ ಎಷ್ಟೋ ಜಾಸ್ತಿ ಉಂಟು. ನಾವು ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅಂದ್ರೆ ಇದರ ಬಗ್ಗೆ ಸ್ವಲ್ಪ ಭಯ ಜಾಸ್ತಿ ಆಗಿದೆ ಅನ್ನುವಂಥದ್ದು ಎಲ್ಲ ಖಂಡಿತವಾಗಿ ಆಗಿದೆ. ಆದ್ರೆ ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಕಂಟೇಜಿಯಸ್ ಜಾಸ್ತಿ ಇದೆ, ತುಂಬಾ ಸುಲಭವಾಗಿ ಹರಡ್ತದೆ ಅನ್ನುವಂಥದ್ದು. ಎಸ್, ಅದು ಭಯಕ್ಕೆ ಕಾರಣ ಆಗಿರುವಂಥದ್ದು. ಎಸ್ ಮೇಡಮ್, ಈಗ ಮುಂದಿನ ಕಾರ್ಯ ಯೋಜನೆಗಳು ಅಂದ್ರೆ ಮುಖ್ಯವಾಗಿ ಈಗಾಗಲೇ ತಾವು ಹೇಳಿದಿರಿ, ಪದೇ ಹೇಳ್ತಾ ಇದ್ದೀರಿ, ಸೊಳ್ಳೆಗಳ ನಿಯಂತ್ರಣ ಮಾತ್ರ ಇಂತಹ ಸಾಂಕ್ರಾಮಿಕ ರೋಗಗಳಿಗೆ ಬ್ರೇಕ್ ಹಾಕೋದಿಕ್ಕೆ ಅನ್ನುವಂಥದ್ದು. ಸೊ ಮುಂದಿನ ಯೋಜನೆಗಳು ಅಥವಾ ಈಗ ಮಾಡೋದಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿರುವಂತಹ ಕಾರ್ಯಕ್ರಮಗಳ ಬಗ್ಗೆ ಹೇಳೋದಿದೆ. ಈಗಾಗಲೇ ಆಕ್ಚುಲಿ ಈ ವರ್ಷ ಜನವರಿಯಿಂದನೇ ನಾವು ನಮ್ಮ ಕಡೆಯಿಂದನೇ ಜನರಿಗೆ ಮಾಹಿತಿ ಕೊಡುವಂಥದ್ದು, ಹಾಗೆ ಹೈ ರಿಸ್ಕ್ ವಾರ್ಡ್ ಅಂತ ಕೆಲವು ಪ್ಲೇಸ್ಗಳನ್ನ ಗುರ್ತು ಮಾಡ್ಕೊಂಡಿದೀವಿ ನಾವು ಕಳೆದ ವರ್ಷದ ಇನ್ಸಿಡೆಂಟ್ಸ್ ಮೇಲೆ. ಸೊ ಅಂತಹ ಜಾಗದಲ್ಲಿ ಈಗಾಗಲೇ ನಮ್ಮ ಟೀಮ್ಗಳನ್ನ ಕಳಿಸಿ ಅಲ್ಲಿ ಸರ್ವೆ ನಡೆಸಿ ಜನರಿಗೆ ಮಾಹಿತಿ ಕೊಡುವಂಥದ್ದು. ಸೊಳ್ಳೆ ಉತ್ಪತ್ತಿ ತಾಣ ಇದ್ರೆ ಸ್ಪೆಷಲಿ ಈ ಸಲ ನಾವು ಏನು ಅಡ್ವೈಸ್ ಮಾಡಿದ್ದೇವೆ, ನೀವು ಮಾಡೋದು ಬೇಡ, ಮಾಡಿಸಿ ಅಂತ ಹೇಳಿದ್ದೇವೆ. ಸೊ ಕೆಲವು ಸಂದರ್ಭದಲ್ಲಿ ಮಾಡಬೇಕು, ವಯಸ್ಸಾದವರು ಮನೆಯಲ್ಲಿ ಇರ್ತಾರೆ, ಮಾಡ್ಲಿಕ್ಕೆ ಆಗದ ಅಶಕ್ತರು ಇರ್ತಾರೆ, ಆಗ ನಾವು ಮಾಡಬೇಕು. ಇನ್ನು ಉಳಿದದ್ದು ಸ್ವಲ್ಪ ಜನರಿಂದ ಮಾಡಿಸಿ, ಯಾಕಂತ ಹೇಳಿದ್ರೆ ಒಂದ್ಸಲ ನಾವು ಮಾಡಿದಾಗ ನಮ್ಗೆ ಮತ್ತೊಂದ್ಸಲ ಅದ್ರ ನೆನ್ಪು ಉಳಿತದೆ ಅಂತ ಈ ರೀಸನ್ಗೆ ಈ ತರ ಮಾಡಿಸ್ಕೊಂಡು ಬಂದಿದ್ವಿ. ಬಟ್ ಅಚಾನಕ್ ಆಗಿ ಇದು ಬಂತಲ್ಲ, ಕೋವಿಡ್ ಬಂದ ಮೇಲೆ ಆ ಕೆಲಸ ಸ್ವಲ್ಪ ಸರ್ ಹೇಳಿದಾಗೆ ಹಿನ್ನಡೆ ಆಗಿದೆ ಅದಕ್ಕೆ. ಬಟ್ ಹಾಗಂತ ಹೇಳಿ ಅದು ಕೆಲಸ ನಡೀತಾನು ಇದೆ. ಬಟ್ ಹೌಸ್ ಟು ಹೌಸ್ ವಿಸಿಟ್ ಈಗ ನಮ್ಮ MPWಗಳು ಆಶಾ ಕಾರ್ಯಕರ್ತೆಯರು ಫೀಲ್ಡ್ ಅಲ್ಲಿ ಇರೋದ್ರಿಂದ ಅವರು ಅದನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಗ್ರಾಮೀಣ ಮಟ್ಟದಲ್ಲಿ, ನಗರ ಅಲ್ಲದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಇತರ ಪಾರ್ಟ್ ಅಲ್ಲಿ ಆಶಾ ಕಾರ್ಯಕರ್ತೆಯರು ನಮ್ಮ ANMs ಎಲ್ಲ ಮಾಡ್ತಾನೆ ಇದ್ದಾರೆ.
ಸೊ ಕ್ವಾಲಿಟಿ ಅಂದ್ರೆ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ಗುರುತಿಸೋದು ನಾಶಪಡಿಸೋದು ಬರೀ ಸಂಖ್ಯೆಯಲ್ಲಿ ಆಗೋದಕ್ಕಿಂತ ಅದು ಸ್ವಲ್ಪ ಪರಿಣಾಮಕಾರಿಯಾಗಿ ಗುಣಮಟ್ಟ ಇರಬೇಕು ಅನ್ನುವಂಥದ್ದು ನಮ್ಮ ಈ ಸಲದ ಒಂದು ಉದ್ದೇಶ. ಸೊ ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಕ್ರಿಯಾ ಯೋಜನೆಗಳನ್ನ ಮಾಡ್ಕೊಂಡಿದ್ದೀವಿ, ಕೆಲಸನೂ ನಡೀತಾ ಇದೆ. ಹಾಗಾಗಿ ಎಲ್ಲೋ ಒಂದು ಪ್ರೈವೇಟ್ ಅಲ್ಲಿ ಡೆಂಗ್ಯೂ ಕೇಸ್ ಬಂತು ಅಂತ ಹೇಳಿದ ತಕ್ಷಣ ಆ ಏರಿಯಾದಲ್ಲಿ ಸರೌಂಡಿಂಗ್ ಏನೇನು ಮುಂಜಾಗ್ರತಾ ಕ್ರಮಗಳನ್ನ ತಗೊಳ್ಬೇಕು ಅದನ್ನ ಮಾಡ್ತಾ ಇದ್ದೀವಿ. ಬಹುಶಃ ಇದು ಒಂದು ಸವಾಲು ಕೋವಿಡ್-19 ಜೊತೆಗೆ ಇದು ಸ್ವಲ್ಪ ಕಷ್ಟ ಆಗಿದೆ ಈ ವರ್ಷ. ಯಾಕಂತ ಹೇಳಿದ್ರೆ ಜನರು ಕೂಡ ಆ ಭಯದಿಂದ ಈಚೆ ಬರ್ಲಿಲ್ಲ. ಅದರ ಒಟ್ಟಿಗೆ ಹಾಗಂತ ಹೇಳಿ ಈಗ ಮಳೆಗಾಲ ಶುರು ಆಯ್ತು ನೋಡಿ, ನಿನ್ನೆನೆ ಮಳೆ ಆಗಿದೆ. ಈಗಾಗಲೇ ಇವತ್ತು ಕೆಲವು ಕಡೆ ನೋಡುವಾಗ ನಮ್ಗೆ ಅಲ್ಲಲ್ಲಿ ನೀರು ನಿಂತು ಬಿಟ್ಟಿದೆ. ಇದು ಸ್ವಲ್ಪ ನಮ್ಗೆ ಸಿಗ್ನಲ್ ಕೊಡ್ತಾ ಇದೆ. ಹಾಗಾಗಿ ಇದ್ರಲ್ಲಿ ಸ್ವಲ್ಪ ಸೀರಿಯಸ್ ಆಗಿ ಕೆಲಸ ಆಗ್ಬೇಕು. ಹೇಗೂ ಜನ ಮನೆಯಲ್ಲೇ ಇದ್ದಾರೆ ಈ ವರ್ಷ. ಹಾಗಾಗಿ ಸ್ವಲ್ಪ ಅವರವರ ಮನೆಗಳನ್ನ ಸ್ವಲ್ಪ ಜಾಸ್ತಿ ಇದರಲ್ಲಿ ಕಾನ್ಸಂಟ್ರೇಟ್ ಮಾಡಿ ಸೊಳ್ಳೆ ಉತ್ಪತ್ತಿ ತಾಣಗಳನ್ನು ನಾಶಪಡಿಸಿದ್ರೆ ಖಂಡಿತ ಈ ವರ್ಷ ನಮಗೆ ಸಮಸ್ಯೆ ಆಗ್ಲಿಕ್ಕಿಲ್ಲ ಅನ್ನೋದು ನಮ್ಮ ಒಂದು ಆಶಾಭಾವನೆ. ಎಸ್ ಡಾಕ್ಟರ್, ಇನ್ನು ಮಾಸ್ಕ್ಗಳ ಬಳಕೆ ಬಗ್ಗೆ ಕೂಡ ಕೆಲವೊಂದು ಅನುಮಾನಗಳು ಗೊಂದಲಗಳಿದೆ ಅನ್ನುವಂಥದ್ದು. ಸೊ ಮಾಸ್ಕ್ ಅನ್ನ ಯಾರು ಹೇಗೆ ಯಾವಾಗ ಧರಿಸಬೇಕು ಅಂತ? ಈಗ ಮಾಸ್ಕ್ ಅಲ್ಲಿ ಒಂದು ಸುಲಭ ನಿಯಮ, ರೋಗಿ ಮತ್ತು ರೋಗಿಯನ್ನು ನೋಡುವವರು ಇವರಿಬ್ರು ಹಾಕ್ಲೇಬೇಕು. ಯಾವುದೇ ಅದರಲ್ಲಿ ಅಡ್ಜಸ್ಟ್ಮೆಂಟ್ ಅಥವಾ ಅದರಲ್ಲಿ ಯಾವುದೇ ವಿನಾಯಿತಿ ಇರುವುದಿಲ್ಲ. ಒಬ್ರು ರೋಗಿ ಇನ್ನೊಬ್ರು ರೋಗಿಯನ್ನು ನೋಡುವವರು. ಯಾವ ರೋಗಿ? ಯಾವುದೇ ಶೀತ ಜ್ವರದಿಂದ ಬರಳುವ ರೋಗಿ. ಅದು ಕೋವಿಡ್-19 ಅಂತಲ್ಲ. ಈಗ ನನಗೆ ನಾಳೆ ಶೀತ ಆಗಿದೆ, ನನಗೆ ನಾಳೆ ಕೆಮ್ಮು ಬರ್ತಾ ಇದೆ, ಅದು ಯಾವುದೇ ಕೆಮ್ಮು ಆಗಿರ್ಬೋದು, ಅಲರ್ಜಿ ಕೆಮ್ಮು ಆಗಿರ್ಬೋದು, ಆದ್ರೆ ನೀವು ಮಾಸ್ಕ್ ಧರಿಸಿ. ಅದು ಒಬ್ಬ ವ್ಯಕ್ತಿಗೆ ಕ್ಷಯ ಇರ್ಬೋದು, ಒಬ್ಬ ವ್ಯಕ್ತಿಗೆ ಬ್ಯಾಕ್ಟೀರಿಯಲ್ ನಿಮೋನಿಯಾ ಇರ್ಬೋದು, ಅವನಿಗೂ ಕೆಮ್ಮಿರುತ್ತೆ. ಕೋವಿಡ್-19 ಮಾತ್ರ ಅಲ್ಲ, ಬೇರೆ ರೀತಿಯ ಇನ್ಫ್ಲುಯೆನ್ಸಾ ಜ್ವರ ಇರ್ತದೆ, ಅದರಲ್ಲೂ ಕೆಮ್ಮು ಇರ್ತದೆ. ಸೊ ಯಾವುದೇ ಕೆಮ್ಮಲ್ಲೂ ಅದು ಯಾವುದೇ ಶೀತಕ್ಕೂ ಮಾಸ್ಕ್ ಹಾಕ್ಲೇಬೇಕು. ಈ ರೋಗಿಗಳನ್ನು ನೋಡ್ಕೊಳ್ಳೋರು ಇರ್ತಾರೆ, ಅವ್ರು ವೈದ್ಯಕೀಯ ಸಿಬ್ಬಂದಿಯವರು ಇರ್ಬೋದು, ವೈದ್ಯರು ಇರ್ಬೋದು, ಅಥವಾ ಅವನದೇ ಮನೆಯ ಆರೈಕೆ ಮಾಡಲು ನಿಂತವರು ಇರ್ಬೋದು. ಈಗ ನಮ್ಮಲ್ಲಿ ನೋಡಿ, ಒಬ್ರು ಮಹಿಳೆಯನ್ನು ಆರೈಕೆ ಮಾಡಿದವ್ರಿಗೆ ಒಬ್ರಿಗೆ ಬಂದಿದೆ. ಯಾಕೆ? ಅವರು ಸರಿಯಾಗಿ ಸರಿಯಾದ ಇದು ತಗೊಂಡಿಲ್ಲ, ಸೊ ಮಾಸ್ಕ್ ಧರಿಸುವುದು ಖಂಡಿತ ಉತ್ತಮ. ಆದರೆ ನೀವು N95 ಮಾಸ್ಕ್ ಅನ್ನು ಖರೀದಿಸಬೇಡಿ. ಯಾಕಂದ್ರೆ N95 ಮಾಸ್ಕ್ ICU ಒಳಗಡೆ ಕೆಲಸ ಮಾಡುವ ದಾದಿಯರಿಗೆ ಮತ್ತು ವೈದ್ಯರಿಗೆ ಮೀಸಲಾಗಿ ಅಗತ್ಯ ಇರ್ತದೆ. ದಯವಿಟ್ಟು N95 ಅನ್ನು ನೀವು ಯೂಸ್ ಮಾಡಬೇಡಿ. ಪ್ರತಿಯೊಬ್ರು ಮಾಸ್ಕ್ ಧರಿಸಿದ ತಪ್ಪೇನಿಲ್ಲ. ಈಗ ಪ್ರತಿಯೊಬ್ರು ಜನರು ನಾನು ಹೊರಗಡೆ ನಾನು ಹಾಕಿದ್ರೆ ತಪ್ಪ ಅಂತ ಕೇಳಿದ್ರೆ ಖಂಡಿತ ಇಲ್ಲ, ನೀವು ಧರಿಸಿದ್ರೆ ಒಳ್ಳೇದೇನೆ, ಇಂಥ ಪರಿಸ್ಥಿತಿಯಲ್ಲಿ ಧರಿಸಬಹುದು. ಆದ್ರೆ ರೋಗಿಗಳು ಮತ್ತು ರೋಗಿಗಳ ಸಂಬಂಧಿಕರು, ರೋಗಿಯನ್ನು ನೋಡ್ಕೊಳ್ಳೋರು, ಅದೇ ರೀತಿ ವೈದ್ಯಕೀಯ ಸಿಬ್ಬಂದಿಯವರು, ಇವರು ಧರಿಸಲೇಬೇಕಾಗ್ತದೆ. ಮಾಸ್ಕ್ ಅಲ್ಲಿ ಸಾಕಷ್ಟು ವಿಧ ಇದೆ, ನಾನು ಅದನ್ನು ಹೇಳಿಬಿಡ್ತೇನೆ. ಮೊದಲನೇದಾಗಿ ಸಾಧಾರಣ ಬಟ್ಟೆಯ ಮಾಸ್ಕ್, ಅದು ನೀವು ನೋಡ್ತಾ ಇರ್ಬೋದು, ಎಲ್ಲರೂ ಹಾಕೊಂಡು ಸುತ್ತಾಡ್ತಾರೆ. ನೀವು ನಮ್ಮ ಈ ಸೆರೆಗೆ ಕಟ್ಕೊಳ್ಳೋದು ಅದೆಲ್ಲ ಸಾಧಾರಣ ಮಾಸ್ಕ್. ಇನ್ನು ಸರ್ಜಿಕಲ್ ಮಾಸ್ಕ್ 2 ಲೇಯರ್ ಇದು ಬರ್ತದೆ, ಅದೇ ರೀತಿ 3 ಲೇಯರ್ ಇದು ಬರ್ತದೆ. ಇನ್ನೊಂದು N95 ವಿದೌಟ್ ಫಿಲ್ಟರ್, ವಿತ್ ಫಿಲ್ಟರ್ ಅಥವಾ ರೆಸ್ಪಿರೇಟರ್ ಅಂತ ಬರ್ತದೆ. ಸೊ ಮತ್ತೆ ನಾನು ಕಡೆಗೆ ಹೇಳಿದಂತ N90 ವಿತ್ ರೆಸ್ಪಿರೇಟರ್ ಶುಡ್ ಬಿ ರಿಸರ್ವ್ಡ್ ಫಾರ್ ICU ಸ್ಟಾಫ್ಗಳು. ಯಾಕಂತ ಹೇಳಿದ್ರೆ ಅವರು ಅಷ್ಟೊಂದು ಹೊತ್ತು ತುಂಬಾ ವೈರಸ್ ಲೋಡ್ ಇರುವ ಜಾಗದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ಅದರದ ಅಗತ್ಯತೆ ಇರ್ತದೆ. ಸುಮ್ಮನೆ ಮನೆ ಒಂದು ಹೊರಗಡೆ ತರಕಾರಿ ತಗೊಳ್ಲಿಕ್ಕೆ ಹೋಗೋರಿಗೆ ಸಾಧಾರಣ ಬಟ್ಟೆ ಮಾಸ್ಕ್ ಸಾಕಾಗ್ತದೆ. ಬಟ್ ನಮ್ಮಂತ ಸಿಬ್ಬಂದಿಯವರಿಗೆ ಅಂದ್ರೆ ತುಂಬಾ ಹೊತ್ತು ರೋಗಿ ಒಟ್ಟಿಗೆ ಇರುವುದಿಲ್ಲ, ಆದ್ರೆ ರೋಗಿ ಒಟ್ಟಿಗೆ ಇರ್ಬೇಕಾಗ್ತದೆ, ಅಂತವರಿಗೆ 3 ಲೇಯರ್ ಮಾಸ್ಕ್ ಸಾಕಾಗ್ತದೆ. ಸೊ ಅದಕ್ಕೆ ಅನುಗುಣವಾಗಿ ಮಾಸ್ಕ್. ಮತ್ತೆ ಮಾಸ್ಕ್ ಕೂಡ ಈಗ ಮೊನ್ನೆ ತಗೊಂಡದನ್ನು 2 ವಾರ ಕಟ್ಟಿಕೊಂಡು ಏನೋ ಪ್ರಯೋಜನ ಇಲ್ಲ. ಬಟ್ಟೆ ಮಾಸ್ಕ್ ಆದ್ರೆ ತಾವು ಹೋಗ್ದು ಮತ್ತೆ ಮರುದಿವಸ ಹಾಕೊಳ್ಬಹುದು. ಬಟ್ ಹೆಚ್ಚಿನ ಡಿಸ್ಪೋಸ್ಗಳನ್ನು ಮತ್ತೆ ಸಮಯಕ್ಕೆ ಸರಿಯಾಗಿ ಡಿಸ್ಪೋಸ್ ಮಾಡಲೇಬೇಕು. ಹಾಗೂ ಅದನ್ನು ಸಿಕ್ಕಿದಲ್ಲಿ ಬಿಸಾಡುವುದು ಕೂಡ ದೊಡ್ಡ ಸಮಸ್ಯೆ ಆಗಿರುವಂತದ್ದು. ಈಗ ನಿಮ್ಮ ಮಾಸ್ಕ್ ಅನ್ನು ನೀವು ತೆಗೆದುಕೊಂಡು ಹೋಗಿ ಒಂದ ಬೆಂಕಿಯಲ್ಲಿ ಹಾಕಿ ಸುಟ್ಟು ಬಿಡಿ, ಬಟ್ಟೆದಾದ್ರೆ ಏನಾಗಲ್ಲ. ಅಲ್ಲ, ಅದನ್ನು ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಿ. ಅಂದ್ರೆ ಬಹುಶಃ ಎಲ್ಲರೂ ಕೂಡ ಡಸ್ಟ್ಬಿನ್ ಗೆ ಹಾಕಿ ಬಿಟ್ಟು ಅದು ಇನ್ನಷ್ಟು ಖಂಡಿತ ಮತ್ತೆ ಯಾರೋ ಪೌರ ಕಾರ್ಮಿಕರಿಗೆ ತೊಂದರೆ ಆಗ್ಬಹುದು, ಅದು ಕೂಡ ತಪ್ಪು. ಅದನ್ನು ಮಾಡಬಾರದು. ಎಸ್ ಮೇಡಮ್, ಕೊನೆಯದಾಗಿ ನೀವು ಏನು ಹೇಳ್ತೀರಿ? ಈಗ ಜನರು ಏನು ಮಾಡಬೇಕು, ಜನರ ಸಹಭಾಗಿತ್ವ ಅತಿ ಮುಖ್ಯ ಅನ್ನುವಂಥ ಸಾರ್ವಜನಿಕರ ಪಾತ್ರದ ಬಗ್ಗೆ. ಸಾರ್ವಜನಿಕರ ಪಾತ್ರ ಅಂತ ಹೇಳಿದ್ರೆ ಅದೇ ನಮ್ಮ ಮನೆಯ ಒಳಗೆ ಅಥವಾ ಸುತ್ತಮುತ್ತ
ನೀರು ನಿಲ್ಲುವಂತಹ ಜಾಗಗಳು ಇದ್ರೆ, ಜಾಗ ಅಂದ್ರೆ ದೊಡ್ಡ ಜಾಗ ಅಲ್ಲ ಆಕ್ಚುಲಿ, ಸಣ್ಣ ಪುಟ್ಟ ನೀರಿನ ಸಂಗ್ರಹಣೆಗಳು, ಬಿಸಾಡಿದ ಕಪ್ ಇರಬಹುದು, ಪ್ಲೇಟ್ ಇರಬಹುದು, ಹೂವಿನ ಕುಂಡಗಳೇ ಇರಬಹುದು, ಟೈರ್ಗಳೇ ಇರಬಹುದು, ಅಥವಾ ಬೊಂಡದ ಅಂಗಡಿಗಳೆಲ್ಲ ಇದ್ರೆ ಅಲ್ಲಿ ಬೊಂಡ ಕುಡಿದು ಬಿಸಾಡಿದಂತ ಸಿಯಾಳದ ಇದಿರಬಹುದು. ಸೊ ಇಂಥವುಗಳನ್ನೆಲ್ಲ ಸ್ವಲ್ಪ ಗಮನಿಸ್ತಾ ಇರಬೇಕು. ಎಲ್ಲಿ ಅವುಗಳನ್ನ ನಾಶಪಡಿಸ್ಲಿಕ್ಕೆ ಆಗ್ತದೆ ಅದನ್ನ ನಾಶಪಡಿಸಬಹುದು. ಅಂದ್ರೆ ಕೆಲವರು ಅದನ್ನ ಒಲೆಗೆ ಯೂಸ್ ಮಾಡ್ತಾರೆ. ಸೊ ಇದನ್ನ 4 ಭಾಗ ಆಗಿ ಕಟ್ ಮಾಡಿ ಒಣಗಿಸುವಂತಹದ್ದು. ಒಟ್ಟು ನೀರು ನಿಲ್ಕೆ ಅವಕಾಶ ಕೊಡಬಾರ್ದು. ಮತ್ತೆ ಮನೆಯ ಸುತ್ತಮುತ್ತ ಘನತ್ಯಾಜ್ಯ ಇದೆ ಅಂತ ಹೇಳಿದ್ರೆ ಅದನ್ನ ಒಟ್ಟು ಮಾಡಿ ಇದು ಸಾಲಿಡ್ ವೇಸ್ಟ್ ಇವರಿಗೆ ಕೊಟ್ಟು ಬಿಡುವಂತಹದ್ದು. ಇಂಥದ್ದನ್ನೆಲ್ಲ ಮಾಡ್ಕೊಂಡ್ರೆ ಈ ಸೊಳ್ಳೆ ಬೆಳವಣಿಗೆ ಅವಕಾಶ ತುಂಬಾ ಕಡಿಮೆ ಮಾಡ್ತೇವೆ ನಾವು. ಸೊ ಈ ಜಾಗಗಳೇ ಕಡಿಮೆ ಆದ ತಕ್ಷಣ ನ್ಯಾಚುರಲಿ ಸೊಳ್ಳೆಯ ಸಂತತಿ ಕೂಡ ಕಮ್ಮಿ ಆಗ್ತದೆ. ಅಂದ್ರೆ ನಾವು 1-2 ಸೊಳ್ಳೆಗಳನ್ನು ಹೊಡೆದು ಸಾಯಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಸೊಳ್ಳೆ ಹುಟ್ಟಿದ್ರೆ 1000 ಗಟ್ಟಲೆ ಹುಟ್ಟುತ್ತದೆ. ಸೊ ನಂತರ ನಾವು ತಿಳ್ಕೊಂಡಿರೋದು ಫಾಗಿಂಗ್ ಒಂದೇ ಅಸ್ತ್ರ ಅಂತ ಹೇಳಿ. ಬಟ್ ಫಾಗಿಂಗ್ ಅಲ್ಲಿ ಕೂಡ ಅದು ಯಾವ ಸಂದರ್ಭದಲ್ಲಿ ಮಾಡಬೇಕು, ಎಲ್ಲಿ ಮಾಡಬೇಕು ಅದು ಕೂಡ ಇಂಪಾರ್ಟೆಂಟ್. ಸೊ ಡೆಂಗು ಬಂದಾಗ ನಾವು ಒಳಾಂಗಣ ಧೂಮೀಕರಣ ಅಂತಾನೆ ಮಾಡ್ತೇವೆ, ಮನೆಯ ಒಳಗಡೆ ಹೋಗಿ ಬಿಡುವಂತದ್ದು. ಸೊ ಅದನ್ನ ಕೆಲವು ಜನ ಏನ್ ಮಾಡ್ತಾರೆ, ಮನೆಯ ಒಳಗೆ ಬೇಡ ಹೊರಗಡೆಯಿಂದ ಬಿಟ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಈ ಸೊಳ್ಳೆಗಳು ಹೆಚ್ಚಾಗಿ ಒಳಗಡೆ ರೆಸ್ಟ್ ಮಾಡೋದ್ರಿಂದ ನೀವು ಹೊರಗಡೆ ಬಿಟ್ಕೊಂಡು ಹೋದ್ರೆ ಅದರಲ್ಲಿ ಏನು ಇಫೆಕ್ಟ್ ಆಗುದಿಲ್ಲ. ಫಾಗಿಂಗ್ ಮಾಡಿದ್ದಾರೆ ಅನ್ನೋದು ಒಂದೇ ಉಳಿತದೆ. ಮತ್ತೆ ಆ ಮಾಡುವಂತ ಟೈಮ್ ಒಂದು ಬೆಳಗಿನ ಹೊತ್ತು ಮಾಡ್ಬೇಕು, ಇಲ್ಲ ಮುಸ್ಸಂಜೆ ಹೊತ್ತಿಗೆ ಮಾಡ್ಬೇಕು. ಈ ತರ ಕೆಲವೊಂದು ವಿಧಾನಗಳನ್ನ ಅದು ತೀರಾ ಅವಶ್ಯಕತೆ ಬಿದ್ದಾಗ. ಬಟ್ ಸೊಳ್ಳೆ ಉತ್ಪತ್ತಿಯನ್ನ ಕಡಿಮೆ ಮಾಡುವಂತದ್ದು ನಮ್ಮ ಕೈಯಲ್ಲಿರುವಂತ ಸಿಂಪಲ್, ಖರ್ಚಿಲ್ಲದೆ ಮಾಡುವಂತದ್ದು. ಸೊ ಇದು ಸುಲಭ ವಿಧಾನ. ಸರ್ ಆಗ್ಲೇ ಹೇಳಿದ ಹಾಗೆ ಈಗ ಮಳೆಗಾಲ ಬಂದಿರೋದ್ರಿಂದ ಟೆರೆಸ್ ಇವುಗಳನ್ನ ನಾವು ಮಳೆ ಬಿದ್ದ ಮೇಲೆ ಯಾರ ಮೇಲೆ ಹೋಗುದಿಲ್ಲ, ಮತ್ತೆ ಆಗುದೂ ಇಲ್ಲ ಹೋಗುದೂ ಇಲ್ಲ. ಸೊ ಅದಕ್ಕೋಸ್ಕರ ಈಗಲೇ ಮಳೆ ಬೀಳುವ ಟೈಮಲ್ಲೇ ಮೇಲೆ ಹೋಗಿಬಿಟ್ಟು ಎಲ್ಲಾದ್ರೂ ಬ್ಲಾಕ್ ಆಗಿದ್ಯಾ, ನೀರು ಹೋಗುವಂತ ಪೈಪ್ಗಳು ಬ್ಲಾಕ್ ಆಗಿದ್ಯಾ, ಅಥವಾ ನೀರು ನಿಲ್ಲುವಂತ ಸಾಧ್ಯತೆ ಇದೆಯಾ, ಇದನ್ನೆಲ್ಲ ನೋಡ್ಕೊಂಡು ಅದಕ್ಕೆ ತಕ್ಕ ವ್ಯವಸ್ಥೆ ಮಾಡಿದ್ರೆ ಖಂಡಿತ ಅದನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಚಾನ್ಸಸ್ ಇದೆ ಅನ್ನುವಂಥದ್ದು. ಎಸ್ ಡಾಕ್ಟರ್ ನವೀನ್ ಕುಲಾಲ್, ತಾವು ಕೊನೆಯದಾಗಿ ಹೇಳೋದಿದ್ರೆ, ಒಂದು ಜನರಲ್ಲಿರುವಂತಹ ತಪ್ಪು ಕಲ್ಪನೆಗಳನ್ನು ನಿವಾರಿಸುವಂತಹ ನಿಟ್ಟಿನಲ್ಲಿ, ಕಾರ್ಯಕರ್ತರಿಗೆ ಸಹಾಯಕ ಆಗುವಂತಹ ನಿಟ್ಟಿನಲ್ಲಿ, ಜೊತೆಗೆ ತಮಗೆ ಹೇಳಬೇಕಾಗಿರುವಂತಹ ವಿಚಾರಗಳು ಕೊನೆಯದಾಗಿ. ಈಗ ಮೊದಲನೇದಾಗಿ ಏನು ಅಂತ ಹೇಳಿದ್ರೆ, ಜನರು ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬಬೇಕು. ಅಧಿಕೃತ ಮಾಹಿತಿ ಅಂತ ಹೇಳಿದ್ರೆ ನಮ್ಮ ವೈದ್ಯಕೀಯ ಇಲಾಖೆಯಿಂದ ಅಥವಾ ಜಿಲ್ಲಾಡಳಿತದಿಂದ ಏನು ಆರೋಗ್ಯಕ್ಕೆ ಕೊರೋನಾಕ್ಕೆ ಸಂಬಂಧಿಸಿದಂತೆ, ಮಲೇರಿಯಾಕ್ಕೆ ಸಂಬಂಧಿಸಿದಂತೆ ಕೂಡ ಅದೇ ಅಧಿಕೃತ ಮಾಹಿತಿಯನ್ನು ಮಾತ್ರ ನಂಬಿ. ಅದು ಮೊದಲನೇ ವಿಷಯ. ಎರಡನೇದಾಗಿ ಈಗಾಗಲೇ ಅವ್ರು ಹೇಳಿದ್ರೆ ಎಲ್ಲೆಲ್ಲಿ ಸಾಧ್ಯ ಉಂಟು ಅಂತ, ಅದಕ್ಕೆ ಪೂರಕವಾಗಿ ಶೇಡ್ ಅವರು ಟೈರಿಸಿದ್ದಂತ ಹೇಳಿದ್ರು, ಶೇಡ್ ಅಲ್ಲಿ ಕೂಡ ನೀರು ನಿಲ್ಲುವ ಸಾಧ್ಯತೆ ಇರ್ತದೆ. ನಿಮ್ಮ ಮನೆಯಲ್ಲಿರುವ ಟೈರ್ಗಳು, ನಮಗೆ ಟೈರ್ನಷ್ಟು ಕಷ್ಟ ಸಾಧ್ಯವಾದ ಒಂದು ವಸ್ತು ಯಾವುದಿಲ್ಲ. ಒಂದು ಸಲ ಟೈರ್ನ ಒಳಗೆ ನೀರು ನಿಂತಿತ್ತು ಅಂತ ಆದ್ರೆ ಅಥವಾ ಸೇರಿತ್ತು ಅಂತ ಆದ್ರೆ ಅದರಲ್ಲಿ ಒಮ್ಮೆ ಸೊಳ್ಳೆ ಉತ್ಪತ್ತಿ ಆಗ್ಲಿಕ್ಕೆ ಶುರುವಾಯ್ತು ಅಂತ ಹೇಳಿ ಅದನ್ನ ನಾಶ ಪಡ್ಲಿಕ್ಕೆ ತುಂಬಾನೇ ಕಷ್ಟ ಇದೆ. ನೀವು ಯಾವ ರೀತಿ ತಿರುಗಿಸಿದ್ರು ನೀರು ಹೊರಗಡೆ ಬರುದಿಲ್ಲ. ನೀವೇ ನೋಡಿ ಮನೆಯಲ್ಲಿ ಯಾರು ನೋಡ್ತಾ ಇದ್ದೀರಿ, ತೂತು ಮಾಡಿ ಅಂದ್ರೆ ಪಂಚ್ ಹೋಲ್ ಅಂತ ಹೇಳಿದ್ರೆ ಅಷ್ಟೊಂದು ಪೀಸನ್ನೇ ತೆಗೆದು ಬಿಡ್ಬೇಕು. ಅದರಲ್ಲಿ ನೀರು ಇಲ್ಲಾಂದ್ರೆ ಮತ್ತೆ ನೀವು ಮೊಳೆ ಹೊಡೆದ್ರೆ ಮತ್ತೆ ಅದು ಜಾಯಿನ್ ಆಗ್ತದೆ. ಅದನ್ನು ಮಾಡಿದ್ರೆ ಮಾತ್ರ ಸಾಧ್ಯ. ಅದು ಒಂದು. ಇನ್ನೊಂದು, ನಮ್ಮ ಪೌರ ಕಾರ್ಮಿಕರು ಯಾರಿದ್ದಾರೆ MCC ಅವರು ನಿಮ್ಮ ಮನೆಗೆ ಬರ್ತಾರೆ. ಅವರಲ್ಲಿ ಒಂದು ಟೆಮಿಫಾಸ್ ಸ್ಪ್ರೇ ಅಂತ ಇಟ್ಕೊಂಡು ಬರ್ತಾರೆ. ಜನರಲ್ಲಿ ಇನ್ನು ಕೂಡ ಏನೋ ಒಂದು ತಪ್ಪು ಕಲ್ಪನೆ ಇದೆ, ಇದಿರುವುದು ಗಿಡಗಳಿಗೆ ಬಿಡ್ಲಿಕ್ಕೆ, ಗಿಡಗಳಿಗೆ ಅಥವಾ ಮನೆ ಹಿಂಭಾಗದಲ್ಲಿ ಕೊಳಚೆ ನೀರಿಗೆ ಬಿಡ್ಲಿಕ್ಕೆ ಅಂತ. ಸೊ ದಯವಿಟ್ಟು ಇದನ್ನು ಮನಸ್ಸಿಂದ ಹೊರಗಾಕಿ. ಇದು ಇರುವುದು ಸ್ವಚ್ಛ ನೀರಿನಲ್ಲಿ, ನಿಂತ ನೀರಿನಲ್ಲಿ ಸೊಳ್ಳೆ ಉತ್ಪತ್ತಿ ಆಗದಾಗೆ, ಲಾರ್ವಾ ನಿಲ್ಲದ ಹಾಗೆ, ಲಾರ್ವಾ ಸೊಳ್ಳೆ ಮರಿಯನ್ನು ನಾಶಪಡಿಸಲಿಕ್ಕೆ ಮಾತ್ರ ಉಪಯೋಗ ಆಗ್ತದೆ. ಹಾರುವ ಸೊಳ್ಳೆಗೆ ನೀವು ಟೆಮಿಫಾಸ್ ಹೊಡೆದು ಏನು ಪ್ರಯೋಜನ ಇಲ್ಲ. ಸೊ ದಯವಿಟ್ಟು ಪೊದೆಗಳಿಗೆ ಹಾಕಬೇಡಿ. ಪೊದೆಗಳಿಗೆ ಹಾಕಿದ್ರೆ ಅದೇ ಪೊದೆಯಿಂದ ಆ ಕೆಮಿಕಲ್ ನಿಮ್ಮ ದೇಹವನ್ನು ಪ್ರವೇಶಿಸ್ತದೆ. ಅದು ಅಗತ್ಯ ಇಲ್ಲ. ದಯವಿಟ್ಟು ಅದನ್ನು ಮಾಡಬೇಡಿ. ನಿಮ್ಮ ಪೌರ ಕಾರ್ಮಿಕರು ಬರುವಾಗ ಅವರನ್ನು ಗೌರವಿಸಿ, ಅವರಿಗೆ ಎಲ್ಲಿ ನಿಂತ ನೀರಿದೆ ನಿಮ್ಗೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅದ್ರ ಮೇಲೆ ನೀರನ್ನು ಹಾಕ್ಲಿಕ್ಕೆ ಹೇಳಿ. ಅಥವಾ ಎಲ್ಲಿ ಆದ್ರೂ ನೀರು ನಿಂತಿದ್ರೆ ಅದು ಕೆಟ್ಟದಿರ್ಲಿ ಒಳ್ಳೇದಿರ್ಲಿ, ಜನರಿಗೆ ಕೆಟ್ಟ ನೀರಲ್ಲಿ ಕ್ಯೂಲೆಕ್ಸ್ ಆಗ್ತದೆ, ಎರಡಕ್ಕೂ ಉಪಯೋಗ ಆಗತ್ತೆ. ಸೊ ದಯವಿಟ್ಟು ಅದನ್ನು ಗಿಡಗಳಿಗೆ ಉಪಯೋಗಿಸಿದನ್ನು ನಿಲ್ಲಿಸಿ. ಅವರಿಗೆ ಈ ತುಂಬಾ ಒತ್ತಡ ಹಾಕ್ತಾರೆ, ಅಲ್ಲಿ ಹಾಕಿ ಇಲ್ಲಿ ಹಾಕಿ ಎಲ್ಲೆಲ್ಲ ಹಾಕಿ ಅಂತ. ಅದನ್ನು ಬಿಟ್ಟು ಅವ್ರು ಏನು ಡೆಸಿಗ್ನೇಟೆಡ್ ಕೆಲಸಕ್ಕೆ ಬಂದಿದ್ದಾರೆ ಅದನ್ನೇ ಮಾಡ್ಲಿಕ್ಕೆ ಬಿಡಿ. ನಿಮ್ಮಲ್ಲಿ ತುಂಬಾ ಜಾಸ್ತಿ ಸೊಳ್ಳೆಯ ಸಾಂದ್ರತೆ ಇದ್ರೆ ಆ ಬಗ್ಗೆ ಸರಿಯಾಗಿ ನಿಮ್ಮ ಮನೆ ಸುತ್ತಲೂ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನರಲ್ಲಿ ಮಾಹಿತಿ ಕೊಡಿ. ಎಲ್ಲೋ ನೀರು ನಿಂತೆ ಬಂದಿರ್ತದೆ,
ಅದರ ಬಗ್ಗೆ ಸರಿ ವೈಜ್ಞಾನಿಕವಾಗಿ ಯೋಚಿಸಿ, ಯಾವುದು ನೀರು ತೆಗಿಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಗಪ್ಪಿ ಫಿಶ್ ಅನ್ನು ಅಥವಾ ಗಪ್ಪಿ ಮೀನನ್ನು ಹಾಕುವ ವ್ಯವಸ್ಥೆ ನಮ್ಮಲ್ಲಿ ಇದೆ. ನಿಮ್ಮಿಂದ ಸಾಧ್ಯ ಇಲ್ಲದಿದ್ರೆ ನಮ್ಮ ಇಲಾಖೆ ತಿಳಿಸಿ ನಾವು ಖಂಡಿತ ಮಾಡ್ತೀನಿ ಅನ್ನುವಂಥದ್ದು. ಸೊ ಎಲ್ಲರ ಸಹಕಾರ ಬೇಕು, ಆ ಮೂಲಕ ಮಹಾಮಾರಿಗಳೆಲ್ಲವೂ ಕೂಡ ತೊಲಗಬೇಕು ಅನ್ನುವಂಥದ್ದು. ಎಸ್, ಧನ್ಯವಾದಗಳು ಮಂಜುಳಾ ಮೇಡಮ್, ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ. ಅದೇ ರೀತಿ ಡಾಕ್ಟರ್ ನವೀಚಂದ್ರ ಕುಲಾಲ್, ಧನ್ಯವಾದಗಳು. ಈ ಒಂದು ಬ್ಯುಸಿ ಶೆಡ್ಯೂಲ್ನ ಮಧ್ಯೆ ಕೂಡ ಬಂದು ಸಾರ್ವಜನಿಕರಿಗೆ ಮಾಹಿತಿಯನ್ನು ಕೊಡುವಂಥ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಮತ್ತೊಮ್ಮೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಅಂದರೆ ಈ ಒಂದು ಮಹಾಮಾರಿಯ ಆತಂಕದ ನಡುವೆ ಕೂಡ ಸಾಂಕ್ರಾಮಿಕ ರೋಗಗಳ ಹಾವಳಿ ಕೂಡ ಹೆಚ್ಚಾಗಬಹುದು ಎನ್ನುವಂತಹ ಒಂದು ಭಯ ಇರುವಂಥದ್ದು. ಸೊ ಈಗಾಗಲೇ ಆರೋಗ್ಯ ಇಲಾಖೆ ಈ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತವಾಗಿ ಕೆಲಸವನ್ನ ಮಾಡ್ತಾ ಇದೆ. ಸೊ ಎಲ್ಲದಕ್ಕೂ ಕೂಡ ಸಾರ್ವಜನಿಕರ ಸಹಕಾರ ಇದ್ರೆ ಮಾತ್ರ ಅದು ಯಶಸ್ವಿಯಾಗುತ್ತೆ, ನಿರ್ಮೂಲನೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಇರಲಿ ಅಂತ ಆಶಿಸ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೀನಿ. ನೋಡ್ತಾ ಇರಿ V4 ನ್ಯೂಸ್.